Attention! शांतिकारिण जय पंचशीलचारिण जय धर्म चक्रवर्तीन जय लोक राज्यधारिण जय ही जय बुलंद हे नमस्ते नमस्ते ध्वजमुन्नयत्रिरंगं हरिशुभ्र शोणवर्णं गदयते शिवशक्ति देवतनुते गुणसुन्दरं हिरमते शुभ शांतिरस्तु भवते समचित्त बुद्धि योगिन कृतिबिल्व भस्वभूतिं हर जीवना स्वभीतिं कुरु मंगलं हि विश्वं कुरु मंगलं हि विश्वं कुरु मंगलं
ವಿದ್ಯಾರ್ಥಿಗಳ ಗಮನಕ್ಕೆ, ಉಪಾಹಾರ ಸೇವಿಸಿದ ಎಲ್ಲ ವಿದ್ಯಾರ್ಥಿಗಳು ತತ್ಕ್ಷಣ ವೇದಿಕೆಯ ಮುಂಭಾಗದ ಆಸನದಲ್ಲಿ ತಮ್ಮ ಉಪಸ್ಥಿತಿಯನ್ನು ಕಂಡುಕೊಳ್ಳುವುದು. ಎಲ್ಲ ವಿದ್ಯಾರ್ಥಿಗಳ ಗಮನ. ಮುಖ್ಯ ದ್ವಾರದ ಉದ್ಘಾಟನೆಯೊಂದಿಗೆ ಸರಸ್ವತಿಯ ಚರಣ ಕಮಲಗಳಿಗೆ ಶಿರವಾಗಿ ವಂದಿಸುತ್ತಾ ಇಂದಿನ ಈ ಕಾರ್ಯಕ್ರಮವು ಸಾಂಗವಾಗಿ ನೆರವೇರಲಿ ಎಂಬ ಶುಭ ಹಾರೈಕೆಯೊಂದಿಗೆ ಪ್ರಾರ್ಥನೆಗಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು. ಅನವರತವು ನೆನೆವೆವು ನಿನ್ನ, ಅನವರತವು ನೆನೆವೆವು ನಿನ್ನ. ಮನ ಮಂದಿರದಲ್ಲಿ ದೀಪವ ಬೆಳಗಿಸು, ಮನ ಮಂದಿರದಲ್ಲಿ ದೀಪವ ಬೆಳಗಿಸು. ವರದೇ ಮಾತೆ ನೀ, ಅನವರತವು ನೆನೆವೆವು ನಿನ್ನ, ಅನವರತವು ನೆನೆವೆವು ನಿನ್ನ. ವಿದ್ಯಾದೇವತೆ ಸಜ್ಜನ ವಂದಿತೆ, ಶೋಭಿತೆ ಲೋಕ ಪ್ರಖ್ಯಾತೆ. ವಿದ್ಯಾದೇವತೆ ಸಜ್ಜನ ವಂದಿತೆ, ಶೋಭಿತೆ ಲೋಕ ಪ್ರಖ್ಯಾತೆ. ದಯಾಮಯಿನಿ ಬಾಲಕ ಪೂಜಿತೆ, ತನು ಮನ ಬೆಳಗಿಸು ಮಾತೆ. ಅನವರತವು ನೆನೆವೆವು ನಿನ್ನ, ಅನವರತವು ನೆನೆವೆವು ನಿನ್ನ. ಆಟ ಪಾಠಗಳ ಕೂಟದೊಳಮ್ಮಲಿ ಏಕತೆ ಭಾವವ ಬೆಳೆಸು. ಆಟ ಪಾಠಗಳ ಕೂಟದೊಳಮ್ಮಲಿ ಏಕತೆ ಭಾವವ ಬೆಳೆಸು. ಮಂದಾರ್ತಿ ಮಾತೆಯ ಅಂಗಳದಲ್ಲಿ ನಾವು ಯಶವನ್ನು ಬೇಡ್ವೆವು ತಾಯೇ. ಅನವರತವು ನೆನೆವೆವು ನಿನ್ನ, ಅನವರತವು ನೆನೆವೆವು ನಿನ್ನ. ವಂದನೆಗಳು. ವೈಶಿಷ್ಟ್ಯಪೂರ್ಣ ಸಂಪ್ರದಾಯಗಳಿಂದ ಜಗತ್ತನ್ನೇ ತನ್ನ ಕಡೆಗೆ ಸೆಳೆಯುತ್ತಿರುವ ದೇಶ ನಮ್ಮೀ ಭಾರತ ದೇಶ. ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿ ಅಭ್ಯಾಗತರಿಗೆ ವಿಶಿಷ್ಟವಾದ ಸ್ಥಾನ. ಅತಿಥಿ ದೇವೋಭವ ಎನ್ನೆರೆಲ್ಲರನ್ನೂ ಸ್ವಾಗತಿಸುವುದಕ್ಕಾಗಿ ನಮ್ಮ ಕಾಲೇಜಿನ ಹಿರಿಯ ಕನ್ನಡ ಉಪನ್ಯಾಸಕರಾದ ಶ್ರೀಯುತ ನಿತ್ಯಾನಂದ ಶೆಟ್ಟಿಯವರು. ತಾಯಿ ಜಗನ್ಮಾತೆಯನ್ನು ಮನಸಾರೆ ಸ್ಮರಿಸಿಕೊಂಡು ನಮ್ಮ ಈ ಹೆಮ್ಮೆಯ ವಿದ್ಯಾದೇಗುಲ ಶ್ರೀ ದುರ್ಗಾಪರಮೇಶ್ವರಿ ಟೆಂಪಲ್ ಪದವಿ ಪೂರ್ವ ಕಾಲೇಜು ಮಂದಾರ್ತಿ, ದುರ್ಗಾಪರಮೇಶ್ವರಿ ಪ್ರೌಢಶಾಲೆಯ ರಜತ ಸಂಭ್ರಮಕ್ಕೆ ತನ್ನ ಮೊದಲ ವಾರ್ಷಿಕೋತ್ಸವವನ್ನು ಇದೇ ವೇದಿಕೆಯಲ್ಲಿ ಆಚರಿಸಿದ್ದ ನೆನಪು ಚಿತ್ತದ ಭಿತ್ತಿಯಲ್ಲಿ ಇನ್ನೂ ಹಸಿರಾಗಿರುವಾಗಲೇ ನೋಡುತ್ತಾ 25 ಸಾರ್ಥಕ ಶೈಕ್ಷಣಿಕ ಸಂವತ್ಸರಗಳನ್ನು ದಾಟಿ ಮುಂದೆ ಸಾಗುತ್ತಿರುವ ಈ ಸಂದರ್ಭದಲ್ಲಿ ಬೆಳ್ಳಿ ಹಬ್ಬದ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿದ್ದೇವೆ. ಈ ರಜತ ಸಂಭ್ರಮದ ಪ್ರತಿಭಾ ಪುರಸ್ಕಾರ ಅಂದಿನಿಂದ ಇಂದಿನವರೆಗೆ ಸೇವೆ ಸಲ್ಲಿಸುತ್ತಿರುವ ಉಪನ್ಯಾಸಕೇತರನ್ನು ಗೌರವಿಸುವ ಗೌರವ ವಂದನೆಯ ಕಾರ್ಯಕ್ರಮ. ಈ ರಜತ ಮಹೋತ್ಸವ ಸಮಾರಂಭಕ್ಕೆ ವಿಶೇಷವಾಗಿ ತಮ್ಮ ಅವಿರತ ಶ್ರಮವನ್ನು
ನೀಡಿದಂಥ ನಮ್ಮ ಹೆಮ್ಮೆಯ ಹಳೆ ವಿದ್ಯಾರ್ಥಿಗಳ ಸಮಾವೇಶ ಕಾರ್ಯಕ್ರಮ, ಬಹುಮಾನ ವಿತರಣೆ, ಈ ಎಲ್ಲ ಕಾರ್ಯಕ್ರಮಗಳ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮಕ್ಕೆ ದಿಕ್ಸೂಚಿಯಾಗಲಿರುವವರು ನಮ್ಮ ಕಾಲೇಜು ಆಡಳಿತ ಮಂಡಳಿಯ ಅಧ್ಯಕ್ಷರು ಶ್ರೀ ದುರ್ಗಾಪರಮೇಶ್ವರಿ ದೇವಳದ ಆನುವಂಶಿಕ ಮುಕ್ತೇಶ್ವರ ಆದಂಥ ಶ್ರೀ ಎಚ್ ಧನಂಜಯ್ ಶೆಟ್ಟಿ ಅವರು. ಸರ್, ತಮಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಟು ಯು ಸರ್. ಶ್ರೀ ಹಾಗೆ ನಮ್ಮ ಕಾಲೇಜಿನ ಮುಂಭಾಗದಲ್ಲಿ ನೂತನವಾಗಿ ನಿರ್ಮಿಸಿದಂಥ ನಮ್ಮ ಕಾಲೇಜಿನ ಹಾಲಿ ಉಪನ್ಯಾಸಕೇತರ ಸಿಬ್ಬಂದಿಗಳು ಕೊಡುಗೆಯಾಗಿ ನೀಡಿದಂಥ ಮುಖ್ಯ ದ್ವಾರದ ಉದ್ಘಾಟನೆಯನ್ನು ಮಾಡುವುದರ ಮೂಲಕ ನೂತನ ಕಂಪ್ಯೂಟರ್ ಉದ್ಘಾಟನೆಯೊಂದಿಗೆ ಧ್ವಜಾರೋಹಣದಲ್ಲಿ ಭಾಗಿಗಳಾಗಿ ನಮ್ಮ ಇವತ್ತಿನ ಈ ವೇದಿಕೆಯ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಗೂಡಿದವರು ನಮ್ಮ ಉಡುಪಿ ಚಿಕ್ಕಮಗಳೂರು ಸಂಸದೀಯ ಕ್ಷೇತ್ರದ ಸಂಸದರು, ಸರಳ ಸಜ್ಜನಿಕೆಯ ರಾಜಕಾರಣಿ, ಒಂದು ಮಾತಿನಲ್ಲಿ ಹೇಳೋದಾದರೆ MP ಟು MP, ಮೆಂಬರ್ ಆಫ್ ಪಂಚಾಯತ್ನಿಂದ ಹಿಡಿದು ಮೆಂಬರ್ ಆಫ್ ಪಾರ್ಲಿಮೆಂಟಿನವರೆಗೆ ಎಲ್ಲ ಹಂತದ ಸ್ವಾಗತ. ವೆಲ್ಕಮ್ ಟು ಯು ಸರ್. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಇನ್ನೊಬ್ಬ ನಮ್ಮ ಹಿರಿಯರು, ನಮ್ಮ ಕಾಲೇಜಿಗೆ ಅತ್ಯಂತ ಸನಿಹದಲ್ಲಿರುವವರು, ಬರೇ ಮೆಲ್ಲ ಕಾರ್ಯಕ್ರಮಕ್ಕೆ ನಮ್ಮನ್ನು ಹುರಿದುಂಬಿಸುವಂಥ ಹಿರಿಯ ವ್ಯಕ್ತಿಗಳು ವಿಠಲ್ ಶೆಟ್ಟಿ ಅವರು. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯಸ್ಪರ್ಶಿಯಾದ ಸ್ವಾಗತ. ವೆಲ್ಕಮ್ ಟು ಯು ಸರ್. ಶ್ರೀ ಎಚ್ ವಿಠಲ್ ಶೆಟ್ಟಿ ಇವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುವರೆ ಶ್ರೀ ಪುರುಷೋತ್ತಮ್ ಸರ್, ಭೌತಶಾಸ್ತ್ರ ಉಪನ್ಯಾಸಕರು, ಇವರಲ್ಲಿ ವಿನಂತಿಸುತ್ತಿದ್ದೇನೆ. ನಮ್ಮ ಹೆಮ್ಮೆಯ ಸಂಸ್ಥೆ ಹಾಗೆ ನಮ್ಮ ಮಾತೃ ಸಂಸ್ಥೆ, ಈ ಎರಡು ಸಂಸ್ಥೆಗಳ ಆಡಳಿತ ಮಂಡಳಿಯ ಸದಸ್ಯರುಗಳಾಗಿ ಶ್ರೀ ಕ್ಷೇತ್ರ ಮಂದಾರ್ತಿಯ ಆನುವಂಶಿಕ ಮುಕ್ತೇಶ್ವರಗಳಾದಂಥ ಶ್ರೀ ಎಚ್ ಪ್ರಭಾಕರ್ ಶೆಟ್ಟಿ ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆದರಣೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೆಲ್ಕಮ್ ಟು ಯು ಸರ್. ಸ್ವಾಗತಿಸುವಂತೆ ಶ್ರೀ ಪ್ರಭಾಕರ್ ಸರ್, ಸಂಖ್ಯಾಶಾಸ್ತ್ರ ಉಪನ್ಯಾಸಕರು, ಇವರಲ್ಲಿ ವಿನಂತಿಸುತ್ತಿದ್ದೇನೆ. ಹಾಗೆ ಇನ್ನೋರ್ವ ಅತಿಥಿಗಳು ಶ್ರೀ ಎಚ್ ಶಂಭು ಶೆಟ್ಟಿ, ಕಾಲೇಜು ಆಡಳಿತ ಮಂಡಳಿಯ ಸದಸ್ಯರು ಹಾಗೆ ದೇವಳದ ಆನುವಂಶಿಕ ಮುಕ್ತೇಶ್ವರರು, ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಅತ್ಯಂತ ಸ್ಫೂರ್ತಿಯಿಂದ ಪಾಲ್ಗೊಳ್ಳುವಂಥವರು. ಸರ್, ತಮಗೂ ಕೂಡ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಶ್ರೀಯುತ ಶಂಭು ಶೆಟ್ಟಿ ಇವರನ್ನು ಸ್ವಾಗತಿಸುವರೆ ನಮ್ಮ ಕಾಲೇಜಿನ ಇತಿಹಾಸ ಉಪನ್ಯಾಸಕರಾದ ಶ್ರೀನಿವಾಸ್ ಸರ್. ಇನ್ನೋರ್ವ ಅತಿಥಿಗಳು ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರು, ಆನುವಂಶಿಕ ಮುಕ್ತೇಶ್ವರರು, ಸದಾ ಹಸನ್ಮುಖಿಗಳಾಗಿ ನಮ್ಮನ್ನು ಪ್ರೋತ್ಸಾಹಿಸುವಂಥವರು ಶ್ರೀ ಆರ್ ಶ್ರೀನಿವಾಸ್ ಶೆಟ್ಟಿ ಸರ್, ತಮಗೂ ಕೂಡ ಸುಸ್ವಾಗತ ಸರ್. ಶ್ರೀ ಶ್ರೀನಿವಾಸ್ ಶೆಟ್ಟಿ ಇವರನ್ನು ಸ್ವಾಗತಿಸುವರೆ ನಮ್ಮ ಕಾಲೇಜಿನ ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಉದಯ್ ಸರ್. ಹಾಗೆ ಸದಸ್ಯರು, ದೇವಳದ ಆನುವಂಶಿಕ ಮುಕ್ತೇಶ್ವರರು ಆದಂಥ ಶ್ರೀ ಎಚ್ ಜಯರಾಮ್ ಶೆಟ್ಟಿ ಸರ್, ತಮಗೂ ಕೂಡ
ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ, ಸುಸ್ವಾಗತ ಸರ್. ಶ್ರೀಯುತ ಜಯರಾಮ ಶೆಟ್ಟಿ ಇವರನ್ನು ಸ್ವಾಗತಿಸುವರೆ ನಮ್ಮ ಕಾಲೇಜಿನ ಅರ್ಥಶಾಸ್ತ್ರ ಉಪನ್ಯಾಸಕರಾದ ಶ್ರೀ ಶೇಖರ್ ಸರ್. ವ್ಯಕ್ತಿ ತಾನು ಮಾತಾಡುವುದಕ್ಕಿಂತ ತಾನು ಮಾಡಿದ ಕೆಲಸ ಮಾತಾಡಬೇಕು ಅನ್ನುವ ಒಂದು ಮಾತಿದೆ. ಬಹುಶಃ ನಿನ್ನೆ ತಾನೇ ನಾವು ಇದೇ ವೇದಿಕೆಯಲ್ಲಿ ಗಮನಿಸಿದ್ದೇವೆ. ಅತ್ಯಂತ ಅದ್ಧೂರಿಯಾಗಿ, ಬಹುಶಃ ನ ಭೂತೋ ನ ಭವಿಷ್ಯತಿ ಅಂತಂದರೆ ಅತಿಶಯೋಕ್ತಿ ಆಗಲಾರದು ಅನ್ನುವ ಹಾಗೆ ಸುವರ್ಣ ಸಂಭ್ರಮವನ್ನು ಆಚರಿಸಿದ ಧನ್ಯತೆಯ ಭಾವದೊಂದಿಗೆ ತನ್ನ ಮೈ ಮನಸ್ಸುಗಳನ್ನು ತುಂಬಿಕೊಂಡು ಒಬ್ಬಿ ನಿಂತಿರುವಂಥ ವ್ಯಕ್ತಿ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಸರ್, ಅಧ್ಯಕ್ಷರು ಹಳೆ ವಿದ್ಯಾರ್ಥಿ ಸಂಘ ಶ್ರೀ ದುರ್ಗಾಪರಮೇಶ್ವರಿ ಪ್ರೌಢಶಾಲೆ ಮಂದಾರ್ತಿ. ಇವರಿಗೆ ನಮ್ಮ ಈ ಸಂಸ್ಥೆಯ ಕಾರ್ಯಕ್ರಮಕ್ಕೆ ಅತ್ಯಂತ ಆದರಣೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೆಲ್ಕಮ್ ಟು ಯು ಸರ್. ಶ್ರೀ ಉದಯ್ ಕುಮಾರ್ ಶೆಟ್ಟಿ ಇವರನ್ನು ಸ್ವಾಗತಿಸುವರೆ ನಮ್ಮ ಕಾಲೇಜಿನ ಶ್ರೀ ನಾಗರಾಜ್ ಶೆಟ್ಟಿ, ದ್ವಿತೀಯ ದರ್ಜೆ ಸಹಾಯಕರು. ಹಾಗೆ ಇನ್ನೋರ್ವ ಅಭ್ಯಾಗತರು ನಮ್ಮ ವೇದಿಕೆಯಲ್ಲಿ ನಮ್ಮೊಂದಿಗೆ ಆಸೀನರಾಗಿರುವವರು, ಯುವಕರು, ವೃತ್ತಿಯಿಂದ ವಕೀಲರು, ಹಲವು ಸಾಮಾಜಿಕ ಚಟುವಟಿಕೆಯಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಂಥ ಚೋರಾಡಿ ಕೃಷ್ಣರಾಜ್ ಶೆಟ್ಟಿ, ಈ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷರು ಸರ್. ತಮಗೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ. ವೆಲ್ಕಮ್ ಟು ಯು ಸರ್. ಶ್ರೀ ಕೃಷ್ಣರಾಜ್ ಶೆಟ್ಟಿ ಇವರನ್ನು ಸ್ವಾಗತಿಸುವರೆ ನಮ್ಮ ಕಾಲೇಜಿನ ಭೌತಶಾಸ್ತ್ರ ಉಪನ್ಯಾಸಕರಾದ ಶ್ರೀ ಸುರೇಶ್ ಸರ್. ಹಾಗೆ ಈ ಬೆಳಗಿನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಗುರುವಂದನೆಯ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿರುವಂಥ ಇನ್ನೊಬ್ಬ ಅಭ್ಯಾಗತರು ನಮ್ಮದೇ ಸಂಸ್ಥೆಯ ವಿದ್ಯಾರ್ಥಿ, ನಮ್ಮ ಸಂಸ್ಥೆಯ ಹಳೆ ವಿದ್ಯಾರ್ಥಿ ಸಂಘದ ಘನ ಅಧ್ಯಕ್ಷರು ಶ್ರೀ ಪ್ರಿಯದರ್ಶನ್ ಶೆಟ್ಟಿ. ತಮಗೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಯಾಕಂದ್ರೆ ನಮ್ಮ ಈ ಎಲ್ಲ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತು ಅದನ್ನು ಸಾಂಗವಾಗಿ ನಡೆವೇರಿಸ್ತಾ ಇರುವುದು ಇವರಿಗೂ ಕೂಡ ಅತ್ಯಂತ ಆದರದ ಸ್ವಾಗತ, ಸುಸ್ವಾಗತ. ಶ್ರೀ ಪ್ರಿಯದರ್ಶನ್ ಶೆಟ್ಟಿ ಇವರನ್ನು ಸ್ವಾಗತಿಸುವರೆ ಶ್ರೀ ವಿಜಯ್ ಪೂಜಾರಿ, ಪ್ರಯೋಗಾಲಯ ಸಹಾಯಕರು. ಅರ್ಥ ಖಂಡಿತ ಅಲ್ಲವೇ ಅಲ್ಲ. ಯಾವತ್ತೂ ಕೂಡ ಮನೆಯ ಕಾರ್ಯಕ್ರಮದಲ್ಲಿ ಯಜಮಾನನದ್ದು ಕೊನೆಯ ಪಂಕ್ತಿಯ ಊಟವೇ. ಬಂದವರಿಗೆಲ್ಲ ಆತಿಥ್ಯ ಕೊಟ್ಟ ಮೇಲೆ ತಾನು ಸ್ವೀಕರಿಸುವಂತಹದ್ದು. ನಮ್ಮ ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ ಪದವಿ ಪೂರ್ವ ಕಾಲೇಜು ಎಂಬ ಈ ಕುಟುಂಬದ ಹಿರಿಯರು, ಸಂಸ್ಥೆಯ ಶ್ರೇಯೋಭಿವೃದ್ಧಿಗೆ ದುಡಿದವರು, ನಮ್ಮೆಲ್ಲ ಕಾರ್ಯಕ್ರಮಗಳ ನಿರ್ದೇಶಕರು ಆದ ನಮ್ಮ ನೆಚ್ಚಿನ ಪ್ರಾಂಶುಪಾಲರು ಡಾಕ್ಟರ್ ಪ್ರವೀಣ್ ಶೆಟ್ಟಿ ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆಧಾರದ ಸ್ವಾಗತ, ಸುಸ್ವಾಗತ ಸರ್. ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರವೀಣ್ ಶೆಟ್ಟಿ ಇವರನ್ನು ಸ್ವಾಗತಿಸುವರೆ ನಮ್ಮ ಕಾಲೇಜಿನ ಉಪನ್ಯಾಸಕರಾದ ಆತ್ಮರಾಜ್ ಶೆಟ್ಟಿ.
ಹಾಗೆ ನಮ್ಮ ವೇದಿಕೆಯ ಮುಂಭಾಗದಲ್ಲಿ ಸಾಕಷ್ಟು ಹಿರಿಯರಿದ್ದಾರೆ, ಮಾರ್ಗದರ್ಶಕರಿದ್ದಾರೆ. ವಿಶೇಷವಾಗಿ ನಾನು ಒಂದೆರಡು ಮೂರು ಹೆಸರನ್ನ ಇಲ್ಲಿ ಉಲ್ಲೇಖ ಮಾಡಲೇಬೇಕಾಗತ್ತೆ. ಉಳಿದವರು ಖಂಡಿತ ಯಾವುದೇ ಕಾರಣಕ್ಕೂ ತಪ್ಪನ್ನು ಭಾವಿಸಿಕೊಳ್ಳಬೇಡಿ. ನಮ್ಮ ಸಂಸ್ಥೆಯ ಸ್ಥಾಪಕ ಪ್ರಾಂಶುಪಾಲರು ತಮ್ಮ 80ರ ಈ ವಯಸ್ಸಿನಲ್ಲೂ ಕೂಡ ಅತ್ಯಂತ ಚಟುವಟಿಕೆಯ ಚಿಲುಮೆಯಾಗಿ ನಮ್ಮ ಮುಂದೆ ಕಾಣಿಸಿಕೊಳ್ಳುವಂಥವರು ಶ್ರೀ ಜಿ ಎಚ್ ಪ್ರಭಾಕರ್ ಶೆಟ್ಟಿ ಅವರು. ಹಾಗೆ ಅವರ ಜೊತೆಯಲ್ಲಿ ಇನ್ನೋರ್ವ ಹಿರಿಯರಿದ್ದಾರೆ, ಬಾಲಕೃಷ್ಣ ಭಟ್ ಸರ್. ಆರಂಭದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಅವರು ಸಂಖ್ಯಾಶಾಸ್ತ್ರ ಉಪನ್ಯಾಸಕರಾಗಿ ಪಾಲರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಬಹುಶಃ ಇದು ನಮ್ಮ ಸುದೈವ ಅಂತ ಅಂದುಕೊಳ್ತೇನೆ. ಒಂದು 3 ತಿಂಗಳ ಅವಧಿಗಾದರೂ ಕೂಡ ಒದಗಿ ಬಂದಿತ್ತು. ಶ್ರೀ ಗಣಪತಿ ಶೆಟ್ಟಿ ಸರ್, ನಿಮ್ಮನ್ನು ನಾವು ಗುರುತಿಸಿಕೊಂಡಿದ್ದೇವೆ. ಹಾಗೆ ಎಲ್ಲ ನನ್ನ ಹಿರಿಕಿರಿಯ ನನ್ನ ಪೂರ್ವದ ಸಹ ಬಂದಿದ್ದೀರಿ. ನಿಮಗೆಲ್ಲರೂ ಕೂಡ ನಾನು ನಮ್ಮ ಸಂಸ್ಥೆಯ ಈ ಬಲರಾಮ್ ಕಲ್ಕೂರ್ ಸರ್ ಇದ್ದಾರೆ, ಹಾಗೆ ನಮ್ಮ ಗಂಗಾಧರ ಶೆಟ್ಟರು ಇದ್ದಾರೆ, ಇನ್ನು ವಿಜಯ್ ಕುಮಾರ್ ಶೆಟ್ಟರು ಇದ್ದಾರೆ, ನಮ್ಮ ಸಹೋದ್ಯೋಗಿಯಾಗಿ ನಿವೃತ್ತಿಯಾದಂಥ KC ಅವರು ಇದ್ದಾರೆ, ಸಾಕಷ್ಟು ಮಂದಿ ಹಿರಿಯರಿದ್ದಾರೆ, ಹರಿಶ್ಚಂದ್ರ ಮಾಸ್ಟರ್ ಇದ್ದಾರೆ. ಬಹುಶಃ ಹೆಸರು ಹೇಳ್ತಾ ಹೋದರೆ ಬಹುಶಃ ಎಲ್ಲರನ್ನ ಹೇಳೋದು ಕಷ್ಟ ಸಾಧ್ಯ. ಈ ಎಲ್ಲ ಹಿರಿಯರನ್ನ, ವಿದ್ಯಾಭಿಮಾನಿಗಳನ್ನ ಒಂದೇ ಮಾತಿನಲ್ಲಿ ನಾನು ನಮ್ಮ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಬಹುಶಃ ನಮ್ಮ ಈ 25ರ ರಜತ ಸಂಭ್ರಮ ಇಷ್ಟೊಂದು ಸೊಗಸಾಗಿ, ಹಾಗೆ ನಮ್ಮ ಕ್ಷೇತ್ರದ ಶಾಸಕರು, ನಮ್ಮೆಲ್ಲ ಪೂರ್ವದ ವಿದ್ಯಾರ್ಥಿಗಳ ಮೊನ್ನೆ, ನಿನ್ನೆ, ಇಂದು ಇದೇ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಎಲ್ಲ ಕಾರ್ಯಕ್ರಮಗಳನ್ನು ಸಂಘವಾಗಿ ನೆರವೇರಿಸಿಕೊಟ್ಟವರು, ಸ್ಫೂರ್ತಿಯ ಮಾತುಗಳನ್ನಾಡಿದವರು, ಕ್ಷೇತ್ರದ ಉದ್ದಕ್ಕೂ ಅವರಿಗೆ ನಿಬಿಡವಾದ ಕಾರ್ಯಕ್ರಮಗಳಿರ್ತವೆ. ಅದರ ಹೊರತಾಗಿಯೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿದ್ದಕ್ಕೆ ನಾವು ಅತ್ಯಂತ ಸಂತೋಷಗೊಂಡಿದ್ದೇವೆ. ಸರ್, ತಮಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ಕಿರಣ್ ಕುಮಾರ್ ಕೊಡ್ಗಿ, ಮಾನ್ಯ ಶಾಸಕರು, ಕುಂದಾಪುರ ವಿಧಾನಸಭಾ ಕ್ಷೇತ್ರ, ಇವರು ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿರುತ್ತಾರೆ. ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುವಂತೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರವೀಣ್ ಶೆಟ್ಟಿ ಇವರಲ್ಲಿ ವಿನಂತಿಸುತ್ತಿದ್ದೇನೆ. ನಾನಾಗಲೇ ಅಭಿವೃದ್ಧಿ ಕಾರ್ಯ ಇರ್ಬೋದು ಅಥವಾ ಮುಂದೆ ನಡೀಲಿಕ್ಕಿರುವಂಥ ಅವರು ಹಮ್ಮಿಕೊಂಡಿರುವಂಥ ಅಭಿವೃದ್ಧಿ ಕಾರ್ಯ ಇರ್ಬೋದು, ಇದರ ಎಲ್ಲರ ಹಿಂದಿರುವಂಥ ಕ್ರತುಶಕ್ತಿ ಯಾವುದು ಕೇಳಿದರೆ ಅದು ನಮ್ಮ ಉತ್ಸಾಹಿಯಾದಂಥ ಪೂರ್ವದ ವಿದ್ಯಾರ್ಥಿಗಳ ಸಂಘ. ಇದೆಲ್ಲವೂ ಕೂಡ ಅವರ ಕೊಡುಗೆ. ಅವರು ಈ ಕಾರ್ಯಕ್ರಮಕ್ಕೆ ಹೆಗಲು ಕೊಟ್ಟದ್ದರಿಂದ ನಮ್ಮ ಭಾರ, ಜವಾಬ್ದಾರಿ ಸಾಕಷ್ಟು ಮಟ್ಟಿಗೆ ಕಡಿಮೆ ಆಗಿದೆ ಅಂತಂದರೆ ಖಂಡಿತ ಅದು ವಿಶೇಷವಾದ ಮಾತಲ್ಲ. ಆ ಎಲ್ಲ ನನ್ನ ಪೂರ್ವದ ವಿದ್ಯಾರ್ಥಿಗಳನ್ನು, ವಿದ್ಯಾರ್ಥಿ ಸಂಘದ ಎಲ್ಲ ಪದಾಧಿಕಾರಿಗಳನ್ನು ಅತ್ಯಂತ ಆದರಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಸ್ವಾಗತ ನಿಮಗೆಲ್ಲರಿಗೂ ಕೂಡ. ಹಾಗೆ ವಿಮಾನದಿಂದ ತಾವೆಲ್ಲ ಬಂದಿದ್ದೀರಿ. ತಮಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ, ಆಡಳಿತ ಮಂಡಳಿ ಪರವಾಗಿ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮಾಧ್ಯಮ ಮಿತ್ರರಿದ್ದೀರಿ, ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ನನ್ನೆಲ್ಲ ಹಾಲಿ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿ ಪೋಷಕರಿಗೆ ಅತ್ಯಂತ ಆದರದ ಸುಸ್ವಾಗತವನ್ನು ಕೋರ್ತಾ ಮತ್ತೊಮ್ಮೆ ಸರ್ವರಿಗೂ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾದಂಥ ಎಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ನನ್ನ ಸ್ವಾಗತವನ್ನು ಕೋರ್ತಾ ನನ್ನ ಈ ಸ್ವಾಗತದ ಮಾತುಗಳಿಗೆ ಪೂರ್ಣ ವಿರಾಮ ವ್ಯಕ್ತೇನೆ.
ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಎನ್ನುವಂತೆ ಅಂಧಕಾರ ಅಳಿಸಿ ಜ್ಞಾನದ ಬೆಳಕು ಮೂಡಿಸುವ ಸಲುವಾಗಿ ಜ್ಯೋತಿ ಬೆಳಗಿಸುವುದರ ಮೂಲಕ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸುವಂತೆ ಮಾನ್ಯ ಶಾಸಕರಾದ ಶ್ರೀ ಕಿರಣ್ ಕುಮಾರ್ ಕೊಡ್ಗಿ ಇವರಲ್ಲಿ ವಿನಮ್ರವಾಗಿ ವಿನಂತಿಸುತ್ತಿದ್ದೇನೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯರೆಲ್ಲರೂ ಇವರೊಂದಿಗೆ ಕೈಜೋಡಿಸುವಂತೆ ಕೇಳಿಕೊಳ್ಳುತ್ತಿದ್ದೇನೆ. ಇಂದು ನಾವು ಕೇವಲ ಒಂದು ಕಾರ್ಯಕರಿಗೂ ವಂದನೆಗಳು. ನರಸುರರು ಒಲಿದು ಸಿರಿ ಸುರಿದು ಕೈಲಾಸ ಕರತಲಾ ಮಲಕ ಸರ್ವಜ್ಞ ಸರ್ವಜ್ಞಾನ ಕೊಡುವ ಗುರು ಹಿರಿಯರಿಗೆ ಗೌರವಿಸಿ ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆದಿದ್ದೇ ಆದಲ್ಲಿ ಆ ಪರಶಿವನ ಕೈಲಾಸವು ನಮ್ಮ ಬಳಿಯಲ್ಲಿರುವುದು ಎಂಬ ಸರ್ವಜ್ಞರ ವಚನದಂತೆ ಇದೀಗ ನಮ್ಮ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳು ತಮ್ಮ ಬದುಕಿಗೆ ದಾರಿದೀಪವಾದ ಮಾರ್ಗದರ್ಶನ ತೋರಿದ ಗುರುಗಳನ್ನು ಗೌರವಿಸುವ ಅವಿಸ್ಮರಣೀಯ ಕ್ಷಣ. ಅಧ್ಯಾಪಕರು ಸರ್ಕಾರಿ ಪ್ರೌಢಶಾಲೆ ಆವರ್ಸೆ ಇವರಲ್ಲಿ ವಿನಮ್ರವಾಗಿ ವಿನಂತಿಸುತ್ತಿದ್ದೇನೆ. ಗೌರವಾನ್ವಿತ ಡಾಕ್ಟರ್ GH ಪ್ರಭಾಕರ ಶೆಟ್ಟಿ ಅವರು ಆರಂಭಿಕ ಪ್ರಾಂಶುಪಾಲರಾಗಿ ಸಂಸ್ಥೆಗೆ ಮೆರಗನ್ನು ನೀಡಿದವರು. ಶ್ರೀ ಎಂ ಬಾಲಕೃಷ್ಣ ಭಟ್ ಗಣಿತಶಾಸ್ತ್ರ ಉಪನ್ಯಾಸಕರು, ರಾಕಿ ಡಿ ಸೋಜಾ ಆಂಗ್ಲ ಭಾಷಾ ಉಪನ್ಯಾಸಕರು, ವಾಸುದೇವ ಉರಾಳ್ ರಸಾಯನಶಾಸ್ತ್ರ ಉಪನ್ಯಾಸಕರು, ಜಯಮಂಗಲರವರು ಬೇರೆ ಕಾರ್ಯಕ್ರಮಗಳ ನಿರ್ಮಿತ ಬರೋದೆಲ್ಲ ಹೇಳಿದ್ದಾರೆ. ಫಕೀರಪ್ಪ ಸರ್ ಹಿಸ್ಟ್ರಿ ಉಪನ್ಯಾಸಕರು, ರುದ್ರಸ್ವಾಮಿ ಸರ್ ಇಂಗ್ಲಿಷ್ ಉಪನ್ಯಾಸಕರು, ಧೀರಜ್ ಇಂಗ್ಲಿಷ್ ಉಪನ್ಯಾಸಕರು, ಸವಿತಾ ರಾವ್ ರಸಾಯನಶಾಸ್ತ್ರ ಉಪನ್ಯಾಸಕರು, ಚಾಮರಾಜ್ ರಸಾಯನಶಾಸ್ತ್ರ ಉಪನ್ಯಾಸಕರು, ಇವರನ್ನ ಭೌತಶಾಸ್ತ್ರ ಉಪನ್ಯಾಸಕರು, ಅವರನ್ನು ಕೂಡ ಗೌರವಿಸಲಿಕ್ಕಿದ್ದೇವೆ. ಆ ಎಲ್ಲ ಎಲ್ಲ ಗುರುಗಳು ವೇದಿಕೆಯ ಮೇಲಿನ ಸನ್ಮಾನ ಪೀಠವನ್ನು ಅಲಂಕರಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಎಲ್ಲ ಹಳೆ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ರಜತ ಸಂಭ್ರಮದ ಈ ಸುವಸರದಲ್ಲಿ ನಮ್ಮ ಚಿತ್ತಭಿತ್ತಿಯಲ್ಲಿ ಸದಾ ನೆನಪಿರಬಹುದಾದಂತಹ ಎಲ್ಲ 9 ಮಂದಿಯನ್ನು ಮೊದಲಿಗೆ ಗೌರವಿಸ್ತಾ ಇದ್ದಾವೆ. ಡಾಕ್ಟರ್ GH ಪ್ರಭಾಕರ ಶೆಟ್ಟಿಯವರು, ಬಾಲಕೃಷ್ಣ ಭಟ್ರವರು, ರಾಕಿ ಡಿ ಸೋಜಾ, ವಾಸುದೇವ ಉರಾಳ್, ಫಕೀರಪ್ಪ, ರುದ್ರಸ್ವಾಮಿ, ಧೀರಜ್, ಸವಿತಾ ರಾವ್, ಚಾಮರಾಜ್ ರಾವ್ ಅವರೆಲ್ಲರನ್ನ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಗೌರವಾನ್ವಿತ ಡಾಕ್ಟರ್ GH ಪ್ರಭಾಕರ ಶೆಟ್ಟಿಯವರ ಈ ಹೊತ್ತಿನಲ್ಲಿ 2000 ವೇಳೆಗೆ ಈ ಸಂಸ್ಥೆ ಆರಂಭಗೊಂಡಾಗ ಸಂಸ್ಥೆಯ ಪ್ರಾಂಶುಪಾಲರಾಗಿ ಭಾಗ್ಯವಂತನ ದರ್ಶನದಿಂದ ಭಾಗ್ಯ ಬರ್ತದೆ ಅನ್ನೋದರಲ್ಲಿ ನಂಬಿಕೆ ಇಟ್ಟುಕೊಂಡವರು 25 ಸಂವತ್ಸರಗಳನ್ನು ಚೆನ್ನಾಗಿ ನಾವು ಪೂರೈಸಿದ್ದೇವೆ ಅಂದರೆ ಡಾಕ್ಟರ್ G ಪ್ರಭಾಕರ ಶೆಟ್ಟಿಯವರ ಅವಿರತ ಪ್ರಯತ್ನ ಅನ್ನೋದನ್ನು ನೆನಪು ಮಾಡ್ಕೊಳ್ತೇವೆ. ಭದ್ರವಾದಂತಹ ಬುನಾದಿಯನ್ನು ಹಾಕಿದಾಗ ಯಾವುದೇ ಒಂದು ಕಟ್ಟಡ ಸುದೃಢವಾಗಿ ನಿಲ್ಲಬೇಕು ಅಂತಂದ್ರೆ ಅಡಿಪಾಯ ಗಟ್ಟಿಯಾಗ್ತದೆ ಅಂತ ಅಡಿಪಾಯವನ್ನು ಹಾಕಿದ್ದಾರೆ. ಅವರ ಬಾಳು ಬಂಗಾರ ಆಗಲಿ, ಇನ್ನೂ ಹೆಚ್ಚು ನಮಗೆ ಮಾರ್ಗದರ್ಶನ ಮಾಡುವಂಥ ಯೋಗ ಯೋಗ್ಯತೆಗಳನ್ನು ಶ್ರೀ ದೇವರು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿ, ಹಿರಿಯರು ಮಾರ್ಗದರ್ಶಕರು ಕಬ್ಬಿಣದ ಕಡಲೆ ಅಂತ ಭಾವಿಸಿದ್ದು ನಾವೆಲ್ಲ ಶಾಲೆಗೆ ಹೋಗುವಾಗ ನನ್ನ ಅನೇಕ ಸಹಪಾಠಿಗಳಿಗೆ ಕೂಡ ಅದು ಗಣಿತಶಾಸ್ತ್ರ, ಗಣಿತ ಕಷ್ಟ ಅಲ್ಲ ಅದನ್ನು ಇಷ್ಟ ಅಂತ ಸಾಬೀತುಪಡಿಸಿದವರು ಗೌರವಾನ್ವಿತ ಬಾಲಕೃಷ್ಣ ಭಟ್ಟರವರು. ಗೌರವಾನ್ವಿತ ಬಾಲಕೃಷ್ಣ ಭಟ್ಟರವರಿಗೆ ಗೌರವಾನ್ವಿತ ಪ್ರಭಾಕರ ಶೆಟ್ಟಿಯವರನ್ನು ಗೌರವಿಸಿಕೊಂಡಿದ್ದೇವೆ. ಅತ್ಯಂತ ಪ್ರೀತಿಪೂರ್ವಕವಾಗಿ ಅವರ ಸೇವೆಯನ್ನು ನೆನೆದು ಅವರೆಲ್ಲ ಹಳೆ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಯಾವಾಗಲೂ ನಮಗೆ ಶಿಕ್ಷಕರನ್ನು ಕಂಡಾಗ ವಿವಿಧ ಭಾಗದಲ್ಲಿ ಕಾಣ್ತೇವೆ. ಇನ್ನು ಮುಂದಿನ ಗೌರವಕ್ಕೆ ಭಾಜನರು ಗೌರವಾನ್ವಿತ ಬಾಲಕೃಷ್ಣ ಭಟ್ರವರು ಗಣಿತಶಾಸ್ತ್ರವನ್ನು ಅತ್ಯಂತ ಇಷ್ಟವಾಗಿಸಿ ಮಕ್ಕಳ ಮನಸ್ಸಿನಲ್ಲಿ ಅತಿ ಗಟ್ಟಿಯಾಗಿ ನೆಲೆ ನಿಲ್ಲುವುದಕ್ಕೆ ಕಾರಣೀಭೂತರಾಗಿ ಅನೇಕ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ ಡಾಕ್ಟರ್ಸ್ ಆಗಿ, ಇಂಜಿನಿಯರ್ಸ್ ಆಗಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುವುದಕ್ಕೆ ಕಾರಣೀಭೂತರಾದಂಥ ಎಂ ಬಾಲಕೃಷ್ಣ ಭಟ್ರವರನ್ನು ಗೌರವಿಸ್ತಾ ಇದ್ದಾವೆ. ಹಾಗೇನೆ
ಬಾಲಕೃಷ್ಣ ಭಟ್ಟರವರಿಗೆ ರಕ್ಷಾ ಕವಚವಾಗಿ ಶಾಲನ ಹೊದಿಸಿ ಮೈಸೂರು ಪೇಟವನ್ನು ತೊಡಿಸಿ ನಮ್ಮ ನೆನಪಿನ ಗುಚ್ಛವನ್ನು ನೀಡಿ ನೀವು ಮಾಡಿರುವ ಸೇವೆ ನಮ್ಮ ಸ್ಮೃತಿ ಪಟದಲ್ಲಿ ಸದಾ ಇದೆ ಅನ್ನುವುದರ ಪ್ರತೀಕವಾಗಿ ಹಳೆ ವಿದ್ಯಾರ್ಥಿಗಳ ಪರವಾಗಿ ಗೌರವಿಸಿಕೊಂಡಿದ್ದೇವೆ. ಇನ್ನೋರ್ವರು ಶ್ರೀ ರಾಕಿ ಡಿಸೋಜಾ, ಆಂಗ್ಲ ಭಾಷಾ ಕಲಿಕೆ ವಿಷಯವಾಗಿ ಇಂಗ್ಲಿಷ್ ಇಲ್ಲದೆ ಹೋದರೆ ಬದುಕು ಕಷ್ಟ ಎನ್ನುವ ಪರಿಸ್ಥಿತಿಯ ನಡುವೆ ಕನ್ನಡ ಮೀಡಿಯಂನಿಂದ ಬಂದ ನಮ್ಮ ಮಕ್ಕಳಿಗೆ ಆಂಗ್ಲ ಭಾಷೆಯನ್ನು ಅತ್ಯಂತ ಸುಂದರವಾಗಿ ಕಲಿಸಿಕೊಡುವುದರ ಮೂಲಕವಾಗಿ ಮಕ್ಕಳ ಚಿತ್ತಬುದ್ಧಿಯಲ್ಲಿ ನೆನಪಿರಬಹುದಾದ ಹೆಸರು ರಾಕಿಟ್ರ ಅಧ್ಯಾಪಕರ ಉಪನ್ಯಾಸಕರಾಗಿರುವ ವಾಸುದೇವ ಊರಾಳ್ರವರು ಅತ್ಯಂತ ಕ್ಲಿಷ್ಟವಾದದ್ದನ್ನು ಅತ್ಯಂತ ಇಷ್ಟವಾಗಿಸಿ ಮಕ್ಕಳಲ್ಲಿ ವಿಜ್ಞಾನದ ಕುರಿತಾದ ಮನೋಭಾವ ಬೆಳೆಸಿದ ಅವರನ್ನು ಗೌರವಿಸಿಕೊಳ್ತಾ ಇದ್ದಾವೆ. ಇನ್ನೋರ್ವರು ಫಕೀರಪ್ಪ ಸರ್ ಅವರು ಹಿಸ್ಟ್ರಿಯನ್ನು ಅತ್ಯಂತ ಸುಂದರವಾಗಿ ಮಕ್ಕಳಿಗೆ ಬೋಧಿಸುವುದರ ಮೂಲಕವಾಗಿ 2000ರಿಂದ 2006ರವರೆಗೆ 6 ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದವರು. ಅವರನ್ನು ಕೂಡ ಅತ್ಯಂತ ಪ್ರೀತಿಯಾದರಗಳಿಂದ ಗೌರವಿಸ್ತಾ ಇದ್ದೇವೆ. ಇನ್ನೋರ್ವರು ಶ್ರೀ ರುದ್ರಸ್ವಾಮಿ ಸರ್ ಇಂಗ್ಲಿಷನ್ನು 2002ರಿಂದ 2000 ನೆಗಳತೆಗೆ ಭಾಜನರು. ಹಾಗೆಯೇ ಧೀರಜ್ ಇಂಗ್ಲಿಷ್ ಉಪನ್ಯಾಸಕರು 2003ರಿಂದ 2004ರವರೆಗೆ ನಮ್ಮ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಮಕ್ಕಳಿಗೆ 2002ರಿಂದ 2004ರವರೆಗೆ ಸುದೀರ್ಘ ನಮ್ಮ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿರುವ ಈ ಎಲ್ಲ 8 ಜನರನ್ನ ಅಷ್ಟದಿಕ್ಪಾಲಕರೋಪಾದಿಯಲ್ಲಿ ವೇದಿಕೆಯ ಮೇಲ್ಭಾಗದಲ್ಲಿರುವ ಎಲ್ಲ ಗುರುಗಳನ್ನ ಸನ್ಮಾನ ಪೀಠದಲ್ಲಿ ಕುರಿಸಿ ಹಳೆ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಅತ್ಯಂತ ಪ್ರೀತಿಯ ಮಾನಸದಲ್ಲಿ ಮರೆಯಲಾಗದ ವ್ಯಕ್ತಿಯಾಗಿ ಮೂಡಿ ಬಂದಿರುವಂತಹ ಕಿರಣ್ ಕುಮಾರ್ ಖಡ್ಗೆಯವರ, ಹಾಗೆಯೇ ಓರ್ವ ಸಂಸತ್ ಸದಸ್ಯರಾಗಿ ನಮ್ಮೆಲ್ಲ ಭಾವಗಳಿಗೆ ಭಾವನೆಯನ್ನು ತುಂಬಬಹುದಾದಂತಹ ಶ್ರೀನಿವಾಸ ಪೂಜಾರಿಯವರ, ಧರ್ಮದರ್ಶಿಗಳಾದಂತಹ ಗೌರವಾನ್ವಿತ ಧನಂಜಯ ಶೆಟ್ಟರ, ಎಲ್ಲ ಗಣ್ಯ ಅತಿಥಿಗಳ ಬಾಳು ಬಂಗಾರ ಆಗಲಿ, 120 ಪೂರ್ಣಾಯುಷ್ಯವನ್ನು ಮುಗಿಸಿ ನಮಗೆ ಪೂರ್ಣ ಸಹಕರಿಸುವಂತಾಗಲಿ ಅಂತ ಪ್ರಾರ್ಥನೆ ಮಾಡಿ, ಇಡೀ 8 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅದೆಷ್ಟೋ ಕಾರ್ಯಕ್ರಮಗಳ ನಡುವೆ ಇದ್ರೂ ಕೂಡ ಗುರುಗಳಿಗೆ ವಂದಿಸುವ ಗುರುವಂದನಾ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಬೇಕು ಎನ್ನುವ ಯೋಜನೆಯನ್ನು ಹೊಂದಿದವರು ನಮ್ಮ ಸಂಸದರು ಗೌರವಾನ್ವಿತ ಶ್ರೀನಿವಾಸ ಪೂಜಾರಿಯವರು. ಬೇರೆ ಎಲ್ಲ ಕಾರ್ಯಕ್ರಮಗಳಿಗಿಂತ ಗುರುವಂದನೆ ಅತ್ಯಂತ ಮುಖ್ಯ ಅಂತ ಯೋಚನೆ ಮಾಡಿ ಬಿಡುವನ್ನ ಮಾಡಿಕೊಂಡು ನಮಗೆ ಜೊತೆಯಾಗಿದ್ದಾರೆ. ಗೌರವಾನ್ವಿತ ಶ್ರೀನಿವಾಸ ಪೂಜಾರರು ಎಲ್ಲ 8 ಜನ ಗುರುಗಳನ್ನು ಗೌರವಿಸಿದ ನಂತರ ಮತ್ತೆ ತೆರಳುವರಿದ್ದಾರೆ. ಇನ್ನು ಅನೇಕ ಕಾರ್ಯಕ್ರಮಗಳಿಗೆ ತೆರಳಬೇಕಾಗಿರುವುದರಿಂದ ಮಾನ್ಯ ಶಾಸಕರಿಗೂ ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳಿರೋದ್ರಿಂದಾಗಿ ಮಾನ್ಯ ಸಂಸದರು ನಮ್ಮಿಂದ ಮುಂದೆ ತೆರಳುತ್ತಾ ಇದ್ದಾರೆ. ನಮ್ಮ ಗೌರವವನ್ನು ಸ್ವೀಕರಿಸಿರುವ ಎಲ್ಲ 8 ಸಾಗ್ತಾ ಇದ್ದಾವೆ. ಮಾತಿನ ಮಲ್ಲ, ಹುಟ್ಟು ಹೋರಾಟಗಾರ, ದೇಶದ ರಾಜಧಾನಿ ಹೊರಟ್ರೆ ಸ್ಫೂರ್ತಿಯ ಸಲಾಕೆ ಅನ್ನುವುದನ್ನು ತಿಳಿದುಕೊಂಡವರು ಅವರನ್ನು ಅತ್ಯಂತ ಪ್ರೀತಿಯಿಂದ ನುಡಿಪಿಟ ದುರ್ಗಾ ಪರಮೇಶ್ವರಿ ಪದವಿ ಪೂರ್ವ ಕಾಲೇಜು ಮಂದರ್ತಿ ಇದರ ರಜತ ಸಂಭ್ರಮದ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮುಗಿಸಿ ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮಗೆಲ್ಲರಿಗೂ ಹಿರಿಯರಾಗಿರುವ ಧರ್ಮದರ್ಶಿಗಳಾದ ಸನ್ಮಾನ್ಯ ಧನಂಜಯ ಶೆಟ್ಟರೆ, ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದು ನಮಗೆಲ್ಲರಿಗೆ ಮಾರ್ಗದರ್ಶನ ಮಾಡಲಿಕ್ಕಿರುವಂಥ ಈ ಕ್ಷೇತ್ರದ ಜನಾದರಣೀಯ ಶಾಸಕರಾಗಿರುವಂಥ ಸನ್ಮಾನ್ಯ ಕಿರಣ್ ಖಡ್ಗೆಯವರೇ, ಹಿರಿಯರಾದ ಶೇಡಿಕೋಡ್ಲು ವಿಠಲ್ ಶೆಟ್ಟರೆ, ವೇದಿಕೆಯಲ್ಲಿರುವಂಥ ಪ್ರಭಾಕರ್ ಶೆಟ್ಟರೆ, ಶಂಭು ಶೆಟ್ಟಿಯವರೇ, ಶ್ರೀನಿವಾಸ್ ಶೆಟ್ಟರೆ, ಜಯರಾಮ್ ಶೆಟ್ಟರೆ, ಉದಯಕುಮಾರ್ ಶೆಟ್ಟಿಯವರೇ, ಕೃಷ್ಣರಾಜ್ ಶೆಟ್ಟರೆ, ಪ್ರಿಯದರ್ಶಿನಿ ಶೆಟ್ಟಿಯವರೇ, ಪ್ರಾಂಶುಪಾಲರಾದಂಥ ಪ್ರವೀಣ್ ಶೆಟ್ಟರೆ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ನನ್ನೆಲ್ಲ ಬಂಧುಗಳೇ ಮತ್ತು ಸ್ನೇಹಿತರೆ, ಸಂಜೆ ಭಾಳ ದೊಡ್ಡ ಕಾರ್ಯಕ್ರಮ ನಡೆಯುತ್ತೆ. ನಿನ್ನೆ ಕೂಡ ಭಾಳ ಉತ್ತಮವಾದಂಥ ಕಾರ್ಯಕ್ರಮ ನಡೆದಿದೆ. ಬೇರೆ ಬೇರೆ ಕಾರಣಕ್ಕೆ ನಾನು ನಿನ್ನೆ ಇರಬೇಕಾಗಿತ್ತು, ಸಂಜೆ ನನಗೆ ಬರಲಿಕ್ಕಾಗಿಲ್ಲ. ಖುಷಿ ಅಂದರೆ 3 ಗಂಟೆಗಳ ಕಾಲ ನಮ್ಮ ಕಿರಣ್ ಖಡ್ಗೆಯವರು ಕೂತ್ಕೊಂಡು ಇಡೀ ಬಹುಶಃ ಎಲ್ಲೂ ಯಾರೂ ಕುಳಿತದ್ದು ನಾನು ನೋಡಿಲ್ಲ. 3 ಗಂಟೆಗಳ ಕಾಲ ಕೂತ್ಕೊಂಡು ಸಭಾಧ್ಯಕ್ಷತೆ ವಹಿಸಿ ಸಭಾಧ್ಯಕ್ಷರ ಭಾಷಣ ಮುಗಿಸಿ ಹೋದದ್ದು ಭಾಳ ದೊಡ್ಡ ತಾಳ್ಮೆ ಇದ್ದವ್ರಿಗೆ ಮಾತ್ರ ಸಾಧ್ಯ ಅಂತ ನನಗನ್ಸಿಬಿಟ್ಟಿದೆ. ಆ ಕಾರಣಕ್ಕೆ ಕಿರಣ್ ಖಡ್ಗೆಯವರಿಗೆ ನಾನು ಧನ್ಯವಾದ ಹೇಳಬೇಕು. ಅದರ ಅರ್ಥ ಇವತ್ತಷ್ಟೇ ಕೂತ್ಕೊಳ್ಳಿ ಅಂತೇಳಿ ಅಲ್ಲ, ಆದರೆ ನಿನ್ನೆ ಕೂತ್ಕೊಂಡದ್ದೇ ಒಂದು ಆಶ್ಚರ್ಯ ಅಂತ ನಮ್ಗನ್ಸಿಬಿಟ್ಟಿತ್ತು. ಸಾಮಾನ್ಯವಾಗಿ ಭಾಳ ವರ್ಷಗಳ ಕೆಳಗೆ ಒಂದು ತಲೆಮಾರು ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ, ಈ ಪ್ರದೇಶದಲ್ಲಿ ಶಿಕ್ಷಣಕ್ಕೋಸ್ಕರ ಆತಂಕ ಪಡ್ತಿರುವಂಥ ದಿವಸಗಳಲ್ಲಿ ದೇವಸ್ಥಾನದ ಮೂಲಕ ಈ ಶಾಲೆಯನ್ನು ನಿರ್ಮಾಣ ಮಾಡಿದರು. ಇವತ್ತು ಭಾಳ ಎತ್ತರಕ್ಕೆ ಬೆಳೆದು ಪ್ರಾಥಮಿಕ, ಪ್ರೌಢ ಮತ್ತು ಪದವಿ ಪೂರ್ವ ಕಾಲೇಜುವರೆಗೆ ಈ ಸಂಸ್ಥೆ ಬೆಳೆದಿದೆ. ಅಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಮುನ್ನಡೆಸ್ತಾ ಬಂದಂಥ ಇಲ್ಲಿ ಆಡಳಿತ ಮಂಡಳಿ ಮತ್ತು ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ವರ್ಗಕ್ಕೆ, ಎಲ್ಲ ಪ್ರಾಧ್ಯಾಪಕರಿಗೆ ನಾನು ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸಬೇಕು.
ಇವತ್ತು ಸಮಾಜ ಯಾವ ಸ್ಥಿತಿಯಲ್ಲಿ ಇದೆ ಅಂದರೆ ಶಿಕ್ಷಣದ ಗುಣಮಟ್ಟ ಹೇಗಿರಬೇಕು, ಶಿಕ್ಷಣ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ಚರ್ಚೆ ಆಗುತ್ತೆ. ಒಂದು ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದಾಗ ಬಹಳ ಉತ್ತಮವಾದ ಸ್ಥಿತಿ ಏನಂದರೆ, ಒಂದು ಕಾಲದಲ್ಲಿ ಶಿಕ್ಷಣದ ಕೊರತೆಯನ್ನು ಅನುಭವಿಸ್ತಾ ಇದ್ದಂಥ ಸಮಾಜ ಇವತ್ತು 97-98% ಶಿಕ್ಷಿತ ಜನರನ್ನು ನಮ್ಮೆದುರು ಕಾಣಲಿಕ್ಕೆ ನಮ್ಗೆ ಅವಕಾಶಗಳಾಗಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ 13% ಮಂದಿ ಮಾತ್ರ, ದಾಖಲೆಗಳ 11 ಅಂತ ಹೇಳುತ್ತೆ, 13% ಮಾತ್ರ ಅಕ್ಷರಾಭ್ಯಾಸ ಇದ್ದವರು ಇದ್ದಾರೆ ಅನ್ನೋದು ನಮ್ಮ ಇತಿಹಾಸ ಹೇಳುವಂಥ ಮಾತುಗಳು. ಅಕ್ಷರಾಭ್ಯಾಸ ಇದ್ದವರು, ಅವರೇನು ಡಿಗ್ರಿ ಪಡೆದಿರಲಿಲ್ಲ, MBA ಮಾಡಿರಲಿಲ್ಲ, ಇಂಜಿನಿಯರ್ ಆಗಿರಲಿಲ್ಲ, ಅಕ್ಷರಾಭ್ಯಾಸ ಇದ್ದವ್ರ ಸಂಖ್ಯೆ 13% ಅಂತೇಳಿ. ಎಂಥ ಶಿಕ್ಷಣ ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿರುವಾಗ ಒಂದು ನೆನಪಿಗಷ್ಟೇ ಹೇಳಿದೆ. ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಒಂದು ಅಂಕಿಅಂಶಗಳ ಪ್ರಕಾರ ಸುಮಾರು 95-98% ಜನ ವಿದ್ಯಾವಂತರಿದ್ದಾರೆ ಅಂತೇಳಿ ಸರ್ಕಾರಿ ದಾಖಲೆಗಳು ಹೇಳುತ್ತವೆ. ಆದರೆ 13% ನಮಗೆ ಸ್ವಾತಂತ್ರ್ಯ ಬರುವಾಗ 11-13% ಜನ ವಿದ್ಯಾವಂತರಿದ್ದಾರೆ ಅಂತ ನಾವು ಹೇಳಿದೆವಲ್ಲ, ಅವತ್ತಿನ ಸಮಾಜದ ಕ್ರೈಮ್ ರೇಟ್ ಅಪರಾಧದ ದರಕ್ಕೆ 1,000 ಜನಕ್ಕೆ ಇಂತಿಷ್ಟು ಅಪರಾಧ ಮಾಡಿದವರಿದ್ದಾರೆ ಅಂತ ನಾವು ಯೋಚನೆ ಮಾಡಿದರೆ, ಸ್ವಾತಂತ್ರ್ಯ ಬರುವ ಮತ್ತು ಸ್ವಾತಂತ್ರ್ಯ ಪೂರ್ವ ಸಂದರ್ಭದಲ್ಲಿ 87% ಮಂದಿ ಅವಿದ್ಯಾವಂತರು, ಅಂದರೆ ಸಹಿ ಹಾಕಲಿಕ್ಕೆ ಬಾರದೇ ಇರುವಂಥ ಸಮಾಜವನ್ನು ನಾವು ಎಣಿಸ್ಕೊಂಡ್ರೆ, ಇವತ್ತು 97% ಮಂದಿ ವಿದ್ಯಾವಂತರಿದ್ದೇವೆ ಅಂತ ನಮಗೆ ನಾವು ಹೆಮ್ಮೆ ಪಟ್ಟರೆ, ಸ್ವತಂತ್ರ ಪೂರ್ವದಲ್ಲಿರುವಂಥ ಅವಿದ್ಯಾವಂತರ ಸಂಖ್ಯೆ ಹೆಚ್ಚಿರುವಾಗ ಯಾವ ರೀತಿ ಸರಾಸರಿ ಕ್ರೈಮ್ ರೇಟ್ ಇತ್ತೋ, ಇವತ್ತು ವಿದ್ಯಾವಂತರ ಸಂಖ್ಯೆ 98-99 ಆದರೂ ಕೂಡ ಸರಾಸರಿ ಕ್ರೈಮ್ ದರದಲ್ಲಿ ಅವತ್ತು ಅವಿದ್ಯಾವಂತರಲ್ಲಿ ಕ್ರೈಮ್ ದರ ಕಡಿಮೆ ಇತ್ತು, ಇವತ್ತಿನ ವಿದ್ಯಾವಂತರಲ್ಲಿ ಕ್ರೈಮ್ ದರ ಜಾಸ್ತಿ ಆಗಿಬಿಟ್ಟಿದೆ ಅಂತ ನಿಖರವಾದಂಥ ಅಂಕಿಅಂಶಗಳು ಹೇಳುವಾಗ, ನಾವು ಕೇವಲ ವಿದ್ಯಾವಂತರಾದದ್ದು ಮಾತ್ರವೇ ಏನೋ, ಇನ್ನೂ ಕೂಡ ಸಮಾಜದ ನಾಗರಿಕ ಸಮಾಜವಾಗಿ ಬೆಳೀಲಿಕ್ಕೆ ಇನ್ನೂ 10 ಹೆಜ್ಜೆಗಳನ್ನು ನಾವು ಅತಿಕ್ರಮಿಸಬೇಕಾದಂಥ ಅನಿವಾರ್ಯತೆ ಇದೆ ಏನೋ ಅಂತ ನಮಗೆಲ್ಲರಿಗೂ ಅನಿಸ್ಬೇಕು. ಹಾಗಾಗಿ ಕೇವಲ ವಿದ್ಯಾವಂತಿಕೆ ಅನ್ನೋದು ಒಂದು ಭಾಗ, ಸಮಾಜದ ನಾಗರಿಕ ಸಮಾಜವೊಂದು ಸೃಷ್ಟಿಯಾಗಬೇಕಾದ ವ್ಯವಸ್ಥೆಯ ನಡುವೆ ನಮ್ಮ ನಡವಳಿಕೆಗಳು ಮತ್ತು ನಾಗರಿಕತೆಯ ಗುಣಮಟ್ಟ ಯಾವ ಮಟ್ಟಕ್ಕೆ ಬಂದಿದೆ ಮತ್ತು ಹೇಗೆ ಬರಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಯೋಚನೆ ಮಾಡುವಂಥ ಕಾಲದಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿ ಇವತ್ತು ನಮ್ಮ ಮುಂದೆ ಒಂದಷ್ಟು ಚರ್ಚೆಗಳಾಗ್ತಾಯಿದೆ. ನಾನು ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷ ನಾಯಕನಾಗಿ ಕೆಲಸಗಳು ಮಾಡುವಾಗ ನನ್ನ ಇಡೀ ತಂಡವನ್ನು ಕಟ್ಟಿಕೊಂಡು 7.5 ಗಂಟೆಗಳ ಕಾಲ ನ್ಯೂ ಎಜುಕೇಷನ್ ಪಾಲಿಸಿ ಬರಬೇಕು ಅಂತ ನಾವು ಚರ್ಚೆ ಮಾಡಿದೆವು. ಸರ್ಕಾರಕ್ಕೆ ಉತ್ತರ ಕೊಡ್ತು, ಬೇರೆ ಬೇರೆ ಕಾರಣಗಳಿಗೋಸ್ಕರ ಅದು ಮುಂದೆ ಹೋಗಿರಲಿಲ್ಲ. ಆದರೆ ಇವತ್ತು ತುಂಬ ಬುದ್ಧಿಜೀವಿಗಳು ನಿರ್ಲಿಪ್ತತೆ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ಯಾರು ಏನು ಬೇಕಾದರೂ ಮಾಡಬಹುದು ಮತ್ತು ಸಮಾಜ ಏನು ಹೇಳೋದಿಲ್ಲ ನಮಗೆ ಅನ್ನುವಂಥ ಮಟ್ಟದಲ್ಲಿ ಇವತ್ತು ಸಮಾಜದ ಸ್ಥಿರತೆ ಇದೆ. ಆ ಹಿನ್ನೆಲೆಯಲ್ಲಿ ನಾನು ಅಧ್ಯಾಪಕ ವರ್ಗಕ್ಕೆ ವಿನಂತಿ ಮಾಡಿಕೊಂಡಿದ್ದೆ ಮೊನ್ನೆ ಒಂದು ಸಮಾರಂಭದಲ್ಲಿ, ನೀವು ಮುಂದಿನ ಸಮಾಜ ಹೇಗಿರಬೇಕಂತ ಯೋಚನೆ ಮಾಡುವುದು, ಅಲ್ಲೋ ಇಲ್ಲೋ ಒಂದಷ್ಟು ಮೌನವನ್ನು ಮುರಿದೇ ಇದ್ದರೆ ಈ ಸಮಾಜ ಮುಂದೆ ವ್ಯವಸ್ಥಿತವಾಗಿ ಸಾಗಲಿಕ್ಕೆ ನಿಮ್ಮ ಕೊಡುಗೆಗಳು ಕೂಡ ಅವಶ್ಯಕತೆಗಳಿದೆ ಅಂತೇಳಿ ಹೇಳಿದ್ದೆ. ತುಂಬ ಕಣ್ಣೆದುರು ತಪ್ಪುಗಳು ನಡೀತಾ ಇದ್ರು, ಕಣ್ಣೆದುರು ಸರಿ ಅಲ್ಲದೇ ಇರುವುದು ನಮ್ಮ ಮುಂದೆ ಉದ್ಭವಿಸ್ತಾ ಇದ್ರು ಕೂಡ ವಿದ್ಯಾವಂತರು ಬುದ್ಧಿಜೀವಿಗಳು ಮೌನವಾಗಿ ತಳೆದ್ರೆ ಸಮಾಜಕ್ಕೆ ಅದರಿಂದ ಒಳ್ಳೆಯ ಮಾರ್ಗದರ್ಶನ ಕೊಟ್ಟಂತಾಗೋದಿಲ್ಲ ಅನ್ನೋದು ಸಮಾಜದ ಈ ಒಟ್ಟು ವ್ಯವಸ್ಥೆಯಲ್ಲಿರುವಂಥ ಅಂಶಗಳು. ಆ ಹಿನ್ನೆಲೆಯಲ್ಲಿ ನಮಗೆ ಎಂಥ ಶಿಕ್ಷಣ ಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗಬೇಕು. ಈ ಪ್ರಜಾಪ್ರಭುತ್ವದಲ್ಲಿ ಟೀಕೆ ಟಿಪ್ಪಣಿ ವಾದ ಆರೋಪ ಪ್ರತ್ಯಾರೋಪ ಇವೆಲ್ಲ ನಡೆದ್ರೆ ಏನು ತಪ್ಪಲ್ಲ, ಆದರೆ ಸತ್ಯಕ್ಕೆ ನ್ಯಾಯಕ್ಕೆ ಅನ್ಯಾಯ ಆಗದೇ ಇರುವಂತೆ ನಿರ್ಧಾರಗಳಾಗಬೇಕು. ಅದು ಯಾವುದೇ ರಾಜಕೀಯ ಪಕ್ಷ ಆಗಿರಲಿ, ನಿರ್ಧಾರಗಳಾಗಬೇಕು. ಒಂದು ಸಾರಿ ನೀವು ಯೋಚನೆ ಮಾಡುವಂಥ ಸ್ಥಿತಿ ಇದೆ ಅಂತ ಯಾಕೆ ಹೇಳಿದೆ ಅಂದರೆ, ಈ
ಈ ನಮ್ಮ MRPL ಅಲ್ಲಿ ಒಬ್ಬರು ವೆಂಕಟೇಶ್ ಅಂತೇಳಿ ಒಬ್ಬರು ಹಿರಿಯರಿದ್ದಾರೆ, ವೆಂಕಟೇಶ್ ಅಂತೇಳಿ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದಾರೆ MRPL ಸಂಸ್ಥೆಯಲ್ಲಿ. ಅವರು ಒಬ್ಬನೇ ಮಗನ ಹೆಸರು ಶಶಾಂಕ. ಈ ಶಶಾಂಕನಿಗೆ ವಿದ್ಯಾರ್ಥಿ ಆಗಲಿದ್ದಾಗಲೇ ಒಂದು ಹುಚ್ಚಿತ್ತು, ನಾನು ಸೈನಿಕನಾಗಬೇಕು, ದೇಶ ಸೇವೆ ಮಾಡಬೇಕು, ದೇಶದ ಗಡಿ ಕಾಯಬೇಕು ಅಂತ ಒಂದು ಹುಚ್ಚಿತ್ತು ಅವನಿಗೆ. ಅವನಪ್ಪ ತುಂಬ ವಿದ್ಯಾವಂತರು ಮತ್ತು ಸುಸಂಸ್ಕೃತರಾದ್ರಿಂದ ಮಗನ ಇಷ್ಟಕ್ಕೆ ಅವರು ಅಡ್ಡಿ ಬರದೆ ಅವನಿಗೆ ಸೈನಿಕರಿಗೆ ಬೇಕಾದಂಥ ತರಬೇತಿಯನ್ನು ಕೊಡ್ತಾರೆ. ಮಗ ಸೈನಿಕನಾಗಿ ಈ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಗಡಿ ಕಾಯುವಂಥ ಕೆಲಸದಲ್ಲಿ ನಿಯುಕ್ತಿ ಆಗ್ತಾನೆ. ನಮ್ಮವರು ಸೇರಿದಂತೆ ಪಾಕಿಸ್ತಾನದ ಪ್ರೇರಿತವಾದಂಥ ಉಗ್ರಗಾಮಿಗಳಿಗೆ ಗುಂಡಿಗೆ ಅವನು ಬಲಿಯಾಗ್ತಾನೆ. ಅವನು ಬಲಿಯಾಗಿ ಸರಿಸುಮಾರು ಅದೇ ಸಮಯಕ್ಕೆ ಅವನ ಪಾರ್ಥಿವ ಶರೀರ ಕರ್ನಾಟಕಕ್ಕೆ ಬರುತ್ತೆ. ಇದೇನು 10 ವರ್ಷದ 20 ವರ್ಷ ಕೆಳಗಲ್ಲ, 1.5-2 ವರ್ಷದ ಕೆಳಗೆ ಅವನ ಪಾರ್ಥಿವ ಶರೀರ ಕರ್ನಾಟಕಕ್ಕೆ ಬರ್ತಾ ಇದ್ರೆ ಇಡೀ ಕರ್ನಾಟಕದಲ್ಲಿ ಸಹಜವಾಗಿ ದುಃಖ ಆಗುತ್ತಲ್ಲ. ಒಬ್ಬ ಶಶಾಂಕ್ ಅನ್ನುವಂಥ ಸಣ್ಣ ಪ್ರಾಯದ ಹುಡುಗ, MRPL ವೆಂಕಟೇಶ್ವರಿಗೆ ಭಾಳ ಹಿರಿಯರವರು, ಅವರೊಬ್ಬನೇ ಮಗ, ಅವನಿವತ್ತು ದೇಶ ಕಾಯುವ ಸ್ಥಿತಿಯಲ್ಲಿದ್ದು ಗುಂಡಿಗೆ ಬಲಿಯಾಗಿ ಅವನ ಪಾರ್ಥಿವ ಶರೀರ ಬರ್ತಾ ಇದೆಯಲ್ಲ ಅನ್ನುವಂಥ ಸಂಕಟ ಯಾರಿಗಾದರೂ ಆಗಲೇಬೇಕಲ್ಲ. ಕರ್ನಾಟಕಕ್ಕೆ ಅವನ ಪಾರ್ಥಿವ ಶರೀರ ಬರ್ತಾ ಇದ್ದರೆ ಕರ್ನಾಟಕದ ವಿಧಾನಸೌಧದೊಳಗೆ ಪಾಕಿಸ್ತಾನಕ್ಕೆ ಜೈ ಎಂದೇಳಿ 1-2 ಜನ ಕೂಗಿಬಿಡ್ತಾರೆ. ಯಾವ ಹುಡುಗ ಪಾಕಿಸ್ತಾನದ ದುರಾಕ್ರಮಣಕ್ಕೆ ಒಳಗಾಗಿ ಭಾರತದ ಕರ್ನಾಟಕದ ಪ್ರಜೆಯೊಬ್ಬ ಜೀವ ತೆತ್ತು ಅವನ ಪಾರ್ಥಿವ ಶರೀರ ಕರ್ನಾಟಕದ ಕಡೆ ಬರ್ತಾ ಇದ್ದರೆ ಕರ್ನಾಟಕದ ವಿಧಾನಸೌಧದೊಳಗೆ ಪಾಕಿಸ್ತಾನಕ್ಕೆ ಜೈ ಅಂತೇಳಿ ಘೋಷಣೆ ಮುಗಿಳುತ್ತೆ. ದುರಾದೃಷ್ಟಕ್ಕೆ ನಾನಾಗಿ ವಿರೋಧ ಪಕ್ಷ ನಾಯಕನಾಗಿ ಕೆಲಸ ಮಾಡ್ತಾ ಇದ್ದೆ. ಈ ನೋವಿನ ನಡುವೆ ಆ MRPL ವೆಂಕಟೇಶ್ವರ ಹೆಂಡತಿ ಶಶಾಂಕನ ತಾಯಿ ಅವರೊಂದು ಕವಿ, ಅವರು ಸಣ್ಣ ಚುಟುಕು ಬರೀತಾರೆ, ನನ್ನ ಮಗ ಯಾರಿಗೋಸ್ಕರ ಪ್ರಾಣ ತೆತ್ತ ಅಂತೇಳಿ. ನನ್ನ ಮಗ ಯಾರಿಗೋಸ್ಕರ ಪ್ರಾಣ ತೆತ್ತ? ದೇಶಕ್ಕೋಸ್ಕರವೇ ತೆತ್ತ. ಆದರೆ ಈ ಪ್ರಜಾತಂತ್ರದ ದೇಗುಲಾಗಿರುವಂಥ ರಾಷ್ಟ್ರಭಕ್ತ ಕೆಂಗಲ್ ಹನುಮಂತಯ್ಯನವರು ಕಟ್ಟಿರುವಂಥ ವಿಧಾನಸೌಧ ಒಳಗೆ ನನ್ನ ಮಗನ ಪಾರ್ಥಿವ ಶರೀರ ಬರ್ತಾ ಇದ್ದರೆ ಪಾಕಿಸ್ತಾನಕ್ಕೆ ಜೈ ಅಂತ ಕೂಗುವಂಥ ಜನ ಕರ್ನಾಟಕದಲ್ಲಿದ್ದರೆ ನನ್ನ ಮಗ ಯಾರಿಗೋಸ್ಕರ ಪ್ರಾಣ ತೆತ್ತ ಅನ್ನುವಂಥ ಚರ್ಚೆ ಬರುತ್ತೆ. ನಮ್ಮಂದಿರುವಂಥದ್ದು ಆ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿದವರಿಗೆ ಶಿಕ್ಷಣ ಕೊಟ್ಟಂಥ ಪುಣ್ಯಾತ್ಮರು ಎಂಥ ಗ್ರಾಚಾರ ಕೆಟ್ಟಿದೆ ಅವರಿಗೆ. ಅವರು ಪಶ್ಚಾತ್ತಾಪ ಪಡಬೇಕಲ್ಲ, ದೇವರೇ ನಾನು ಈ ಪುಣ್ಯಾತ್ಮರಿಗೂ ಕಲಿಸಿಬಿಟ್ನಲ್ಲ ಅಂತೇಳಿ. ಈ ವ್ಯವಸ್ಥೆಗಳ ನಡುವೆ ಇವತ್ತು ಸಮಾಜ ಇದೆ. ಹಾಗಾಗಿ ಎಂಥ ಶಿಕ್ಷಣ ಕೊಡಬೇಕು ಅನ್ನುವಂಥ ಚರ್ಚೆಗಳು ಇವತ್ತು ಸಮಾಜದಲ್ಲಿ ಸುದೀರ್ಘವಾದಂಥ ಚರ್ಚೆಗಳು ಬಿಟ್ಟಿದೆ. ನನಗಿಂತ, ನನ್ನ ಜಾತಿಗಿಂತ, ನನ್ನ ಧರ್ಮಕ್ಕಿಂತ ನನ್ನ ದೇಶ ಮೊದಲು ಅನ್ನುವಂಥ ರಾಷ್ಟ್ರಭಕ್ತರನ್ನು ನಿರ್ಮಾಣ ಮಾಡುವಂಥ ಕೇಂದ್ರಗಳಾಗಿ ಶಾಲೆಗಳು ರೂಪುಗೊಳ್ಳಬೇಕು ಅಂಥೇಳಿ ನಮ್ಮ ಹಿರಿಯರು ಹೇಳಿದ್ದು ಅದೇ ಕಾರಣಕ್ಕೋಸ್ಕರ, ಬೇರೆ ಯಾವ ಕಾರಣಕ್ಕೋಸ್ಕರ ಅಲ್ಲ, ಅದೇ ಕಾರಣಕ್ಕೋಸ್ಕರ. ನನಗಿಂತ, ನನ್ನ ಜಾತಿಗಿಂತ, ನನ್ನ ಧರ್ಮಕ್ಕಿಂತ ನನ್ನ ದೇಶ ಮೊದಲು ಅನ್ನುವಂಥ ರಾಷ್ಟ್ರಭಕ್ತರ ನಿರ್ಮಾಣ ಮಾಡುವ ಕೇಂದ್ರಗಳಾಗಿ ಶಾಲೆಗಳು ರೂಪುಗೊಳ್ಳಬೇಕು ಅಂತ ಹೇಳಿರುವುದು ಈ ಶಿಕ್ಷಣದ ಮೂಲ ಉದ್ದೇಶಗಳಲ್ಲಿ ಒಂದು ಅಂತ ನಮಗನ್ನಿಸ್ಬಿಡುತ್ತೆ. ಇವತ್ತು ಸಂಕೋಚಗಳು ಕಡಿಮೆ ಆಗಿದೆ ಅಂತ ಯಾಕೆ ಅನೇಕರು ಭಾವಿಸ್ತಾರೆ ಅಂದರೆ, ರಾಜಕೀಯ ಕ್ಷೇತ್ರದಲ್ಲಿದ್ದು ಕೂಡ ಕೆಲವು ಸಾರಿ ಆತಂಕ ಪಡುವಂಥ ವಿಚಾರಗಳೇನೆಂದರೆ, ಸಜ್ಜನರು ಸುಮ್ಮನಿದ್ದರೆ ಸಮಸ್ಯೆಗಳು ಸೃಷ್ಟಿಯಾಗುವುದು ಮಾತ್ರ ಅಲ್ಲ, ಆ ಸಮಸ್ಯೆಗಳನ್ನು ಸೃಷ್ಟಿಯಾದವರೇ ಸಮರ್ಥರು ಅನ್ನುವಂಥ ಭಾವನೆಗಳು ಬರುವಂಥ ಅಪಾಯಗಳು ಸಮಾಜಕ್ಕೆ ಹೆಚ್ಚು ಬರುವಂಥ ಆತಂಕ ಇದೆ. ಒಂದು ಕಾಲದಲ್ಲಿ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಗಳಾಗಿದ್ದರು. ಒಂದು ತಲೆಮಾರು ಯೋಚನೆ ಮಾಡಬೇಕು. ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆಗಿದ್ದಾಗ ವಾಲ್ಕಿವಾಲ ಅಂತೇಳಿ ಒಬ್ಬರು ಸುಪ್ರೀಂ ಕೋರ್ಟಿನ ನ್ಯಾಯವಾದಿ ಇದ್ದರು, ವಕೀಲರು, ಭಾಳ ಹಿರಿಯರವರು. ವಾಲ್ಕಿವಾಲ ಅಂತ ಹೇಳಿದ್ರೆ ಭಾರತ ಸರ್ಕಾರ ಬಜೆಟ್ ಮಂಡನೆ ಬಂದಾಗ ವಾಲ್ಕಿವಾಲ ಏನು ಹೇಳ್ತಾರೆ ಕೇಳೋದೇ ಒಂದು ಸುದ್ದಿ. ಅವತ್ತಿನ ಕಾಲದಲ್ಲಿ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಸಹಜವಾದಂಥ ಯಾವುದೋ ಒಂದು ಗಲಾಟೆ ಗೌಜುಗಳಾಯಿತು. ಆಗ ವಾಲ್ಕಿವಾರ ಒಂದು ಹೇಳಿಕೆ ಕೊಟ್ಟರು ನವದೆಹಲಿಯಲ್ಲಿ ನಿಂತುಕೊಂಡು. ಏನಂದರೆ, ಕರ್ನಾಟಕ ಜನ ಅದೃಷ್ಟವಂತರು, ಒಬ್ಬ ದಕ್ಷನಾದಂಥ ನಿಗರ್ವಿ ಮತ್ತು ಮೌಲ್ಯಾಧಾರಗಳಿಗೆ ಬದ್ಧನಾದಂಥ ವ್ಯಕ್ತಿಯೊಬ್ಬ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿದ್ದಾನೆ ಅಂತ ಅವರನ್ನು ಹೇಳಿಕೆ ಕೊಟ್ಟರು. ಆ ಒಂದು ಹೇಳಿಕೆ ಅನ್ನೋದು ಕರ್ನಾಟಕ ರಾಜ್ಯದಲ್ಲಿ ಸಂಚಲನ ಉಂಟು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ರಾಮಕೃಷ್ಣ ಹೆಗಡೆಯವರ ಆಡಳಿತಕ್ಕೆ ಒಬ್ಬ ಗೌರವಸ್ಥನ, ಒಬ್ಬ ವಿಮರ್ಶಕನ ಮುದ್ರೆ ಬಿತ್ತು ಅಂತೇಳಿ ಜನ ಚರ್ಚೆ ಮಾಡಿದರು.
SM ಕೃಷ್ಣರು ಮುಖ್ಯಮಂತ್ರಿಗಳಾಗಿದ್ದಾಗ ಅಂಥದೇ ಒಂದು ಸಮಸ್ಯೆಗಳು ಬಂದಾಗ ಅದೇ ರೀತಿ ಅಭಿಪ್ರಾಯಗಳನ್ನು ಕ್ರೋಢೀಕರಣ. ಇಂಥ ಮೌಲ್ಯಾಧಾರಿತವಾದಂಥ ವ್ಯವಸ್ಥೆಗಳು ಇವತ್ತು ವಿದ್ಯಾವಂತರಾದ ನಮ್ಮಲ್ಲಿ ಹೆಚ್ಚಾಗಬೇಕಲ್ಲ. ದಿವಸದಿಂದ ದಿವಸಕ್ಕೆ ಜನರಿಗೆ ತಪ್ಪುಗಳಾದಾಗ ನಾಚಿಕೆ ಆಗಬೇಕಲ್ಲ, ಜನರಿಗೆ ತಪ್ಪುಗಳಾದಾಗ ಸಂಕೋಚ ಆಗಬೇಕಲ್ಲ. ಆದರೆ ಮೌಲ್ಯಗಳು ಹಿಂದೋಗಿ ವ್ಯಕ್ತಿಗಳ ಪರಾಕ್ರಮ ಮುಂದೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ದಕ್ಷರಾಗಿರುವಂಥ ಪ್ರಜೆಗಳು ಮೌನ ಮುರಿದು ಮಾತಾಡಿದಾಗ ಈ ವಿಷಯಕ್ಕೆ ಹೆಚ್ಚು ಶಕ್ತಿ ಬರ್ತದೆ ಅಂತ ಅಂದುಕೊಳ್ಳುವಂಥ ಕಾಲಘಟ್ಟದಲ್ಲಿ ಇವತ್ತು ಸುದೀರ್ಘವಾಗಿ ಸುಮಾರು ರಜತ ಸಂಭ್ರಮವನ್ನು ಆಚರಣೆ ಮಾಡುತ್ತಾ ಇರುವಂಥ ದುರ್ಗಾ ಪರಮೇಶ್ವರಿ ಪದವಿ ಪೂರ್ವ ಕಾಲೇಜಿನಲ್ಲಿ ತಮ್ಮ ಈ ಬೆಳ್ಳಿ ಹಬ್ಬದ ಆಚರಣೆಗಳು ಆಗ್ತಾ ಇದೆ. ಶಾಲೆಗಳು ಅತ್ಯಂತ ವ್ಯವಸ್ಥಿತವಾಗಿ ನಡಿಬೇಕಾದ ಕಾಲಘಟ್ಟದಲ್ಲಿ ಮಕ್ಕಳ ಹೆತ್ತವರಿಗೆ ಯಾವ ಶಾಲೆಗೆ ಸೇರಿಸಬೇಕು ಅನ್ನುವಂಥ ನಿರ್ಧಾರ ಮಕ್ಕಳ ಹೆತ್ತವರು ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿಬಿಟ್ಟಿದೆ. ಹಾಗಾಗಿ ಇಂಥದೇ ಶಾಲೆಗೆ ಇಂಥದೇ ಮಗುವನ್ನು ಕಳಿಸಬೇಕು ಅಂತೇಳಿ ಸರ್ಕಾರ ಕೇಳುವಂಥ ಅಧಿಕಾರ ಇಲ್ಲ. ಸುಪ್ರೀಂ ಕೋರ್ಟ್ ಹೇಳಿಬಿಟ್ಟಿದೆ, ಮಕ್ಕಳ ಹೆತ್ತವರಿಗೆ ಅದು ಅಧಿಕಾರ, ನಿಮ್ಮ ಮಕ್ಕಳನ್ನ ಎಲ್ಲಿ ಬೇಕಾದ್ರೆ ನೀವು ಹಾಕಿ ಅಂತೇಳಿ. ಮಕ್ಕಳ ಹೆತ್ತವರ ಮನಸ್ಸೊಳಗೆಲ್ಲ ಏನಿದೆ ಅಂದರೆ, ಈ ನನ್ನ ಮಗು ಯಾವುದಾದ್ರೂ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಹೋದರೆ ಮುಂದೆ ಇನ್ಫೋಸಿಸಲ್ಲಿ ಕೆಲಸ ಸಿಗ್ಬೋದಾ, ವಿಪ್ರೋದಲ್ಲಿ ಕೆಲಸ ಸಿಗ್ಬೋದಾ ಅಂತ ಒಂದು ಆಸೆ ಮನಸ್ಸೊಳಗಿರುತ್ತೆ. ಯಾಕೆ ಕಾರಣ ಅಂದರೆ, ಈ ಕರ್ನಾಟಕ ರಾಜ್ಯವನ್ನೇ ನಾವು ಗಮನದಲ್ಲಿ ಇಟ್ಕೊಂಡ್ರೆ ಎಲ್ಲರೂ ಕೂಡ ಸರ್ಕಾರಿ ಹುದ್ದೆ ಒಂದು ರೀತಿ ಭದ್ರತೆ ಅಂತ ತಿಳ್ಕೊಂಡಂಥ ಕಾಲ ಇದು. ಆದರೆ ರಾಜ್ಯ ಸರ್ಕಾರದ ಒಟ್ಟು ಬಜೆಟ್ನಲ್ಲಿ 1% ಹೆಚ್ಚು ಜನರಿಗೆ ಸರ್ಕಾರಿ ಹುದ್ದೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. 1% ಹೆಚ್ಚು ಅಂದರೆ 6.5 ಕೋಟಿ ಜನಸಂಖ್ಯೆ ಇರುವ ಕರ್ನಾಟಕದಲ್ಲಿ ಹೆಚ್ಚು ಅಂದರೆ 6.5 ಲಕ್ಷ ಹುದ್ದೆ ಕೊಡ್ಬೋದು. ಉಳಿದ 99% ಮಂದಿ ಸ್ವಂತ ಬದುಕನ್ನೇ ಕಟ್ಟಿಕೊಳ್ಳಬೇಕು, ಅವರಿಗೆ ಸರ್ಕಾರಿ ಹುದ್ದೆ ಸಾಧ್ಯ ಇಲ್ಲ. ಈ 6.5 ಲಕ್ಷದಲ್ಲಿ 2.5 ಲಕ್ಷ ಕಾಯಂ ಹುದ್ದೆಗೆ ತುಂಬಿಕೊಂಡಿದೆ, 1.5 ಲಕ್ಷ ಗುತ್ತಿಗೆ ಆಧಾರದಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಸೇರಿಕೊಂಡಿದ್ದೇವೆ. ಈ ಕಾರಣಕ್ಕೋಸ್ಕರ ಸ್ವಂತ ಕಾಲ ಮೇಲೆ ತಾನು ಬದುಕಬೇಕಾದ್ರೆ ಕಲಿತಾ ಇರುವಂಥ ವಿದ್ಯಾರ್ಥಿಯೊಬ್ಬನಿಗಾಗಿ ಅವನ ಕೌಶಲ್ಯವನ್ನು ಅವನ ಅಭಿವೃದ್ಧಿ ಮಾಡಿಕೊಂಡು ಸ್ವಂತ ಬದುಕನ್ನು ಕಟ್ಟಿಕೊಳ್ಳಬೇಕು ಅನ್ನುವಂಥ ವ್ಯವಸ್ಥೆಯ ಶಿಕ್ಷಣವನ್ನು ಕೊಡಬೇಕಾದಂಥ ಮಧ್ಯ ಸಮಾಜ ಇರುವುದರಿಂದ ಒಂದು ರೀತಿಯ ಶಿಕ್ಷಣಕ್ಕೆ ಭಾಳ ಚರ್ಚೆಯಾಗಿ ನಮ್ಮ ಮಕ್ಕಳು ಇಂಥ ಶಾಲೆಗೆ ಹೋದರೆ ಇವರಿಗೆ ಬೇಗ ಕೆಲಸ ಸಿಗುತ್ತೆ, ಯಾವುದಾದ್ರೂ ಕೆಲಸ ಅನ್ನುವಂಥ ಭಾವನೆಗಳು ಹೆತ್ತವರಲ್ಲಿರುವಂಥ ಒಂದು ಮಾನಸಿಕತೆ ಕಂಡುಬರ್ತಾ ಇದೆ. ಅದರ ಮಧ್ಯದಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಇಷ್ಟು ಚಂದವಾಗಿ ಒಂದು ಶಾಲೆಯನ್ನು ಇಟ್ಟುಕೊಂಡು ಹೆಚ್ಚು ಕಡಿಮೆ ನಿಮ್ಮ ಪದವಿ ಪೂರ್ವ ಕಾಲೇಜಿನಲ್ಲಿ 500ಕ್ಕೂ ಮುಖ್ಯ ವಿದ್ಯಾರ್ಥಿಗಳನ್ನು ಜೋಡಿಸಿಕೊಂಡು ಎಲ್ಲ ಸಮಸ್ಯೆಗಳು ಉದ್ಭವ ಆದಾಗ ಅದನ್ನು ಪರಿಹಾರ ಮಾಡಿಕೊಂಡು ಒಂದು ಸದೃಢವಾದಂಥ ಶಿಕ್ಷಣ ಸಂಸ್ಥೆಯನ್ನು ಉಳಿಸ್ಕೊಂಡು ಬಂದಿದ್ದೀರಲ್ಲ, ಅದೇ ದೊಡ್ಡ ಸಾಧನೆ ಅಂತ ಹೇಳೋನು ನಾನು. ಸುಲಭ ಅಲ್ಲ, ಇದು ಭಾಳ ದೊಡ್ಡ ಸಾಧನೆ. ಅತಿ ಪರಿಶ್ರಮದಿಂದ ಒಂದು ಸಂಸ್ಥೆಯನ್ನು ಕಟ್ಟು ಸುಲಭ ಅಲ್ಲ, ಭಾಳ ದೊಡ್ಡ ಸಾಧನೆಯನ್ನು ಈ ಸಂಸ್ಥೆ ಮಾಡಿದೆ. ಅದ್ರ ಮಧ್ಯದಲ್ಲಿ ಏನಾಗುತ್ತೆ ಅಂದರೆ, ಈ ಉಪಕಾರ ಮಾಡದೇ ಇದ್ರು ಅಡ್ಡಿಲ್ಲ ಮರೆ, ಉಪದ್ರ ಕೊಡಬೇಡಿ ಅಂತೇಳಿ ಧನಂಜಯ ಶೆಟ್ಟರ್ ಕಾಲು ಕೇಳ್ತಾ ಇದ್ರು ನಾನಿರುವಾಗಲೂ. ಈ ಸರ್ಕಾರ ಮರೆ ಉಪಕಾರ ಮಾಡದೇ ಇದ್ರು ಅಡ್ಡಿಲ್ಲ, ಉಪದ್ರ ಕೊಡಬೇಡಿ, ಸಂಬಳ ನಾವು ಕೊಡ್ತೇವೆ, ಆದರೆ ಅನುಮೋದನೆ ಆದರೂ ಕೊಡಬೇಕಲ್ಲ ನೀವು ಅಂತೇಳಿ ಅಂಥ ಕಾಲಘಟ್ಟದಲ್ಲೂ ಇತ್ತು. ಕೆಲವು ಸರಿ ಅದು ಹೆಚ್ಚಾಗುತ್ತೆ, ಕೆಲವು ಸರ್ತಿ ಅದು ಕಡಿಮೆ ಆಗುತ್ತೆ. ಆದರೆ ಧನಂಜಯ ಶೆಟ್ಟರ್ ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಹೇಳೋದು ನಾನು ಮತ್ತು ಕಿರಣ್ ಕೊಡ್ಗೆಯವರು ನಿಮ್ಮ ಜೊತೆ ಇರ್ತೇವೆ. ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಎಷ್ಟಾಗುತ್ತದೆ ಅನ್ನೋದಕ್ಕಿಂತ ಪರಿಹಾರ ಮಾಡೋರ ಬಳಿಯಲ್ಲಿ ನಿಂತುಕೊಂಡು ಇದು ಪರಿಹಾರ ಆಗಲೇಬೇಕಾದಂಥ ಸಮಸ್ಯೆ ಅಂತ ಹೇಳುವ ಶಕ್ತಿಗಳನ್ನು ದೇವರು ನಮಗೆ ಕೊಟ್ಟಿರೋದ್ರಿಂದ ನಿಮ್ಮ ಜೊತೆ ಇದ್ದು ನಿಮ್ಮ ಜೊತೆ ಕೆಲಸ ಮಾಡ್ತೇವೆ ಅನ್ನುವಂಥ ಪ್ರೀತಿಯ ಮಾತು ಹೇಳಿ, ಇಡೀ ಬದುಕನ್ನು ಶಿಕ್ಷಣಕ್ಕೋಸ್ಕರ ಸಮರ್ಪಣೆ ಮಾಡಿದಂಥ ಹಿರಿಯರಿಗೆ ಇವತ್ತು ಸನ್ಮಾನ ಮಾಡಿದ್ರಿ. ಇನ್ನೂ ಕೂಡ ಸನ್ಮಾನಗಳು ನಡೀತೇವೆ. ಒಂದು ರೀತಿ ಕೃತಜ್ಞತೆ ಏನಂತ ಹೇಳಿದರೆ, ಇಷ್ಟು ಸುದೀರ್ಘ ಸಮಯಗಳ ಕಾಲ ಈ ಶಿಕ್ಷಣ ಸಂಸ್ಥೆಯನ್ನು ಉಳಿಸಿ ಬೆಳೆಸಿ ಬಂದಿರುವಂಥ ಹಲವಾರು ಸಮಸ್ಯೆಗಳನ್ನು ನುಂಗಿಕೊಂಡು ಅದಕ್ಕೆ ನಿಮ್ಮ ಮೂಲಕ ನೀವೇ ಪರಿಹಾರ ಮಾಡಿ ಈ ಸಂಸ್ಥೆಯನ್ನು ಬೆಳೆಸಿದ್ರಲ್ಲ, ಇದು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂಥ ಎಲ್ಲ ಶಿಕ್ಷಕರ ಸಾರ್ಥಕ ಜೀವನದ ಒಂದು ಕ್ಷಣ ಅಂತ ಅಂದುಕೊಂಡು ಎಲ್ಲ ಸನ್ಮಾನಿತರಿಗೆ ನಾನು ಅತ್ಯಂತ ಪ್ರೀತಿಯ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳಿ, ಶ್ರೀದೇವರು ನಿಮಗೆ ಶಕ್ತಿ ಕೊಡಲಿ ಅಂತೇಳಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ ಎದುರು ಭಾಗದಲ್ಲಿರುವಂಥ ಎಲ್ಲ ಬಂಧುಗಳಿಗೆ ನನ್ನ ವಂದನೆಗಳನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ನಮಸ್ಕಾರ, ಧನ್ಯವಾದ. ಇದ್ದೇವೆ ಸಂಸದರು ಇನ್ನು ಅನೇಕ ಕಾರ್ಯಕ್ರಮಗಳಿಗೆ ತೆರಳಬೇಕಾಗಿರುವುದರಿಂದ ಅವರನ್ನು ಅತ್ಯಂತ ಪ್ರೀತಿಯಿಂದ ಬೀಳ್ಕೊಡ್ತಾ ಇದ್ದೇವೆ. ಜಗತ್ತಿನಲ್ಲಿ ಚತುರ್ಥಗಳನ್ನು ಕಾಣಬಹುದಾಗಿದೆ. ಅವರಿಗೆ ನೆನಪಿನ ಗುಚ್ಛವನ್ನು ನೀಡಿ ನಮ್ಮ ಅಧ್ಯಕ್ಷರು ಅವರನ್ನು ಅತ್ಯಂತ ಪ್ರೀತಿಯಿಂದ ಬೀಳ್ಕೊಡಬೇಕು ಅಂತ ವಿನಂತಿ ಮಾಡ್ತೇವೆ.
ತಮ್ಮ ನೆನಪು ಸದಾ ನಮ್ಮ ಸ್ಮೃತಿಯಲ್ಲಿರ್ತದೆ ಅನ್ನುವ ಆಶಯ ಭಾವದೊಂದಿಗೆ ಸ್ಮಿತಾ ಇಂಗ್ಲಿಷ್, ಸರ್ವೇಶ್ವರ HP ಫಿಸಿಕ್ಸ್, ಭಾಸ್ಕರ್ ಉಡುಪ ಎಕನಾಮಿಕ್ಸ್, ಮಾಲತಿ ಶೆಟ್ಟಿ ಕಾಮರ್ಸ್ ಡಿಪಾರ್ಟ್ಮೆಂಟ್, ಶ್ರೀ ಚಂದ್ರಶೇಖರ್ ಶೆಟ್ಟಿ ಪೊಲಿಟಿಕಲ್ ಸೈನ್ಸ್, ಶ್ರೀಮತಿ ಅನಿತಾ ಜೆ ಫಿಸಿಕ್ಸ್, ಆಶಾ ಲೋಹಿತ್ ಬಯಾಲಜಿ, ಇವರೆಲ್ಲರನ್ನ ವೇದಿಕೆಗೆ ವಿನಂತಿ ಮಾಡ್ತೇನೆ. ನಮ್ಮ ಜೊತೆಗೆ ಸೀಮಾ ಮೇಡಮ್ ರವರು ಮತ್ತು ಸ್ಮಿತಾ ಮೇಡಮ್ ರವರು ಬೇರೆ ಬೇರೆ ಕಾರ್ಯಕ್ರಮಗಳಿರೋದ್ರಿಂದ ದೂರದಲ್ಲಿದ್ದೀವಿ, ಬರೋಕ್ಕಾಗಲ್ಲ, ನಿಮ್ಮ ಜೊತೆ ನಾವಿದ್ದೀವಿ ಎನ್ನುವ ಸಂದೇಶವನ್ನು ಸಾರಿದ್ದಾರೆ. ಅತ್ಯಂತ ಸುಂದರವಾಗಿ 2008 ಜೂನಿಂದ 2009 ಮಾರ್ಚಿನವರೆಗೆ ನಮ್ಮ ಮಕ್ಕಳಿಗೆ ಕಲಿಸಿಕೊಟ್ಟವರು ಶ್ರೀ ಭಾಸ್ಕರ್ ಉಡುಪ ಸರ್ ಅವರು ಇಕನಾಮಿಕ್ಸ್ ಅನ್ನು 2001ರಿಂದ 2011ರವರೆಗೆ ಮೇಡಮ್ ಅವರು ವಾಣಿಜ್ಯ ಶಾಸ್ತ್ರಕ್ಕೆ ವಿಶೇಷವಾದ ಛಾಪನ್ನು ಮೂಡಿದ್ದಾರೆ. ಒಬ್ಬ ಒಳ್ಳೆಯ ದಕ್ಷ ವಾಣಿಜ್ಯ ಶಾಸ್ತ್ರ ಉಪನ್ಯಾಸಕರು ಎನ್ನುವ ನೆಗಳತೆಗೆ ಪಾತ್ರರಾದವರು ಮತ್ತು ಜೊತೆಗೆ ಖಡಕ್ ಆಗಿದ್ರು ಅನ್ನುವುದು ಕೂಡ ನನಗೆ ಸಂಭ್ರಮ ಅನಿಸೋದು. ಶ್ರೀ ಮಾಲತಿ ಮೇಡಮ್ ಅವರು 2000 ಶ್ರೀ ಚಂದ್ರಶೇಖರ್ ಶೆಟ್ಟಿ ಅವರು ನಾವು KC ಸರ್ ಅಂತಲೇ ಹೇಳೋದು. ಚಂದ್ರಶೇಖರ್ ಶೆಟ್ಟಿ ನನಗೂ ಹೆಸರು ಸ್ವಲ್ಪ ಕಷ್ಟ ಆಗೋದು. 2000ರಿಂದ 2019ರವರೆಗೆ ನಮ್ಮ ಆರಂಭಿಕದಿಂದ ಅಲ್ಲಿಯ ತನಕ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿ ಶಾಲೆಯ ಕಾಲೇಜಿನ ಎಲ್ಲ ಆಗು ಪ್ರಾಂಶುಪಾಲರ, ಉಪನ್ಯಾಸಕರ, ಊರವರ ಪರವಾಗಿ ಅವರನ್ನು ಅಭಿನಂದಿಸಿಕೊಂಡಿದ್ದೇವೆ. ಹಳೆ ವಿದ್ಯಾರ್ಥಿಗಳ ಸಾರ್ಥಕದ ಭಾವ ಅದೇ. ನಮ್ಮನ್ನೆಲ್ಲ ಗುರಿ ಮುಟ್ಟಿಸಿದ ಗುರುಗಳಿಗೆ ಗೌರವವನ್ನು ಸಲ್ಲಿಸುವುದರ ಮೂಲಕವಾಗಿ ರಜತ ಸಂಭ್ರಮದ ಈ ಹೊತ್ತಿನಲ್ಲಿ ಅವರನ್ನು ಎಲ್ಲ ಶಿಕ್ಷಕರು ಕಲಿಸಿರುವ ವಿದ್ಯಾರ್ಥಿ ಆದರ್ಶ ಚಕ್ಕೆರ ಎನ್ನುವಾತ ಬೆಂಗಳೂರಿನಲ್ಲಿ ಒಂದು IT ಕಂಪನಿಯನ್ನು ಮಾಡಿಕೊಂಡು 100 ಜನ ಇಂಜಿನಿಯರ್ಸಿ ಜಾಬ್ ಕೊಟ್ಟಿದ್ದಾನೆ. ನಮ್ಮದೇ ಹುಡುಗ ಅನ್ನೋದು ಕೂಡ ನಮ್ಮ ಮಕ್ಕಳಲ್ಲಿ ದಾಟಿ ಬಂದಿರುವಂತಹ ಸಾಧನೆಯನ್ನು ಒಮ್ಮೆ ಮೆಲುಕು ಹಾಕಿದ್ರೆ ಬಹಳ ಸಂಭ್ರಮ ಆಗತ್ತೆ. ಆ ಎಲ್ಲ ಸಂಭ್ರಮಕ್ಕೆ ಸಾಕ್ಷಿಯಾಗಿರುವ ಎಲ್ಲ ಉಪನ್ಯಾಸಕ ಬಂದಕ್ಕೆ ಜೊತೆಗೆ ನಮ್ಮನ್ನ ಸದಾ ಪ್ರೋತ್ಸಾಹಿಸುತ್ತಿರುವ ತಲೆ ಚೆನ್ನಾದಾಗ ದೇಹ ಚೆನ್ನಾಗಿರುತ್ತೆ ಅಂತ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರು ಧನಂಜಯ ಶೆಟ್ಟರು ಅವರ ತಂಡ ನಮ್ಮನ್ನು ಪ್ರೋತ್ಸಾಹಿಸಿದರ ಪ್ರತೀಕವಾಗಿ ನಮ್ಮ ಸಂಸ್ಥೆ ರಜತ ಸಂಭ್ರಮವನ್ನು ಸುಂದರವಾಗಿ ಆಚರಿಸಿಕೊಳ್ಳುವುದರ ಜೊತೆಗೆ ಒಳ್ಳೆಯ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ನಮ್ಮೆಲ್ಲ ಅನಂತ ಜೋಗಿಯಣ್ಣನವರು 2000ರಿಂದ 2018ರವರೆಗೆ 18 ವರ್ಷಗಳ ಕಾಲ ಸುದೀರ್ಘವಾಗಿ ನಮಗೆ ಜವಾನರಾಗಿ ಅವರನ್ನು ಗೌರವಿಸಿಕೊಂಡಿದ್ದೇವೆ. ವಿನಂತಿ ಮಾಡಿದ್ದೇವೆ. ರಮೇಶ್ ಭಟ್ ಸರ್ ಸಂಸ್ಕೃತ ಉಪನ್ಯಾಸಕರಾಗಿ 2000ರಿಂದ 2003 ತನಕ ಸೇವೆ ಸಲ್ಲಿಸಿರುವಂಥ ರಮೇಶ್ ಭಟ್ ಸರ್ ಅವರನ್ನು ವಿನಂತಿ ಮಾಡಿದ್ದೇವೆ. ಮಾಲಾ ಮೇಡಮ್ ಅವರು 2012ರಿಂದ 2013ರವರೆಗೆ ಗಣಿತಶಾಸ್ತ್ರ ಉಪನ್ಯಾಸಕರಾಗಿ ಮಕ್ಕಳಿಗೆ ಗಣಿತಶಾಸ್ತ್ರವನ್ನು ಬೋಧನೆ ಮಾಡಿದವರು. ವಿನೂತರ್ ಅವರು 2012ರಿಂದ 2015ರವರೆಗೆ 3 ವರ್ಷಗಳ ಕಾಲ ಆಂಗ್ಲ ಭಾಷಾ ಬೋಧನೆಯನ್ನು ಮಕ್ಕಳಿಗೆ ಸಲ್ಲಿಸಿದವರು. ದೀಪಿಕಾ ಶೆಟ್ಟಿ ಅವರು ಇಕನಾಮಿಕ್ಸ್ ವಿಭಾಗದಲ್ಲಿ 2011ರಿಂದ 2012ರವರೆಗೆ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿ ಮಕ್ಕಳಿಗೆ ಜ್ಞಾನವನ್ನು ತುಂಬಿದವರು. ಮತ್ತೊಬ್ಬರು ಸವಿತಾ ಪಿ ಶೆಟ್ಟಿ 2010ರಿಂದ 2012ರವರೆಗೆ ಇಂಗ್ಲಿಷ್ ವಿಭಾಗದಲ್ಲಿ ನಮ್ಮ ಮಕ್ಕಳ ಜ್ಞಾನದ ಬುತ್ತಿಗೆ ನೆನಪಾದವರು. ಹಾಗೇನೆ ಅತ್ಯವನ್ನು ನೀಡಿದ್ದೇವೆ. ಸರ್ವರನ್ನ ಪರೆಯುವಂತಹ ತಾಯಿ ಮಂದಾತ ದುರ್ಗಾ ಪರಮೇಶ್ವರಿ ತಮ್ಮೆಲ್ಲರನ್ನ ಚೆನ್ನಾಗಿಡ್ಲಿ. ತಾವೆಲ್ಲರೂ ಕೂಡ ಇನ್ನು ಸೇವೆ ಸಲ್ಲಿಸುತ್ತಿರುವ ಎಲ್ಲ ಸಂಸ್ಥೆಗಳು ಅತ್ಯುತ್ತಮ 120ರ ಪೂರ್ಣಾಯುಷ್ಯವನ್ನು ಮುಗಿಸಿ ನಮಗೆ ಮಾರ್ಗದರ್ಶಕರಾಗಿ ನಮ್ಮ ಸಂಸ್ಥೆ ಸುವರ್ಣ ಮಹೋತ್ಸವವನ್ನು ಆಚರಿಸುವ ಹೊತ್ತಿಗೆ ತಾವೆಲ್ಲ ಉಪಸ್ಥಿತರಾಗಿ ಆಗ್ಲೂ ಕೂಡ ಸಂಭ್ರಮದಿಂದ ಭಾಗವಹಿಸುವಂತಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಗೌರವಾನ್ವಿತ ಶಾಸಕರು ಅನೇಕ ಕಾರ್ಯಕ್ರಮಗಳ ನಡುವೆ ಬಿಡುವು ಮಾಡಿಕೊಂಡಿದ್ದಾರೆ. ನಮಗೆ ಬಹಳ ಖುಷಿ ಕೊಡೋದು ಏರುವನೂರು ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ ಪದವಿ ಪೂರ್ವ ಕಾಲೇಜ್ ಮಂದರ್ತಿ ಇದರ ರಜತ ಸಂಭ್ರಮ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ದುರ್ಗಾ ಪರಮೇಶ್ವರಿ ದೇಗುಲದ ಆನುವಂಶಿಕ ಮುಕ್ತೇಸರಾದ ಧನಂಜಯ ಶೆಟ್ರೆ, ಹಿರಿಯರಾದ ಶೇಡಿಗೊಡ್ಲು ವಿಠಲ್ ಶೆಟ್ರೆ, ಪ್ರಭಾಕರ್ ಶೆಟ್ರೆ, ಶಂಭು ಶೆಟ್ರೆ, ಶ್ರೀನಿವಾಸ್ ಶೆಟ್ರೆ, ಉದಯ್ ಕುಮಾರ್ ಶೆಟ್ರೆ, ಕೃಷ್ಣರಾಜ್ ಶೆಟ್ರೆ, ದರ್ಶನ್ ಶೆಟ್ರೆ, ಕಾಲೇಜಿನ ಪ್ರಾಂಶುಪಾಲರೇ, ನೆರೆದಿರ್ತಕ್ಕಂಥ ಎಲ್ಲ ಹಳೆ ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳೇ, ಉಪನ್ಯಾಸಕರೇ, ಪೋಷಕರೇ, 3 ದಿನದಿಂದ ಮಂದರ್ತಿಯಲ್ಲಿ ಒಂದು ರೀತಿಯ ಸಂಭ್ರಮದ ವಾತಾವರಣ. ಮೊನ್ನೆ ಕಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ, ನಿನ್ನೆ ಪ್ರೌಢಶಾಲಾ ವಿಭಾಗದ ಸುವರ್ಣ ಸಂಭ್ರಮ, ಇವತ್ತು ರಜತ ಸಂಭ್ರಮ. ಈ 25 ವರ್ಷವನ್ನು ಪೂರೈಸಿದ
ಈ ಪದವಿ ಪೂರ್ವ ಕಾಲೇಜಿನ ಒಂದು ನಡೆದುಕೊಂಡು ಬಂದ ದಾರಿ ಇವತ್ತಿಗೂ ಇಲ್ಲಿ ಒಂದು 500ಕ್ಕಿಂತ ಮಿಕ್ಕಿ ವಿದ್ಯಾರ್ಥಿಗಳು ಇವತ್ತು ವ್ಯಾಸಂಗವನ್ನು ಮಾಡ್ತಾರಂತೇಳಿದರೆ ನಿಜಕ್ಕೂ ಒಂದು ಸಾಧನೆ. ನಾನು ನಮ್ಮ ಅದರಿಂದ ಇನ್ನು ನಾವು ಈ ಶಿಕ್ಷಣದ ಒಂದು ಏನು ವ್ಯವಸ್ಥೆಯನ್ನು ನಾವು ಸಹ ಆಲೋಚನೆ ಮಾಡಿಕೊಳ್ಬೇಕು. ಈ ಬದಲಾದ ಕಾಲಘಟ್ಟದಲ್ಲಿ ಅದಕ್ಕೆ ಸರಿಯಾಗಿ ನಾವು ಸಹ ಬದಲಾಗಬೇಕು. ಇವತ್ತೀಗ ಇಲ್ಲಿ ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್ ಉಂಟಂತ ಹೇಳಿದರು. ಹಾಗೆ ಮುಂದಿನ ದಿನದಲ್ಲಿ ನಮಗೆ ಏನು ಮಕ್ಕಳಿಗೆ ಮುಂದಿನ ದಿನದಲ್ಲಿ ಈ ವೃತ್ತಿ ಆಧಾರಿತ ಯಾವುದಾದ್ರೂ ಕೋರ್ಸ್ಗಳು ಬೇರೆ ಬೇರೆ ಈಗ ತುಂಬ ಬದಲಾಗಿದೆ. ಕೋರ್ಸ್ನಲ್ಲಿ ಪ್ರೈವೇಟ್ನವರು, ಖಾಸಗಿಯವರು ಅದನ್ನೇ ಪ್ರಚಾರ ಮಾಡಿ ಮಕ್ಕಳನ್ನು ಸೆಳೀತಾ ಇದ್ದಾರೆ. ಎಲ್ಲ PUC ಬಂದಾಗ ಕಾಮರ್ಸ್ ತಗೊಳ್ಳಿ, ಡಿಗ್ರಿ ಬಂದಾಗ ಅದರೊಟ್ಟಿಗೆ CA ಜಾಯಿಂಟ್ ಉಂಟಂತೇಳಿ ಎಲ್ಲ ಅವಲಿಗೆ ಸೇರೋದು ಪ್ರೈವೇಟಿಗೆ. ಅದನ್ನು ನಾವು ಸಹ ಇಲ್ಲಿ ಸರ್ಕಾರ ಅನುಮತಿ ಕೊಡಬೇಕು. ಸರ್ಕಾರದ ಕಾಲೇಜಿಗೆ ಒಂದು ಮಿತಿ ಇರ್ತದೆ. ಅವರಿಗೆ ಕಾನೂನು ಪ್ರಕಾರ ಏನನ್ನು ನಾವು ಮಾಡಬೇಕು ಅದನ್ನು ಮಾತ್ರ ಮಾಡಬೇಕಾಗ್ತದೆ. ಸರ್ಕಾರದ ಮಟ್ಟದಲ್ಲಿಯೂ ಖಂಡಿತ ಮಾತಾಡ್ತೇವೆ. ಮುಂದಿನ ದಿನದಲ್ಲಿ ಇಲ್ಲಿಯೂ ಸಹ BCA ಕೋರ್ಸು ಅಥವಾ ನಿಮ್ಮ ಇದರಲ್ಲಿ ಕಂಪ್ಯೂಟರ್ ಕೋರ್ಸು, PC, MCO ಹಾಗೆ ನೀವು ಮಾಡಿದರೆ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲೇ ದಾಖಲಾಗ್ತಾರೆ. ನೀವು ಈ ಪೈಪೋಟಿಗೆ ಈಗಲೇ ತಯಾರಾಗಬೇಕಾಗ್ತದೆ. ಇಷ್ಟೆಲ್ಲ ನೀವು ಹಳೆ ವಿದ್ಯಾರ್ಥಿಗಳು ಇಷ್ಟೆಲ್ಲ ಪ್ರಯತ್ನ ಮಾಡಿ ಇಲ್ಲೇನಾದರೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟ ನಂತರ ಶಿಕ್ಷಣ ಸಂಸ್ಥೆಯವರು, ಪ್ರಿನ್ಸಿಪಾಲ್ರು ಇರ್ಬೋದು, ಆಡಳಿತ ಮಂಡಳಿ ಇರ್ಬೋದು, ಅದರೊಟ್ಟಿಗೆ ಹಳೆ ವಿದ್ಯಾರ್ಥಿಗಳು ಸೇರಬೇಕಾಗ್ತದೆ. ಆಲೋಚನೆ ಮಾಡಿ ಏನೇನು ನಮ್ಮ ಆಯ್ಕೆಗೆ ಇನ್ನೂ ಹೆಚ್ಚಿನ ಒಳ್ಳೆಯ ಕೋರ್ಸ್ಗಳನ್ನು ನಾವು ಈ ಸ್ಕೂಲ್ನಲ್ಲಿ ತಂದರೆ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಪ್ರಯೋಜನ ಆಗ್ಬೋದು ಅಂತೇಳ ನನ್ನ ಅನಿಸಿಕೆ. ಆದ್ದರಿಂದ ಮುಂದಿನ ದಿನದಲ್ಲಿ ಈಗಾಗಲೇ ಇದು ನಮ್ಮ ಪ್ರೈಮರಿ ಸ್ಕೂಲ್ನವ್ರದ್ದು ನಾವು ಆಡಳಿತ ಮಂಡಳಿಯವರೊಟ್ಟಿಗೆ ಚರ್ಚೆ ಮಾಡಿದ್ದೇವೆ ಈಗಾಗಲೇ. ಮುಂದಿನ ದಿನ ಸರ್ಕಾರ ಏನು ನಿರ್ಧಾರ ತಗೊಳ್ತದೆ ಅದರ ಪ್ರಕಾರ ಚಿಂತನೆಯನ್ನು ಮಾಡ್ತೇವೆ. ಅದಲ್ಲದೆ ಸಹ ನಾವು ಸಹ ಇದನ್ನು ಸಹ ಒಂದೇ ಕ್ಯಾಂಪಸ್ನಲ್ಲಿ ಒಂದು KPS ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ ಸರ್ಕಾರದ ಅನುಮತಿ ಏನು ಮಾಡ್ಬೋದು ಅದನ್ನು ಸಹ ನಮ್ಮ ಧನಂಜಯ ಶೆಟ್ಟರೊಟ್ಟಿಗೂ ಇಲ್ಲಿನ ಎಲ್ಲರೊಟ್ಟಿಗೂ ಚರ್ಚಿಸಿ ಸರ್ಕಾರದ ಮಟ್ಟದಲ್ಲಿ ಸಹ ಅದಕ್ಕೆ ಏನು ಅನುಮತಿ ಬೇಕು, ಅದಕ್ಕೆ ಏನೆಲ್ಲ ಅವಕಾಶ ಇದೆ ಅಂತ ಚರ್ಚೆ ಮಾಡಿ ಅದಕ್ಕೂ ಸಹ ಪ್ರಯತ್ನವನ್ನು ಮುಂದಿನ ದಿನದಲ್ಲಿ ಮಾಡುವ ಅಂತೇಳಿ ಹೇಳಿ, ಒಳ್ಳೆಯ ಅದರೊಟ್ಟಿಗೆ ಇವತ್ತು 25 ವರ್ಷದಿಂದ ಈ PUCಯಲ್ಲಿ ಈ ಕಾಲೇಜಿನಲ್ಲಿ ಯಾರೆಲ್ಲ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಅವರನ್ನೆಲ್ಲ ಉಪನ್ಯಾಸಕರನ್ನು, ಪ್ರಿನ್ಸಿಪಾಲ್ರನ್ನು ತಾವು ಕರೆದು ಗೌರವಿಸಿ ಆ ಗುರುವಂದನೆ ಕಾರ್ಯಕ್ರಮ ಸಹ ನಿಜವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ. ಕಲಿಸಿದ ಗುರುವನ್ನು ಪುನಃ ನೆನಪು ಮಾಡಿ ಅವರಿಗೆ ಗೌರವವನ್ನು ತೋರಿಸಿದ್ದೀರಿ. ತಾವೆಲ್ಲ ನಿಮಗೆಲ್ಲರಿಗೂ ಅಭಿನಂದನೆಯನ್ನು ತಿಳಿಸಿ ನನಗೊಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿದ್ದು ತಮಗೆಲ್ಲ ಧನ್ಯವಾದವನ್ನು ತಿಳಿಸ್ತೇನೆ. ಚಪ್ಪಾಳೆಯ ಕೊರತೆ ಇದೆ ಅಂತ ಕಾಣ್ತಾ ಇದೆ. ದಯಮಾಡಿ ಜೋರಾದ ಚಪ್ಪಾಳೆ. ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆ ಕೂಡ ಬಿಡುವು ಮಾಡಿಕೊಂಡು ಮಾನ್ಯ ಶಾಸಕರು ನಮ್ಮ ಜೊತೆಗಿದ್ದು ನಮ್ಮ ಅನೇಕ ಉಪನ್ಯಾಸಕರನ್ನು ಗೌರವಿಸಿ ಇನ್ನೂ ಅನೇಕ ಕಾರ್ಯಕ್ರಮಗಳಿಗೆ ತೆರಳಬೇಕಾಗಿರೋದ್ರಿಂದ ಇನ್ನು 3 ದಿನ ಇರೋದು ನಮಗೆ ಸರ್ಕಾರಿ ಗೈಡ್ಲೈನ್ಸ್ ಇರೋದು. ಹಾಗೆ 2025 ಡಿಸೆಂಬರ್ 31 ಒಳಗಡೆಗೆ ಎಲ್ಲ ಸ್ಕೂಲ್ ಡೇ ಮುಗಿಸ್ಬೇಕಾಗಿದೆ. ಹಾಗಾಗಿ ಅನೇಕ ಕಾರ್ಯಕ್ರಮಗಳಿಗೆ ತೆರಳಬೇಕಾಗಿರೋದ್ರಿಂದ ಮಾನ್ಯ ಶಾಸಕರು ನಮ್ಮನ್ನು ಬೀಳ್ಕೊಡ್ತಾ ಇದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಅವರನ್ನ ಬೀಳ್ಕೊಟ್ಟು ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿ ಕೊಡ್ತಾ ಇದ್ದಾವೆ. ನಮ್ಮ ಜೊತೆಗಿದ್ದು ನಮ್ಮನ್ನು ಪ್ರೋತ್ಸಾಹಿಸಿರುವ ನಮ್ಮ ನಲ್ಮಯ್ಯ ಶಾಸಕರಿಗೆ ಸಂಭ್ರಮ ಕಾಣುವುದಕ್ಕೆ ಕಾರಣೀಭೂತರಾಗಿ ನಮ್ಮೆಲ್ಲ ಹಳೆ ವಿದ್ಯಾರ್ಥಿಗಳನ್ನು ಸೃಜಿಸಿದವರು, ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ವಿನಂತಿ ಮಾಡಿಕೊಂಡಿದ್ದೇವೆ. ಗೌರವಾನ್ವಿತ ಉಷಾ ಕಿರಣ್, ಗಣಿತ ಶಾಸ್ತ್ರ,
ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ಥಾಪಕ ಪ್ರಾಂಶುಪಾಲರಾಗಿ ಸಂಸ್ಥೆಗೆ ಭದ್ರ ಬುನಾದಿಯನ್ನು ಹಾಕಿರುವಂತ ಡಾಕ್ಟರ್ GH ಪ್ರಭಾಕರ ಶೆಟ್ಟಿ ಅವರನ್ನ ವೇದಿಕೆಗೆ ವಿನಂತಿ ಮಾಡ್ತೇವೆ. ಸರ್, ವೇದಿಕೆಯ ಮೇಲಿನ ಆಸನಗಳನ್ನ ಸ್ವೀಕರಿಸಬೇಕು ಅಂತ ಪ್ರಭಾಕರ ಶೆಟ್ಟರನ್ನ ವಿನಂತಿ ಮಾಡ್ತೇವೆ. ನಮ್ಮ ಪೂರ್ವಸೂರಿ ಪರಂಪರೆಯನ್ನು ವಂಶಕಿರಣ್ ರವರು 2005ರಿಂದ 2006ರವರೆಗೆ ಮ್ಯಾಥಮೆಟಿಕ್ಸ್ ವಿಭಾಗದಲ್ಲಿ ವಿಶೇಷ ಸಾಧನೆಯನ್ನ ಮಾಡಿ ಮಕ್ಕಳಿಗೆ ಗಣಿತಶಾಸ್ತ್ರವನ್ನು ಚೆನ್ನಾಗಿ ಬೋಧಿಸಿದವರು. ಹಿರಿಯರು ಮಾರ್ಗದರ್ಶಕರು ಆಗುವಂತಹ ಗಣಪತಿ ಶೆಟ್ಟರು ನಿವೃತ್ತಿಯ ನಂತರ ಕಾಮರ್ಸ್ ವಿಭಾಗದಲ್ಲಿ 2008ರಿಂದ 2009ರವರೆಗೆ ಸಂಖ್ಯಾಶಾಸ್ತ್ರ ವಿಭಾಗದಲ್ಲಿ 2009ರಿಂದ 2012ರವರೆಗೆ 3 ವರ್ಷಗಳ ಕಾಲ ಅವರು ಆ 7 ಜನರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಗುರುವಂದನೆ ಮೂಲಕ ಗೌರವಿಸಿಕೊಂಡಿದ್ದೇವೆ. ಸಮಸ್ತ ಹಳೆ ವಿದ್ಯಾರ್ಥಿಗಳ ಪರವಾಗಿ, ಶಾಲಾ ಆಡಳಿತ ಪರವಾಗಿ, ಪ್ರಾಂಶುಪಾಲರ ಪರವಾಗಿ, ಎಲ್ಲ ಅಧ್ಯಾಪಕರ ಪರವಾಗಿ ತಮ್ಮನ್ನು ಅಭಿನಂದಿಸಿಕೊಂಡಿದ್ದೇವೆ. ತಮ್ಮ ಬಾಳು ಬಂಗಾರ ಆಗಲಿ, ಇನ್ನೂ ಹೆಚ್ಚು ಸೇವೆ ಮಾಡತಕ್ಕಂಥ ಭಾಗ್ಯವನ್ನ ಚೆನ್ನಾಗಿ ಕೊಡ್ಲಿ ಎನ್ನುವಂಥ ಸಂಪ್ರಾರ್ಥನೆಯನ್ನು ಮಾಡಿ ನಮ್ಮೆಲ್ಲರ ಆರಾಧ್ಯ ದೇವಿ ದುರ್ಗಾ ಪರಮೇಶ್ವರಿ ತಮ್ಮೆಲ್ಲರ ಉಚ್ಚ ವಾಂಛೆಗಳನ್ನು ಈಡೇರಿಸಲಿ ಅಂತ ಮಾತೆಯಲ್ಲಿ ಅಂದ್ರೆ ನಾವು ಕಾರಣ ಅಲ್ಲ, ಹಿಂದೊಂದು ದಿನ ಸುಂದರವಾದ ಮರವೊಂದನ್ನು ನಟ್ಟು ಮುಂದಿನ ಪೀಳಿಗೆಗೆ ಉಸಿರಾಗಲಿ ಎನ್ನುವ ಕಲ್ಪನೆಯ ಮೇಲೆ ಕೆಲಸ ಮಾಡಿದವರು ವಿನಂತಿ ಮಾಡ್ತೇವೆ. ಹಲೋ, ನಮ್ಮ ಗೌರವವನ್ನು ಸ್ವೀಕರಿಸಿ ಪ್ರೀತಿಯಿಂದ ಆಗಮಿಸಿರುವಂತಹ ವಿನೋದರವರಿಗೆ, ಸೌಮ್ಯರವರಿಗೆ, ಪ್ರಜ್ವಲ್ರವರಿಗೆ, ಕಾವ್ಯರವರಿಗೆ, ರೇಷ್ಮಾರವರಿಗೆ, ಅಮೃತರವರಿಗೆ, ಶಿಲ್ಪಾರವರಿಗೆ ಸಂಭ್ರಮದಲ್ಲಿ ಭಾಗವಹಿಸಿರುವ ತಾವು ಸುವರ್ಣ ಸಂಭ್ರಮದಲ್ಲೂ ಭಾಗವಹಿಸುವುದರ ಮೂಲಕವಾಗಿ ನಮ್ಮ ಸಂಸ್ಥೆಯ ಘನತೆಯನ್ನು ಎತ್ತರಕ್ಕೇರಿಸುವಲ್ಲಿ ತಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಇರಲಿ ಅಂತ ಪ್ರಾರ್ಥನೆ ಮಾಡಿ ಒಂದು ಗುಂಪು ಫೋಟೋಕ್ಕಾಗಿ ಎಲ್ಲರನ್ನ ವಿನಂತಿ ಮಾಡಿದ್ದೇವೆ. ದಿನೇಶ್ ಸರ್ ಅವರನ್ನ, ದೈಹಿಕ ಶಿಕ್ಷಣ ಅಧೀಕ್ಷಕರನ್ನ, ರೇಷ್ಮಾ ಶೆಟ್ಟಿ ಅವರನ್ನ, ಶ್ರೀನಿವಾಸ ಸರ್ ಅನ್ನ, ಎಲ್ಲ 9 ಜನರನ್ನ ಜೋರಾದ ಚಪ್ಪಾಳೆಯ ಮೂಲಕ ವೇದಿಕೆಗೆ ವಿನಂತಿ ಮಾಡ್ತೇವೆ. ನಿಮ್ಮೆಲ್ಲ ವಿದ್ಯಾರ್ಥಿಗಳ ಭಾವಿ ಭವಿಷ್ಯತ್ತಿಗೆ ಭದ್ರವಾದಂತಹ ಬುನಾದಿಯನ್ನು ಹಾಕುವಂತಹ ನಿಮ್ಮ ಹೊಂಗನಸಿಗೆ ತಮ್ಮ ಗೌರವಿಸಿದ್ದೇವೆ. ಇನ್ನೋರ್ವರು ನಿತ್ಯಾನಂದ ಶೆಟ್ಟಿ ಅವರು 2000 ಇಸವಿಯಿಂದ 25 ವರ್ಷಗಳ ಕಾಲ ನಿರಂತರವಾಗಿ ಕನ್ನಡದ ಕಂಪನ ಮಕ್ಕಳಿಗೆ ಪಸರಿಸಿದ ಇನ್ನೊಂದು ಹೆಸರು ಅನುಸೂಯ ಶೆಟ್ಟಿ ಅವರು. 25 ವರ್ಷಗಳ ಸುದೀರ್ಘವಾದ ಸೇವೆ. ಹಾಗೇನೆ 25 ವರ್ಷಗಳ ಸುದೀರ್ಘ ಸೇವೆಗೆ ನಮ್ಮ ಕೃಷ್ಣ ಸರ್ ಅವರು ಸೋಷಿಯಾಲಜಿ ವಿಭಾಗದಲ್ಲಿ ಸಮಾಜ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮಕ್ಕಳು ಕ್ರೀಡಾ ಸಾಧನೆಯನ್ನ ಮಾಡಿದ್ರೆ ಅದರ ಹಿಂದಿರುವ ಶಕ್ತಿ ದಿನೇಶ ಶೆಟ್ಟಿ ಅವರು. ಕಳೆದ 20 ಈ ಭಾಗದಿಂದ ಸಾಗಿ ನನ್ನ ಬ್ರಹ್ಮವಾರ ಬೋರ್ಡಿ ಪ್ರೈಮರಿ ಹೈಸ್ಕೂಲ್ ಅಲ್ಲಿ ಏನ್ ಮಾಡ್ತೇವೆ ಆ ಶಿಸ್ತನ್ನ ಕಾಲೇಜ್ನಲ್ಲಿ ಮಾಡುವುದಕ್ಕೆ ಬದ್ಧ. ತಮ್ಮ ಪ್ರಕಾರ ವಾಗ್ಮಿಯಾಗಿ, ಒಳ್ಳೆಯ ನಿರೂಪಕರಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿದವರು. ಆ ಎಲ್ಲ 9 ಜನರ ಬಾಳು ಬಂಗಾರ ಆಗಲಿ, ಇನ್ನೂ ಹೆಚ್ಚು ಸೇವೆ ಸಲ್ಲಿಸತಕ್ಕಂಥ ಯೋಗ ಭಾಗ್ಯಗಳನ್ನ ತಾಯಿ ಮಂದತೆ ದುರ್ಗಾ ಪರಮೇಶ್ವರಿ ಕರುಣಿಸಲಿ, ಅವರೆಲ್ಲ ಉಚ್ಚ ವಾಂಛೆಗಳು ಈಡೇರಲಿ. ಒಮ್ಮೆ ರಾಷ್ಟ್ರವೇ ಹಿಂದಿರುಗಿ ನೋಡಬಹುದಾದಂತ ವಿಶೇಷ ವಿಶಿಷ್ಟ ವಿದ್ಯಾರ್ಥಿಗಳು ನೀವಾಗಿ ಅಂತ ವಿನಂತಿಯನ್ನು ಮಾಡ್ತಾ ಎಲ್ಲ 9 ಜನ ಉಪನ್ಯಾಸಕರು, 8 ಜನ ಒಂದು ಗುಂಪು ಫೋಟೋಕ್ಕಾಗಿ ವಿನಂತಿಯನ್ನು ಮಾಡ್ಕೊಂಡಿದ್ದೇವೆ. ಎಲ್ಲ ಗುರುಗಳ ಮೊಗದಲ್ಲಿ ಮಂದಸ್ಮಿತತೆ ಇದೆ. ರಜತ ಸಂಭ್ರಮವನ್ನು ಕಂಡುಕೊಂಡಿದ್ದೇವೆ. ಸುವರ್ಣ ಸಂಭ್ರಮಕ್ಕೂ ತಾವೆಲ್ಲ ಜೊತೆಯಾಗಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ನಮ್ಮ ಉಳಿದ ಎಲ್ಲ ಉಪನ್ಯಾಸಕರನ್ನು ಇನ್ನೊಂದು ಸುತ್ತಿನಲ್ಲಿ ಗೌರವಿಸಲಿದ್ದೇವೆ. ತಾವೆಲ್ಲ ಸಿದ್ಧ ಆಗಬೇಕು ಅನ್ನುವಂಥ ವಿನಂತಿಯನ್ನು ರವಾನಿಸಿಕೊಳ್ತಾ ಉದಯ VS, ಸುಪ್ರೀತಾ ಶೆಟ್ಟಿ, ಶೇಖರ್, ಪುರುಷೋತ್ತಮ್, ಸುರೇಶ್, ಅಮೃತರಾಜ್ ಶೆಟ್ಟಿ, ಆತ್ಮರಾಜ್ ಶೆಟ್ಟಿ, ಮಮತಾ, ಪ್ರಕಾಶ್ ಅಂಡ್ ಮಾಲಿನಿ ಅವರನ್ನ ಮುಂದಿನ ಸುತ್ತಿನಲ್ಲಿ ಗೌರವಿಸುವರಿದ್ದೇವೆ. ಉಪನ್ಯಾಸಕರನ್ನ ಗೌರವಿಸ್ತಾ ಇದ್ದೇವೆ. ಇಂಗ್ಲಿಷ್ ವಿಭಾಗದ ಉಪನ್ಯಾಸಕರಾಗಿ ಇಂಗ್ಲಿಷ್ ಅನ್ನ ಗಟ್ಟಿಗೊಳಿಸುವುದರ ಮೂಲಕವಾಗಿ ನಮಗೆ ಪೈಪೋಟಿಯ ಜೀವನಕ್ಕೆ ನಮ್ಮ ಮಕ್ಕಳನ್ನ ಸಜ್ಜುಗೊಳಿಸುತ್ತಿರುವಂತಹ ಗೌರವಾನ್ವಿತ ಉದಯವಂತೆ ಮಾಡುತ್ತಿರುವ ಸುಪ್ರೀತಾ ಶೆಟ್ಟಿ ಅವರು. ಎಕನಾಮಿಕ್ಸ್ ವಿಭಾಗದಲ್ಲಿ ಎಕನಾಮಿಕ್ಲಿ ಗಟ್ಟಿಯಾಗಿದ್ರೆ ಮಾತ್ರ ಚೆನ್ನಾಗತ್ತೆ. ಭಾರತ ಜಗತ್ತಿನ 5ನೇ ಎಕನಾಮಿಕ್ಲಿ ಸ್ಟ್ರಾಂಗ್ ದೇಶ ಆಗಿದೆ. 1ನೇ ದೇಶಕ್ಕೆ ಸಾಗಬೇಕು ಅಂತ ಪ್ರೀತ್ಯಾಧಾರಗಳಿಂದ ಗೌರವಿಸಿಕೊಂಡಿದ್ದೇವೆ. ತಮ್ಮ ಸೇವೆ ಅನನ್ಯವಾದದ್ದು, ಅಮೋಘವಾದದ್ದು. ತಮ್ಮ ಸೇವೆಯನ್ನ ನೆನಪು ಮಾಡ್ಕೊಳ್ತಾ ಇನ್ನೂ ಹೆಚ್ಚು ಸೇವೆ ಮಾಡತಕ್ಕಂಥ ಯೋಗ ಭಾಗ್ಯಗಳನ್ನ, ಸುದೃಢ ದೇಶವನ್ನ ಕಟ್ಟುವ ಆಗಲಿರುವ ತಮ್ಮ ಬಾಳು ಬಂಗಾರ ಆಗಲಿ. ತಾಯಿ ಮಂದಾತೆ ದುರ್ಗಾ ಪರಮೇಶ್ವರಿ ತಮ್ಮ ಎಲ್ಲ ಉಚ್ಚ ಅಭೀಷ್ಟಗಳನ್ನು ಈಡೇರಿಸಲಿ ಎನ್ನುವ ಸಂಪ್ರಾರ್ಥನೆಯನ್ನು ಮಾಡಿ ಅತ್ಯಂತ ಪ್ರೀತಿಪೂರ್ವಕವಾಗಿ ತಮ್ಮೆಲ್ಲರನ್ನ ಗೌರವಿಸಿಕೊಂಡಿದ್ದಾರೆ. ಮುಂದಿನ ಹೆಸರು ಹೇಳ್ತಾ ಇದ್ದಾನೆ ನಾಗರಾಜ್ ಶೆಟ್ಟಿ, ವಿಜಯ್ ಪೂಜಾರಿ, ದಿವಾಕರ್, ಸಂತೋಷ್ ರವರನ್ನ ವಿನಂತಿ ಮಾಡ್ತೇವೆ. ಅವರು ಕೆಳಗಿಳಿತಾ ಇದ್ದ ಹಾಗೆ ಸಿದ್ಧವಾಗಿದ್ದಾರೆ. ಅವರು ಆ 8 ಜನರನ್ನ ಅತ್ಯಂತ ಪ್ರೀತಿಯಲ್ಲಿ
ಕಾಲೇಜು ಆರಂಭವಾದ ಹೊತ್ತಿಗೆ ಸೇರಿಕೊಂಡವರು. ಅದಕ್ಕಿಂತ ಮೊದಲು ದೇಗುಲದ ಮೇಳದ ಮ್ಯಾನೇಜರ್ ಆಗಿ ವಿಶೇಷವಾದ ಸೇವೆಯನ್ನು ಸಲ್ಲಿಸಿದರು. ಆ ಹೊತ್ತಿಗೆ ಅತ್ಯುತ್ಕೃಷ್ಟವಾದಂತಹ ಒಬ್ಬ ಸಂಘಟಕ ಎನ್ನುವ ನೆಗಳತೆಗೆ ಪಾತ್ರರಾದವರು. ವಿವಿಧ ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ವಂಡಾರು ಮಾರ್ವೆಯ ವಿಶ್ವೇಶ್ವರಯ್ಯ ದೇವಸ್ಥಾನದ ಕಾರ್ಯದರ್ಶಿಯಾಗಿ ಅದರ ಜೀರ್ಣೋದ್ಧಾರದ ನಮ್ಮ ಕ್ಷೇತ್ರದ ವತಿಯಿಂದ ಆಗುವಾಗ ಪ್ರೀತಿಪೂರ್ವಕವಾಗಿ ನಮ್ಮನ್ನು ಬರಮಾಡಿಕೊಳ್ಳುವರು ದಿವಾಕರ್ ಅವರು. ಬಂದಿರುವ ಎಲ್ಲರನ್ನ ಪ್ರೀತಿಯಿಂದ ಬರಮಾಡಿಕೊಂಡು ತನ್ನ ಮನೆಗೆ ಸಾರಥ್ಯಕ್ಕೆ ಎಲ್ಲರೂ ಕೈ ಜೋಡಿಸಿದ್ದನ್ನು ಕಂಡುಕೊಂಡಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳ ಮೆಚ್ಚಿನ ನಮ್ಮ ಕಚೇರಿಯ 4 ಮಂದಿಯನ್ನ ಅತ್ಯಂತ ಪ್ರೀತಿಯ ಆಧಾರಗಳಿಂದ ಗೌರವಿಸಿಕೊಂಡಿದ್ದೇವೆ. ಅವರ ಬಾಳು ಬಂಗಾರ ಆಗಲಿ, ಇನ್ನೂ ಹೆಚ್ಚು ಸೇವೆ ಮಾಡ್ತಕ್ಕಂಥ ಯೋಗ ಭಾಗ್ಯವನ್ನ ತಾಯಿ ಮಂದ ದುರ್ಗಾ ಪರಮೇಶ್ವರಿ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿ ವೇದಿಕೆಯಲ್ಲಿರುವಂತಹ ಗಣ್ಯರನ್ನ ವಿನಂತಿ ಮಾಡ್ತೇವೆ. ಗೌರವಾನ್ವಿತ ಶ್ವೇತಾಶ್ರೀ ಅವರನ್ನ ಮ್ಯಾಥಮೆಟಿಕ್ಸ್ ವಿಭಾಗದಲ್ಲಿ ಮಕ್ಕಳ ಸಾಧನೆಗೆ ಸಾಕ್ಷಿಯಾಗಿ 2016ರಿಂದ ಕಳೆದ 9 ವರ್ಷಗಳಿಂದ ನಮ್ಮ ಸಂಸ್ಥೆಯ ಗುಚ್ಛವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಶ್ವೇತಾಶ್ರೀ ಮೇಡಮ್ ಅವರು ಕಲಿತ ಸಂಸ್ಥೆಯಲ್ಲಿ ಮ್ಯಾಥಮೆಟಿಕ್ಸ್ ವಿಭಾಗದ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆ ಎಲ್ಲ 4ವರಿಗೆ ದೇವರು ಒಳ್ಳೆಯದನ್ನ ಮಾಡಲಿ, ಬಹಳಷ್ಟು ಬೇಗನೆ ಅವರ ಹುದ್ದೆಗಳು ಕಾಯಂ ಆಗುವಂತಾಗಲಿ, ತನ್ಮೂಲಕ ಇನ್ನೂ ಹೆಚ್ಚು ಸೇವೆ ಸಲ್ಲಿಸ್ತಕ್ಕಂಥ ಯೋಗ ಭಾಗ್ಯಗಳನ್ನ ತಾಯಿ ಮಂದ ದುರ್ಗಾ ಪರಮೇಶ್ವರಿ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿ ನಮ್ಮ ಗೌರವವನ್ನು ಸ್ವೀಕರಿಸಿರುವ ಎಲ್ಲ 4ವರನ್ನ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಎಚ್ ಧನಂಜಯ ಶೆಟ್ಟಿಯವರೇ, ಹಿರಿಯರಾದ ವಿಠಲ್ ಶೆಟ್ರೆ, ಮಂದರ್ತಿ ದೇವಳದ ಟ್ರಸ್ಟಿನ ಎಲ್ಲ ಸದಸ್ಯರೇ, ಪ್ರಾಂಶುಪಾಲರೇ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಹಾಗೂ ಪ್ರೌಢಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರೇ, ಈಗ ತಾನೇ ವೇದಿಕೆಯನ್ನು ಹಂಚಿಕೊಂಡಿರುವಂತಹ DDP ಅವರೇ, ವಿದ್ಯಾರ್ಥಿಗಳೇ, ವಿದ್ಯಾಭಿಮಾನಿಗಳೇ ಹಾಗೂ ಪ್ರೆಸ್ಸಿನವರೇ, 2000 ಇಸವಿಯಲ್ಲಿ ಸ್ಥಾಪನೆಗೊಂಡಂತಹ ಈ ಪದವಿ ಪೂರ್ವ ಕಾಲೇಜು ಇದರ ಸ್ಥಾಪಕ ಪ್ರಾಂಶುಪಾಲನಾಗಿ ಇಲ್ಲಿ ಕೆಲಸ ಮಾಡುವಂಥ ಅವಕಾಶವನ್ನು ಒದಗಿಸಿಕೊಟ್ಟ ನಿಮಗೆಲ್ಲರಿಗೂ ಅಭಿನಂದಿಸುತ್ತಾ, 25 ವರ್ಷದ ಹಿಂದೆ ಈ ಮಂದರ್ತಿ ಅಂತ ಊರಿನಲ್ಲಿ ಪ್ರಾಥಮಿಕ ಶಾಲೆ, ಮೊನ್ನೆ ತಾನೇ ಶತಮಾನೋತ್ಸವವನ್ನು ಆಚರಿಸಿದಂಥ ಪ್ರಾಥಮಿಕ ಶಾಲೆ, 50ರ ಸಂವತ್ಸರವನ್ನು ವಿಜೃಂಭಣೆಯಿಂದ ನೆರವೇರಿಸಿದಂತಹ ಪ್ರೌಢಶಾಲೆ ಮಾತ್ರ ಇತ್ತು. ಇದರಿಂದಾಗಿ ಮಂದರ್ತಿ ಮತ್ತು ಆಸುಪಾಸಿನ ಬಡ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಉನ್ನತ ಶಿಕ್ಷಣ ಮಾಡುವಂತಹ ಒಂದು ಅವಕಾಶ ಇಲ್ಲದೇ ಇರುವುದನ್ನು ಮನಗಂಡು ಈ ದೇವಸ್ಥಾನದ ಆಡಳಿತ ಮಂಡಳಿ ಧನಂಜಯ ಶೆಟ್ಟರ ನೇತೃತ್ವದಲ್ಲಿ ಊರ ವಿದ್ಯಾಭಿಮಾನಿಗಳ ಸಹಕಾರದೊಂದಿಗೆ 2020ರಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಪದವಿ ಪೂರ್ವ ಕಾಲೇಜ್ ಸ್ಥಾಪನೆಯಾಯಿತು. ಈ ಪದವಿ ಪೂರ್ವ ಕಾಲೇಜು ಸ್ಥಾಪನೆಯಾಗುವಾಗ ಕೇವಲ 80 ವಿದ್ಯಾರ್ಥಿಗಳು ಇದ್ದರು. ಅದು ದಿನೇ ದಿನೇ ಬೆಳೆದು ಅದರ ಸಂಖ್ಯೆ 600 ದಾಟಿದೆ ಅಂತ ಹೇಳಿದರೆ, ಇಷ್ಟೊಂದು ಪ್ರಗತಿಯಲ್ಲಿ ಅಭಿವೃದ್ಧಿ ಹೊಂದಬೇಕಾದರೆ ಇದಕ್ಕೆ ಕಾರಣೀಭೂತರಾದ ಹಲವರನ್ನು ನಾನು ಇಂದು ಸ್ಮರಿಸಲೇಬೇಕು. ಮುಖ್ಯವಾಗಿ ದೇವಸ್ಥಾನದ ಆಡಳಿತ ಮಂಡಳಿ ನಮಗೆ ಬೇಕಾಗುವಂಥ ಎಲ್ಲ ಸೌಕರ್ಯವನ್ನು ಒದಗಿಸಿಕೊಟ್ಟು ವಿದ್ಯೆಯನ್ನು ಸಲೀಸಾಗಿ ಮಾಡುವಂಥ ಅವಕಾಶವನ್ನು ಕೊಟ್ಟದ್ದು. ಇನ್ನು ಎರಡನೇದಾಗಿ ಇಲ್ಲಿ ನನ್ನ ಜೊತೆಯಲ್ಲಿ ಸೇರಿ ಕೆಲಸ ಮಾಡಿದಂತಹ ಶಿಕ್ಷಕ ವೃಂದ ಅವರ ನಿಷ್ಠೆಯಿಂದ ಶ್ರದ್ಧೆಯಿಂದ ಗುಣಾತ್ಮಕವಾದ ವಿದ್ಯೆಯನ್ನು ಮಕ್ಕಳಿಗೆ ನೀಡಿದ ಪ್ರಯುಕ್ತ ಇಂದು ಊರು ಪರ ಊರು ಭಾರತದ ಎಲ್ಲೆಡೆ ಅಥವಾ ವಿದೇಶಗಳಲ್ಲಿಯೂ ಕೂಡ ಒಂದಲ್ಲ ಒಂದು ವೃತ್ತಿಯಲ್ಲಿ ನಿರತರಾಗಿರುವುದು ನನಗಿಂದು ತುಂಬ ಸಂತೋಷವನ್ನು ಕೊಡ್ತಾ ಇದೆ. 25 ವರ್ಷದ ಹಿಂದೆ ಈ ಕಾಲೇಜು ಆಗದೇ ಇರ್ತಾ ಇದ್ದರೆ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು
ಉನ್ನತ ಶಿಕ್ಷಣವನ್ನು ಇಂದು ಪಡೆಯುತ್ತಿರಲಿಲ್ಲ. ಈ ಅವಕಾಶವನ್ನು ಕೊಟ್ಟಂತಹ ನಿಮಗೆಲ್ಲರಿಗೂ ನಾನು ಪ್ರಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಹಳೆ ವಿದ್ಯಾರ್ಥಿಗಳು ಬೇರೆ ಬೇರೆ ಊರಿನಲ್ಲಿ ಇದ್ದರೂ ಕೂಡ ಇಂದು ರಜತ ಮಹೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಸಂಭ್ರಮದಿಂದ. ಅದು ಬಹಳ ವಿಶೇಷವಾಗಿ ಅವರು ಆಚರಿಸ್ತಾ ಇದ್ದಾರೆ. ನಿಜವಾಗಿ ಇದು ಏನನ್ನು ತೋರಿಸ್ತಾ ಇದೆ ಅಂತ ಹೇಳಿದರೆ, ವಿದ್ಯಾರ್ಥಿಗಳಿಗೆ ನಮಗೆ ವಿದ್ಯೆ ಕೊಟ್ಟಂತಹ ಈ ಮಾತೃ ಸಂಸ್ಥೆಯ ಮೇಲೆ ಎಷ್ಟು ಪ್ರೀತಿ ಇದೆ, ಗೌರವವಿದೆ ಎನ್ನುವುದನ್ನು ಸೂಚಿಸ್ತದೆ. ಅದಕ್ಕಿಂತಲೂ ಮುಖ್ಯವಾಗಿ ಅವರು ಹಮ್ಮಿಕೊಂಡಂತಹ ಒಂದು ಗುರುವಂದನಾ ಕಾರ್ಯಕ್ರಮ. ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಿದ್ದ ಹಾಗೆ ಮೌಲ್ಯ ಕುಸಿಯುತ್ತಾ ಬಂದಿದೆ. ಇಂಥ ಕಾಲದಲ್ಲಿಯೂ ಕೂಡ ಗುರು ವಂದನೆ ಮಾಡುವುದು ಬಿಡಿ, ಗುರು ನಿಂದನೆ ಮಾಡುವಂಥ ಈ ಕಾಲದಲ್ಲಿಯೂ ಕೂಡ ಹಳೆ ವಿದ್ಯಾರ್ಥಿಗಳು ತಮಗಿರುವಂಥ ಸಂಸ್ಕಾರವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ನಮ್ಮ ಹಳೆ ವಿದ್ಯಾರ್ಥಿಗಳು ಕೇವಲ ಸುಶಿಕ್ಷಿತರಲ್ಲ, ಸುಸಂಸ್ಕೃತರು ಎನ್ನುವುದನ್ನು ಇಲ್ಲಿ ವ್ಯಕ್ತ ಮಾಡಿದ್ದಾರೆ. ಇದಕ್ಕೆ ನಾನು ಅವರಿಗೆ ವಿದ್ಯೆಯನ್ನು ಕೊಟ್ಟಂಥ ಪ್ರತಿಯೊಬ್ಬ ಅಧ್ಯಾಪಕನನ್ನು ನಾನು ಶ್ಲಾಘಿಸ್ತೇನೆ. ಅವರ ಹೆತ್ತವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ತೇನೆ. ಯಾವ ಒಬ್ಬ ವಿದ್ಯಾರ್ಥಿ ಅಥವಾ ಯಾವುದೇ ಒಂದು ವ್ಯಕ್ತಿ ವಿದ್ಯೆ ಇಲ್ಲದೆ ಇದ್ದರೂ ಪರವಾಗಿಲ್ಲ, ಸಣ್ಣ ಡಿಗ್ರಿ ಇದ್ದರೂ ಸಾಕು, MA PhD ಯಾವ ಡಿಗ್ರಿಯೂ ಬೇಡ, ಆದರೆ ಅವನಿಗೆ ಸ್ವಲ್ಪ ಮಟ್ಟಿಗಾದರೂ ಒಂದು ಮಾರಲ್ ಮತ್ತು ಎಥಿಕಲ್ ಲಿಟ್ರಸಿ ಬೇಕು. ಅಂಥ ಜನರು ಮಾತ್ರ ಅಲ್ಲ ಸರಿ, ಅಬ್ರಪ್ಟ್ಲಿ ವಿ ಕ್ಯಾನಾಟ್ ಸ್ಟಾಪ್ ಇಟ್. ಅಲ್ವಾ? ಒಟ್ಟು ಕಾರ್ಯಕ್ರಮಕ್ಕೋಸ್ಕರ ಕಾರ್ಯಕ್ರಮ ಆಗ್ತದೆ. ನಾನು ಹೆಚ್ಚಿಗೆ ಮಾತನಾಡುವುದಿಲ್ಲ. ನನಗೆ ಖುಷಿಯಾದದ್ದು ಹಳೆ ವಿದ್ಯಾರ್ಥಿಗಳ ನಡವಳಿಕೆ ಗಮನಿಸ್ತಾ ಇದ್ದೇನೆ. ಅವರು ಈ ಪ್ರೋಗ್ರಾಮನ್ನು ಯಾವ ರೀತಿಯಲ್ಲಿ ಮಾಡಿದ್ದಾರೆ ಎಲ್ಲವೂ ನನಗೆ ಗೊತ್ತುಂಟು. ನನಗೆ ಒಂದು 10 ಸಲ ಆದರೂ ಫೋನ್ ಮಾಡಿದ್ದಾರೆ, ನಮ್ಮ ಮನೆಗೆ 2 ಸಲ ಆದರೂ ಬಂದಿದ್ದಾರೆ, ಇನ್ವಿಟೇಷನ್ ಕೊಡೋದು ಬೇಡ ಅಂತ ಹೇಳಿದರೂ ಬಂದಿದ್ದಾರೆ. ಅವರ ಸೌಜನ್ಯ ನೋಡಬೇಕು ನೀವು ಎನ್ನುವುದನ್ನು ಇಲ್ಲಿ ನನ್ನ ಮುಂದೆ ಕುಳಿತುಕೊಳ್ಳುವಂತಹ ವಿದ್ಯಾರ್ಥಿಗಳು ಅದನ್ನು ಗಮನಿಸಬೇಕು. ನೀವು ಕೂಡ ಗುರುಗಳೆಂದರೆ ಏನು ಎನ್ನುವುದನ್ನು ನೀವು ತಿಳ್ಕೊಳ್ಬೇಕು. ಎಲ್ಲರಿಗೂ ನಾನು ಹೇಳ್ತಾ ಇದ್ದೇನೆ, ವಿದ್ಯಾರ್ಥಿಗಳು ನೀತಿವಂತರಾಗಿರಿ, ಅದನ್ನು ನಿಮ್ಮ ದಾರಿ ಉದ್ದಕ್ಕೂ ಕರೆದುಕೊಂಡು ನಿಮ್ಮ ಮಕ್ಕಳಿಗಾಗಿ ದುಡಿಯುವುದನ್ನು ಬಿಟ್ಟು ಮಕ್ಕಳನ್ನು ಸಂಸ್ಕಾರ ಕೊಟ್ಟು ಈ ದೇಶದ ಆಸ್ತಿಯನ್ನಾಗಿ. ಸ್ಫೂರ್ತಿದಾಯಕ ಮಾತುಗಳಿಗಾಗಿ ಗೌರವಾನ್ವಿತ ಗೌರವಿಸುವ ಹೊತ್ತು ಎಲ್ಲ ದಾನಿಗಳ ಹೆಸರನ್ನು ವಾಚಿಸ್ತೇನೆ. ಶ್ರೀ ಗಣೇಶ್ ಆಲ್ತಾರು, ಅನುಗ್ರಹ ಫರ್ನಿಚರ್ಸ್, ಭಾರತೀಯ ಜನರಲ್ ಮ್ಯಾನೇಜರ್, ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ ಉಡುಪಿ. ಶ್ರೀ ಶ್ರೀಕಾಂತ್ ಶೆಟ್ಟಿ ವಂಡಾರು, ಶ್ರೀ ನಾಗರತ್ನಮ್ಮ ಕನ್ಸ್ಟ್ರಕ್ಷನ್ಸ್ ಬೆಂಗಳೂರು, ಶ್ರೀ ಕೊತ್ತಾಡಿ ಉದಯ ಶೆಟ್ಟಿ ಅಡ್ವೊಕೇಟ್ ಕುಂದಾಪುರ, ಶ್ರೀ ರಾಮೇಶ್ ಬೈರಿ ವಂಡಾರು, ಶ್ರೀ ಪ್ರತಾಪ್ ಹೆಗಡೆ ಮಾರಾಳಿ, ಶ್ರೀ 2015-17 PCM ಬ್ಯಾಚ್ ಅಶ್ವಿನಿ ಹರ್ಷ ಶೆಟ್ಟಿ ಮುಂಡಾಡಿ. ಈ ಬ್ಯಾಚಿನ ಪರವಾಗಿ 2015-17 ಬ್ಯಾಚಿನ ಪರವಾಗಿ ಯಾರಾದರೂ ಬನ್ನಿ ಲೀಡರ್ಸ್. ಅಜೀಶ್ ಶೆಟ್ಟಿ ಸಾರ್ಮಕ್ಕಿ, ಶ್ರೀ ಪೃಥ್ವಿರಾಜ್ ಶೆಟ್ಟಿ, ಶ್ರೀ ಪ್ರತುಲ್ ರಾಜ್ ಶೆಟ್ಟಿ, ಶ್ರೀ ಪ್ರಿಯದರ್ಶನ ಶೆಟ್ಟಿ, ಶ್ರೀ ಮೇಘರಾಜ್ ಶೆಟ್ಟಿ ಬಿಲ್ಲಾಡಿ, ಶ್ರೀ ಸಂಪತ್ ಶೆಟ್ಟಿ ಕೃಷ್ಣ ಪ್ರಸಾದ್ ಕ್ಯಾಶೋಸ್ ವಂಡಾರು, ಶ್ರೀ ವರ್ಷ ಆರ್ಟ್ಸ್ ಬ್ಯಾಚ್, ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ ಪ್ರಸಾದ್ ರೋಗಿ, ದುರ್ಗಾ ಪರಮೇಶ್ವರಿ ಟೆಂಪಲ್ ನಮ್ಮದ 2008-9 ಆರ್ಟ್ಸ್ ಬ್ಯಾಚ್, ಶ್ರೀ ಹರ್ಷ ಚಕ್ಕೇರ, ಶ್ರೀ ಆದರ್ಶ ಚಕ್ಕೇರ ಸಂಸ್ಥೆಗೆ ನೀಡಿದವರು, ಶ್ರೀ ಶ್ರೀರಾಮ್ ಶೆಟ್ಟಿ 2005-9 ಸೈನ್ಸ್ ಬ್ಯಾಚ್, ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ PU ಕಾಲೇಜ್ ಮಂದಾರ್ತಿ. ಆ ಬ್ಯಾಚಿನವರು ಬನ್ನಿ ಬನ್ನಿ ಬನ್ನಿ, ಬ್ಯಾಚಿನ ಪರವಾಗಿ ಯಾರಾದರೂ ಹೋಗಿ. 2009 ಸೈನ್ಸ್ ಬ್ಯಾಚ್, ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ PU ಕಾಲೇಜ್. ಒಬ್ಬ ಪತ್ರಕರ್ತ ಅಜಿತ್ ರವರ ನೇತೃತ್ವ ತಂಡ ಹೋಗ್ತಾ ಇದೆ. ಸ್ಟೂಡೆಂಟ್ಸ್ ಅಸೋಸಿಯೇಷನ್, ಶ್ರೀ ದುರ್ಗಾ ಪರಮೇಶ್ವರಿ ಹೈಸ್ಕೂಲ್ ಮಂದಾರ್ತಿ ವೇದಿಕೆಯಲ್ಲಿದ್ದಾರೆ. ಉದಯ್ ಕುಮಾರರು ದೊಡ್ಡ ಮೊತ್ತವನ್ನು ನಮ್ಮ ಸಂಸ್ಥೆ ನೀಡಿದ್ದಾರೆ, ಚಪ್ಪಾಳೆ ಅಭಿನಂದನೆ ಸಲ್ಲಿಸ್ತೇವೆ. H ದಯಾನಂದ ಶೆಟ್ಟಿ ಆ್ಯಂಡ್ ಫ್ಯಾಮಿಲಿ, ಸಾರಿ ಧನಂಜಯ ಶೆಟ್ಟಿ ಆ್ಯಂಡ್ ಫ್ಯಾಮಿಲಿ, ಅನುವಂಶಿಕ ಮುಕ್ತೇಶ್ವರರು, ಶುಭಮುರ್ರ ಆರ್ಟ್ಸ್ ಬ್ಯಾಚ್,
ಬಹಳ ದೊಡ್ಡ ಮೊತ್ತವನ್ನು ನೀಡಿದ್ದಾರೆ. ಅದರ ಪರವಾಗಿ 2003 ಆರ್ಟ್ಸ್ ಬ್ಯಾಚಿನವರು ಬರಬೇಕು. 2009 ಬ್ಯಾಚಿನವ್ರು ಬನ್ನಿ ಪ್ಲೀಸ್, ಹೋಗಿ. ಸೈನ್ಸ್ ಬ್ಯಾಚ್ ಅಕ್ಷತಾ ಆ್ಯಂಡ್ ಟೀಮ್ ಹೋಗಿ. 2009 ಬ್ಯಾಚಿನ ಮಕ್ಕಳನ್ನು ವಿನಂತಿ ಮಾಡ್ತೇನೆ. 2000 ಮಕ್ಕಳು ತಾಡಿ ತೋರಿಸಿದ್ದಾರೆ. ಈಗಲೂ ಕೂಡ ರಾಷ್ಟ್ರ ರಾಜಧಾನಿಯಲ್ಲಿ ಆರ್ಟ್ಸ್ನ ಮೂಲಕವಾಗಿ ನಮ್ಮ ಈ ಭಾಗದ LLM ಅನ್ನು ಮುಗಿಸಿಕೊಂಡು ಉದಯ್ ಸರ್ ಅವರು ಸೆಕ್ರೆಟರಿಯೇಟ್ ಲಾ ಸೆಕ್ರೆಟರಿಯೇಟ್ನಲ್ಲಿ ಅಸಿಸ್ಟೆಂಟ್ ಸೆಕ್ರೆಟರಿಯೇಟ್ ಆಗಿ ದುರ್ಗಾ ಪರಮೇಶ್ವರಿ ಟೆಂಪಲ್ PU ಕಾಲೇಜ್ನ ಬ್ಯಾಚು 2011-12 ಬ್ಯಾಚ್ ಬನ್ನಿ ಪ್ಲೀಸ್. ಸುಪ್ರೀತಾ ಶೆಟ್ಟಿ 2006 PCM ಬ್ಯಾಚ್. ಸುಮಾಡಿಗ ಕೊಕ್ಕಾರಣೆ ಸುಮಾಡಿಗರನ್ನ ವಿನಂತಿ ಮಾಡಿದ್ದೇವೆ. ಶ್ರೀ ಗುರುರಾಜ್ ಶೆಟ್ಟಿ, ಶ್ರೀ ಪೃಥ್ವಿರಾಜ್ ಶೆಟ್ಟಿ, ಶ್ರೀಮತಿ ಚರಿತ್ರಾ ಮೋಹನ್ ರಾಜ್ ಶೆಟ್ಟಿ, ಶ್ರೀಮತಿ ಸುಕನ್ಯಾ ಪಿ ಶೆಟ್ಟಿ ಅವರನ್ನ ವಿನಂತಿ. ಬ್ಯಾಚ್ 2005-7 PCM ಬ್ಯಾಚ್ ಬನ್ನಿ. 2010 ಬ್ಯಾಚ್ ಅನ್ನ ವಿನಂತಿ ಮಾಡಿದ್ದೇವೆ. ಎರಡು 2005-7 ಬ್ಯಾಚ್ PCM ಬ್ಯಾಚ್ ಆಶಾ ಕೊಕ್ಕಾರಣೆ ಅವರನ್ನ. ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಕಾಮರ್ಸ್ ಸ್ಟೂಡೆಂಟ್ಸ್ ದೊಡ್ಡ ಮೊತ್ತವನ್ನು ನಮಗೆ ನೀಡಿದ್ದಾರೆ. ಶ್ರೀ ವಿಜಯಕುಮಾರ್ ಶೆಟ್ಟಿ ಹವರಾಲು, ದೇವಿಕಾ ಪ್ರಭು 2005-7 PCM ಬ್ಯಾಚ್. ಶಶಿಕಲಾ ಆಚಾರ್ಯ ಕಾಡೂರು, ನಂದೀಶ ಶೆಟ್ಟಿ ಅಲ್ತಾರು ಎಲ್ಲರನ್ನ ವೇದಿಕೆಗೆ ವಿನಂತಿ ಮಾಡಿದ್ದೇವೆ. ನಂದೀಶ್ ಅವರನ್ನ ವಿನಂತಿ ಮಾಡಿದ್ದೇವೆ. ಎಲ್ಲ ದಾನಿಗಳನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ವಿನಂತಿ ಮಾಡಿದ್ದೇವೆ. ಯಾರದ್ದಾದರೂ ದಾನಿಗಳ ಹೆಸರು ತಪ್ಪಿ ಹೋದರೆ ಪ್ರಕಟಣಾ ವಿಭಾಗದಲ್ಲಿ ತಿಳಿಸಬೇಕು ಅಂತ ವಿನಂತಿ ಮಾಡಿ ತಮ್ಮ ಎಲ್ಲ ಉಚ್ಚ ವಾಂಛೆಗಳನ್ನು ತಾಯಿ ಮಂದಾತಿ ದುರ್ಗಾ ಪರಮೇಶ್ವರಿ ಈಡೇರಿಸಲಿ ಅಂತ ಪ್ರಾರ್ಥನೆ ಮಾಡಿ ಗುರುವಂದನೆ ಮತ್ತು ದಾನಿಗಳನ್ನು ಗುರುತಿಸುವಿಕೆ. ಬಾಳುವನ್ನುವುದು ನೋವು ನಲಿವುಗಳ ಸಂತೆ ಇಲ್ಲವಾಗಲಿ ತಮಗವ ಚಿಂತೆ ಎನ್ನುವ ಯೋಚಿತ ಯೋಚನೆಯೊಂದಿಗೆ ರಕ್ಷಕ ಕವಚವಾಗಿ ಶಾಲನ್ನು ಹೊದಿಸಿ ನೆನಪಿನ ಗುಚ್ಛವನ್ನು ನೀಡಿದ್ದೇವೆ. ಇನ್ನೂ ಹೆಚ್ಚು ಸೇವೆ ಮಾಡತಕ್ಕಂಥ ಯೋಗವನ್ನು ದುರ್ಗಾ ಪರಮೇಶ್ವರಿ ಎಲ್ಲರಿಗೂ ನಮಸ್ಕಾರ. ಶ್ರೀ ಪರಮೇಶ್ವರಿ ಟೆಂಪಲ್ ಮಂದಾರ್ತಿ ಪದವಿ ಪೂರ್ವ ಕಾಲೇಜು ಮಂದಾರ್ತಿ ಇದರ ರಜತ ಮಹೋತ್ಸವ ಸಂರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಹಾಗೂ ಧ್ವಜಾರೋಹಣ ಮಾಡಿದಂಥ ಶ್ರೀ H ಧನಂಜಯ ಶೆಟ್ಟಿ ಅಧ್ಯಕ್ಷರು ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ ಪದವಿ ಪೂರ್ವ ಕಾಲೇಜು ಮಂದಾರ್ತಿ ಹಾಗೂ ಈ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರೇ, ಈ ಸಂಸ್ಥೆಯ ಪ್ರಾಂಶುಪಾಲರೇ, ಉಪನ್ಯಾಸಕರೇ, ಸಿಬ್ಬಂದಿ ವರ್ಗದವರೇ ಹಾಗೂ ಗ್ರಾಮಸ್ಥರೇ, ವಿದ್ಯಾರ್ಥಿನಿಯರೇ, ತಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಸಂಸ್ಥೆ 25 ವರ್ಷ ಸತತವಾಗಿ ಉತ್ತಮವಾಗಿ ಶಿಕ್ಷಣವನ್ನು ನೀಡ್ತಾ ಬಂದಿದೆ. ಆ ಒಂದು 25 ವರ್ಷದ ಒಂದು ಸವಿನೆನಪಿಗಾಗಿ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಈ ಒಂದು ರಜೋತ್ಸವ ಮಹೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಸೊ ನಮ್ಮ ಟೀಚರ್ಸ್ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ಹಳೆಯ ವಿದ್ಯಾರ್ಥಿಗಳು ಈ ಸಂಸ್ಥೆಯನ್ನು ನೆನಪಿಸ್ಕೊಂಡು ಆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಗುರುಗಳನ್ನು ಅಭಿನಂದಿಸ್ತಕ್ಕಂಥ ಕಾರ್ಯಕ್ರಮ ಇದು ಬಹಳ ಉತ್ತಮವಾದಂಥ ಕಾರ್ಯಕ್ರಮ. ಯಾಕಂದರೆ ಟೀಚರ್ಸ್ ವೃತ್ತಿ ಅಂತಕ್ಕಂಥದ್ದು ತುಂಬ ಪವಿತ್ರವಾದಂಥ ಕೆಲಸ. ಇದರ ಅಷ್ಟು ಶ್ರೇಷ್ಠವಾದಂಥ ಕೆಲಸ ಯಾವುದೂ ಇಲ್ಲ. ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಸ್ಥಾನಕ್ಕೆ ಹೋದರೂ ಕೂಡ ಇಲ್ಲಿಂದನೇ ಹೋಗಬೇಕು, ನಮ್ಮ ಸಂಸ್ಥೆಗಳಿಂದ ಟೀಚರ್ಸಿಂದನೇ ಹೋಗಬೇಕು. ಸೊ ಹಾಗಾಗಿ ನಮ್ಮ ಟೀಚರ್ಸ್ ಕೆಲಸ ತುಂಬ ಅತಿ ಉತ್ತಮವಾದಂಥ ಅತಿ ಶ್ರೇಷ್ಠವಾದಂಥ ಕೆಲಸ. ಅವರ ಒಂದು ಸಹಕಾರದಿಂದ ಅವರ ಒಂದು ಶಿಕ್ಷಣದಿಂದ ಎಷ್ಟೋ ಜನ ನೀವುಗಳು ವಿದ್ಯಾರ್ಥಿಗಳು ನಿಮ್ಮ ಬದುಕಿನಲ್ಲಿ ಸಾಕಷ್ಟು ಸಂತೋಷವಾಗಿದ್ದೀರಿ, ಉನ್ನತವಾದಂಥ ಹುದ್ದೆಗೆ ಹೋಗಿದ್ದೀರಿ. ನಿಮ್ಮ ಆ ಒಂದು ಏಳಿಗೆಗೆ ಶ್ರಮಿಸಿದಂಥ ಶಿಕ್ಷಕರನ್ನು ಇವತ್ತು ನೀವು ಗೌರವಿಸ್ತಾ ಇದ್ದೀರಿ. ಹಾಗಾಗಿ ಇಲಾಖಾ ವತಿಯಿಂದ ಮತ್ತು ಆಡಳಿತ ಮಂಡಳಿಯ ವತಿಯಿಂದ ಹಳೆಯ ವಿದ್ಯಾರ್ಥಿಗಳ ಸಂಘದ ಸದಸ್ಯರಿಗೆ ಮತ್ತು ಎಲ್ಲ ಆಡಳಿತ ಮಂಡಳಿಗೆ ಇಲಾಖಾ ವತಿಯಿಂದ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದೇ ರೀತಿ ಈಗಿರ್ತಕ್ಕಂಥ ವಿದ್ಯಾರ್ಥಿಗಳು ನಿಮ್ಮ ಬದುಕನ್ನು ಕಟ್ಕೊಳ್ಬೇಕಾದ್ರೆ ನಮ್ಮ ಟೀಚರ್ಸ್ ಪ್ರಮುಖವಾಗಿ ಬೇಕೇ ಬೇಕು. ಹಾಗಾಗಿ ಟೀಚರ್ಸ್ ಯಾವಾಗಲೂ ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ಚಿಂತನೆ, ಅವರಿಗೆ ಆದಂಥ ಸಾಕಷ್ಟು ಸಮಸ್ಯೆ ಇರ್ತದೆ, ವೈಯಕ್ತಿಕ ಬದುಕಿನಲ್ಲಿ ಅವರಿಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ತದೆ. ಆದರೂ ಕೂಡ ಅದೆಲ್ಲ ಬದಿಗಿಟ್ಟು ಅವ್ರ ಸಮಸ್ಯೆ ಎಷ್ಟೇ ಇದ್ದರೂ ಕೂಡ
ಹಗಲು ರಾತ್ರಿ ನಮ್ಮ ವಿದ್ಯಾರ್ಥಿಗಳು ಒಳ್ಳೆ ಅಂಕ ತೆಗಿಬೇಕು, ಅವರು ಉತ್ತೀರ್ಣ ಆಗಬೇಕು, ಪಾಸ್ ಆಗಬೇಕು, ಮುಂದೆ ಉನ್ನತವಾದಂಥ ಹುದ್ದೆಗೆ ಹೋಗಬೇಕು. ನಮ್ಮ ವಿದ್ಯಾರ್ಥಿಗಳು ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಸಂಪಾದನೆಯನ್ನು ಮಾಡಬೇಕು, ಈ ಸಮಾಜಕ್ಕೆ ಒಂದು ದಾರಿದೀಪ ಆಗಬೇಕು, ಸಮಾಜಕ್ಕೆ ಅವರು ಒಂದು ಮಾದರಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಿಮಗೆ ಶಿಕ್ಷಣದ ಜೊತೆಗೆ ಮಾರಲ್ ಟೀಚಿಂಗ್ಸ್, ನೈತಿಕ ಗುಣಗಳನ್ನು ಕೂಡ ಅವರು ಟೈಮ್ ಸಿಕ್ಕಾಗೆಲ್ಲ ನಿಮಗೆ ಮೌಲ್ಯಗಳನ್ನು, ನೈತಿಕ ಗುಣಗಳನ್ನು ಅವರು ತಿಳಿಸ್ತಾ ಇರ್ತಾರೆ. ಹಾಗಾಗಿ ಆ ಒಂದು ನೈತಿಕ ಮೌಲ್ಯಗಳನ್ನು ನೀವು ಬದುಕಿನಲ್ಲಿ ಬಳಸ್ಕೊಂಡಿದ್ದೆ ಆದರೆ ನಿಮಗೆ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ. ನೀವುಗಳು ಈ ಸಮಾಜಕ್ಕೆ ದಾರಿದೀಪ ಆಗ್ತೀರಿ ಅಂತ ಆಸೆಯನ್ನು ವ್ಯಕ್ತಪಡಿಸ್ತಾ PUC ವಿದ್ಯಾರ್ಥಿಗಳಿಗೆ ಮತ್ತು ಇತರೆ ವಿದ್ಯಾರ್ಥಿಗಳು ನನ್ನ ಸಲಹೆ ಏನಂದರೆ, ಪರೀಕ್ಷೆ ಹತ್ತಿರ ಬರ್ತಾ ಇದೆ, ಚಂದ ಓದಿ ಒಳ್ಳೆಯ ಅಂಕಗಳನ್ನು ಪಡ್ಕೊಳ್ಳಿ. ಮತ್ತು ಇಂಥ ಒಂದು ಸಮಾರಂಭದಲ್ಲಿ ನೀವು ಮುಂದೆ ದಿನಗಳಲ್ಲಿ ಬಹುಮಾನವನ್ನು ಪಡಿತಕ್ಕಂಥ ರೀತಿಯಲ್ಲಿ ನಿಮ್ಮ ಗುರಿಗಳನ್ನು ಇಟ್ಕೊಳ್ಳಿ. ನಿಮ್ಮ ಬದುಕನ್ನು ಕಟ್ಕೊಳ್ಬೇಕಾಯ್ತು ಅಂದರೆ ನೀವೇ ಶ್ರಮ ಪಡಬೇಕು. ನಾವುಗಳು ಟೀಚರ್ಸ್ ಆಗಿರ್ಬೋದು, ಇಲಾಖೆ ಆಗಿರ್ಬೋದು, ಆಡಳಿತ ಮಂಡಳಿ ಆಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು, ಅವರು ಸಹಾಯ ಮಾಡ್ತಾರೆ. ಆದರೆ ನಿಜವಾಗಿ ಪರಿಶ್ರಮ ಪಡ್ತಕ್ಕಂಥವ್ರು ನೀವು ವಿದ್ಯಾರ್ಥಿಗಳು. ಹಾಗಾಗಿ ನೀವು ಪರಿಶ್ರಮ ಪಟ್ಟಿದ್ದೆ ಆದರೆ ಒಳ್ಳೆ ಮಾರ್ಕ್ಸನ್ನು ತಗೊಂಡು ಒಳ್ಳೆ ಮೌಲ್ಯಗಳನ್ನು ಬದುಕಿನಲ್ಲಿ ಬೆಳೆಸ್ಕೊಂಡಿದೆ ಆದರೆ ನಿಮ್ಮ ಭವಿಷ್ಯ ಉಜ್ವಲ ಆಗ್ತದೆ. ನೀವು ಈ ದೇಶದ ಆಸ್ತಿ ಆಗ್ತೀರಿ, ಈ ಗ್ರಾಮದ ಆಸ್ತಿ ಆಗ್ತೀರಿ ಅಂತ ಹೇಳ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಆಡಳಿತ ಮಂಡಳಿಗೆ, ಪ್ರಾಂಶುಪಾಲರಿಗೆ, ಗ್ರಾಮಸ್ಥರಿಗೆ ಪ್ರತಿಯೊಬ್ಬರಿಗೂ ಒಂದು ಸ್ಥಾನ ಎರಡು ಮಾತುಗಳು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಶಿಕ್ಷಕರ ಪಾತ್ರದ ಬಗ್ಗೆ ಹಿತವಚನ ನುಡಿದ ಮಾರುತಿ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಅವರಿಗೆ ಸ್ಮರಣಿಕೆಯನ್ನಿತ್ತು ಗೌರವಿಸುವರೆ ನಮ್ಮ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರಾದ ಶ್ರೀಯುತ ಧನಂಜಯ ಶೆಟ್ಟಿಯವರಲ್ಲಿ ವಿನಂತಿಸುತ್ತಿದ್ದೇನೆ. ಶಿಕ್ಷಣದ ಬೇರುಗಳು ಕಹಿಯಾಗಿರಬಹುದು, ಆದರೆ ಅದರ ಫಲಗಳು ಸಿಹಿಯಾಗಿರುತ್ತವೆ ಎಂಬಂತೆ ಇದೀಗ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಕಲಿಯುವಿಕೆಯಲ್ಲಿ ಉನ್ನತ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸುವ ಕ್ಷಣ. ಅದರಂತೆ ಇದೀಗ ಈ ವಿದ್ಯಾರ್ಥಿಗಳ ಪಟ್ಟಿಯೊಂದಿಗೆ ನಮ್ಮ ಕಾಲೇಜಿನ ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಮತಿ ಮಮತಾ ಪ್ರಕಾಶ್ ಇವರು. ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ, ಶೈಕ್ಷಣಿಕ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಗೌರವ ನೀಡಬೇಕಾಗಿ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಧನಂಜಯ್ ಶೆಟ್ಟಿ ಸರ್ ಇವರಲ್ಲಿ ವಿನಂತಿಸುತ್ತಿದ್ದೇನೆ. ಫಸ್ಟ್, ನಿಖಿಲ್ ಸೆಕೆಂಡ್. ಸಮಯದ ಅಭಾವ ಇರುವುದರಿಂದ ವಿದ್ಯಾರ್ಥಿಗಳು ಬೇಗ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ವೈಷ್ಣವಿ ಫಸ್ಟ್, ನಿಖಿಲ್ ಸೆಕೆಂಡ್. AB, ನಿಖಿತಾ ಫಸ್ಟ್, ಶ್ರವಣ್ ಸೆಕೆಂಡ್. ಮಕ್ಕಳು ಸಹಿ ಮಾಡಿ ಹೋಗಿ ಇಲ್ಲಿ ಬಂದು. ಬಹುಮಾನ ಪಡೆದ ಮಕ್ಕಳು ಈ ಭಾಗದಲ್ಲಿ ಬಲಭಾಗದಿಂದ ಕೆಳಗಿಳಿದು ಇಲ್ಲಿ ಸಹಿ ಮಾಡಿ ದಿವಾಕರರ ಬಳಿಯಲ್ಲಿ ಸಹಿ ಮಾಡಿ ಬೇಗ ಬನ್ನಿ ಮಗ. ವಾಣಿಜ್ಯ ವಿಭಾಗ ಫಸ್ಟ್ SCAB, ಶ್ರೀರಕ್ಷಾ ಫಸ್ಟ್, ಅಮೂಲ್ಯ ಸೆಕೆಂಡ್. ಎಸ್ ಶೆಟ್ಟಿ ಫಸ್ಟ್, ಕಾವ್ಯ ಸೆಕೆಂಡ್. ಫಸ್ಟ್ PCMA. ದ್ವಿತೀಯ PUC ವಾಣಿಜ್ಯ ವಿಭಾಗ ಸೆಕೆಂಡ್ HEAB, ಅಮೃತ ಫಸ್ಟ್, ನಿಶ್ಮಿತಾ ಸೆಕೆಂಡ್. ದ್ವಿತೀಯ PUC ವಾಣಿಜ್ಯ ವಿಭಾಗ ಸೆಕೆಂಡ್ SCAB, ಸುಷ್ಮಿತಾ ಫಸ್ಟ್, ಸಿಂಚನಾ ಸೆಕೆಂಡ್. ದ್ವಿತೀಯ PUC ವಿಜ್ಞಾನ ವಿಭಾಗ ಸೆಕೆಂಡ್ PCMB, ಶಿವಾನಿ ಫಸ್ಟ್, ಸುಜನ್ ಸೆಕೆಂಡ್. ದ್ವಿತೀಯ PUC ವಿಜ್ಞಾನ ವಿಭಾಗ ಸೆಕೆಂಡ್ PCMS, ನಿಶ್ಮಿತಾ ಎಸ್ ಶೆಟ್ಟಿ ಫಸ್ಟ್, ಪಲ್ಲವಿ ಸೆಕೆಂಡ್.
ಸರ್. ಶೈಕ್ಷಣಿಕವಾಗಿ ಹುರಿದುಂಬಿಸುವಂತಹ ದೃಷ್ಟಿಯಿಂದ ಅವರ ಮತ್ತೆ ಅವರ ಮನೆಯವರ ಹೆಸರಿನಲ್ಲಿ ಸ್ಥಾಪಿಸಿರುವಂತಹ ದತ್ತಿನಿಧಿ ವಿವರ ಈ ಕೆಳಗಿನಂತಿರ್ತದೆ. ಈ ಪುರಸ್ಕೃತರನ್ನ ಪ್ರಶಸ್ತಿಯೊಂದಿಗೆ ಪುರಸ್ಕರಿಸುವಂತೆ ಹಿರಿಯರಾಗಿರುವಂತಹ ಶೇಡಿಕೋಡ್ಲು ವಿಠಲ್ ಶೆಟ್ಟಿ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವರ ಕೊಡುಗೆ ರೂಪಾಯಿ 20,000. ನಿರಕು ಠೇವಣಿಯ ವಾರ್ಷಿಕ ಬಡ್ಡಿಯನ್ನು 3 ಮಂದಿ ಆರ್ಥಿಕವಾಗಿ ಹಿಂದುಳಿದಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಮನಾಗಿ ಹಂಚುವುದು. ಈ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತಾರೆ. ಸುಶೀಲ ಮತ್ತು ಶ್ರೀ ಬಿ ನಾರಾಯಣ್ ಶೆಟ್ಟಿ ಇವರ ಸುಪುತ್ರ ನಡೆದಂತಹ 2 ವಿದ್ಯಾರ್ಥಿಗಳಿಗೆ ರೂಪಾಯಿ 10,000 ನಿರಕು ಠೇವಣಿ ಬಡ್ಡಿಯಿಂದ ಬಂದ ಹಣವನ್ನ ಸಮನಾಗಿ ಹಂಚುವಂಥದ್ದು. ತಮ್ಮ ತಂದೆ ದಿವಂಗತ ರಾಘವೇಂದ್ರ ಉಡುಪರ ಸ್ಮರಣಾರ್ಥ ನಿರಕು ಠೇವಣಿ ರೂಪಾಯಿ 10,000 ವಿಜ್ಞಾನ ವಿಭಾಗದಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಸಮನಾಗಿ ಹಂಚುವಂಥದ್ದು. ಈ ಪ್ರಶಸ್ತಿ ಶ್ರೀಮತಿ ಸುಶೀ ಪುತ್ರಿ ನಮ್ಮ ಪದವಿ ಪೂರ್ವ ಕಾಲೇಜಿನ ಹಳೆ ವಿದ್ಯಾರ್ಥಿನಿ ಶ್ರೀದೇವಿ ಶೆಟ್ಟಿ ಇವರ ಕೊಡುಗೆ ರೂಪಾಯಿ ವಿಭಾಗ ಮತ್ತು ವಾಣಿಜ್ಯ SCAB ವಿಭಾಗದಲ್ಲಿ ಇರುವವರು ದೀಕ್ಷಿತಾ ಆಚಾರಿ ಸೆಕೆಂಡ್ PCMS ದ್ವಿತೀಯ PUC ವಾಣಿಜ್ಯ ವಿಭಾಗದ 2015 ಮತ್ತು 16ನೇ ಸಾಲಿನ ವಿಸಕಿ ಶ್ರೀಮತಿ ಅನುಸೂಯ ಶೆಟ್ಟಿಯವರ ತಾಯಿ. ಇವರು ನೀಡಿರುವ ರೂಪಾಯಿ 10,000 ಠೇವಣಿ ರೂಪಾಯಿ 13,050. ಇದರ ವಾರ್ಷಿಕ ಬಡ್ಡಿ ದಿವಂಗತ ಶ್ರೀ ಕೆ ನಾರಾಯಣ ನಿವೃತ್ತ ಗ್ರಾಮಕರ್ಣಿಕರು ಇವರ ಸ್ಮರಣಾರ್ಥ ಅವರ ಮಗಳು ನಮ್ಮ ಕಾಲೇಜಿನ ಜೀವಶಾಸ್ತ್ರ ಉಪನ್ಯಾಸಕಿ ಪ್ರಶಸ್ತಿಯನ್ನ ಪಡೆದಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸಿಕೊಳ್ತಾ ಇದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ನಮಸ್ಕರಿಸುತ್ತಾ ರಜತ ಮಹೋತ್ಸವದ ಪ್ರಯುಕ್ತ ವಿದ್ಯಾರ್ಥಿಗಳಿಗಾಗಿ ನಡೆಸಿದ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಬಹುಮಾನವನ್ನು ಗಳಿಸಿದ ವಿದ್ಯಾರ್ಥಿಗಳ ವಿವರ. ಇವರಿಗೆ ಪ್ರಶಸ್ತಿ ನೀಡಿ ಗೌರವಿಸುವಂತೆ ನಿವೃತ್ತ ಪ್ರಾಂಶುಪಾಲರಾದ ಶ್ರೀಯುತ ಪ್ರಭಾಕರ್ ಶೆಟ್ಟಿ ಸರ್ ಇವರನ್ನ ಕೇಳಿಕೊಳ್ಳುತ್ತಿದ್ದೇನೆ. ಸೆಕೆಂಡ್ SCAB, ರಶ್ಮಿ ಸೆಕೆಂಡ್ HESP, ಭಕ್ತಿಗೀತೆ ಸ್ಪರ್ಧೆ ಪ್ರಥಮ ಶ್ರೀನಿಧಿ ಫಸ್ಟ್ PCMS, ದ್ವಿತೀಯ ಅಮೂಲ್ಯ ಸೆಕೆಂಡ್ HEAB ಮತ್ತು ಸಿಂಚನ ಸೆಕೆಂಡ್ HEAB, ತೃತೀಯ ಶ್ರದ್ಧಾ ಸೆಕೆಂಡ್ SCAB, ಜನಪದ ಗೀತೆ ಪ್ರಥಮ ಸುರಕ್ಷಾ ಸೆಕೆಂಡ್ PCMB, ದ್ವಿತೀಯ ರಸಪ್ರಶ್ನೆ ಪ್ರಥಮ ಅನುಷ್ಕಾ ಮತ್ತು ವಿನುತಾ ಫಸ್ಟ್ PCMB, ದ್ವಿತೀಯ ಅಕ್ಷಯ ಮತ್ತು ಸುಜನಾ ಸೆಕೆಂಡ್ PCMB, ತೃತೀಯ ಸುಜನಾ ಮತ್ತು ಸುಜಿತ್ ಸೆಕೆಂಡ್ PCMB. ಚಿತ್ರಕಲಾ ಸ್ಪರ್ಧೆ ಪ್ರಥಮ ಸಮೀಕ್ಷಾ ಫಸ್ಟ್ PCMB, ದ್ವಿತೀಯ ಸಿಮಾನಿ ಸೆಕೆಂಡ್ SCAB, ತೃತೀಯ ಸುರಕ್ಷಾ ಸೆಕೆಂಡ್ PCMB. ಇಂಗ್ಲಿಷ್ ಚರ್ಚಾ ಸ್ಪರ್ಧೆ ಪ್ರಥಮ ಅನುಷ್ಕಾ ಫಸ್ಟ್ PCMB, ದ್ವಿತೀಯ ವೀಕ್ಷಾ ಸೆಕೆಂಡ್ PCMB. ಕನ್ನಡ ಚರ್ಚಾ ಸ್ಪರ್ಧೆ ಪ್ರಥಮ ಧನ್ಯ ಫಸ್ಟ್ SCAB, ದ್ವಿತೀಯ ಆದಿತ್ಯ ಸೆಕೆಂಡ್ SCAB ಮತ್ತು ಮಾನಸ ಸೆಕೆಂಡ್ PCMB, ತೃತೀಯ ಧನ್ಯ S ಫಸ್ಟ್ SCAB. ಕನ್ನಡ ಪ್ರಬಂಧ ಸ್ಪರ್ಧೆ ಪ್ರಥಮ ಪಲ್ಲವಿ ಸೆಕೆಂಡ್ PCMS, ದ್ವಿತೀಯ ಮನೀಷಾ ಸೆಕೆಂಡ್ PCMB, ತೃತೀಯ ಸುಷ್ಮಿತಾ ಫಸ್ಟ್ PCMB.
ಪ್ರಬಂಧ ಸ್ಪರ್ಧೆ ಪ್ರಥಮ ಅನ್ವಿತಾ ಫಸ್ಟ್ PCMB, ದ್ವಿತೀಯ ಅನುಷ್ಕಾ ಫಸ್ಟ್ PCMB, ತೃತೀಯ ನಿಶ್ಮಿತಾ ಸೆಕೆಂಡ್ PCMS. ವಿಜ್ಞಾನ ಮಾದರಿ ಪ್ರಥಮ ಸ್ವಸ್ತಿಕ್ ಫಸ್ಟ್ PCMB, ವಿನಯ ಪ್ರಥಮ ಧನ್ಯ ಫಸ್ಟ್ SCAB. ಆಶುಭಾಷಣ ಸ್ಪರ್ಧೆ ಕೊನೆಯದಾಗಿ ವೈಷ್ಣವಿ ಆ್ಯಂಡ್ ಟೀಮ್ ಸೆಕೆಂಡ್ SCAB, ದ್ವಿತೀಯ ನಾಗಶ್ರೀ ಆ್ಯಂಡ್ ಟೀಮ್ ಫಸ್ಟ್ HAB, ಶ್ರೀನಿಧಿ ಆ್ಯಂಡ್ ಟೀಮ್ ಸೆಕೆಂಡ್ HAB. ಬೆಂಕಿರಹಿತ ಆಹಾರ ತಯಾರಿಕಾ ಸ್ಪರ್ಧೆಯಲ್ಲಿ ಸಮಾಧಾನಕರ ಬಹುಮಾನ ಪಡೆದ ಸನ್ನಿಧಿ ಆ್ಯಂಡ್ ಟೀಮ್ ಫಸ್ಟ್ PCMS, ನವಮಿ ಆ್ಯಂಡ್ ಟೀಮ್ ಸೆಕೆಂಡ್ ಆರ್ಟ್ಸ್. ಪ್ರಶಸ್ತಿ ವಿತರಿಸಿದ ಸರ್ ತಮಗೂ ಮತ್ತು ಪ್ರಶಸ್ತಿ ಪಡೆದ ಇದರ ಈ ಬೆಳಗಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ದೇವಸ್ಥಾನದ ಆಡಳಿತ ಮುಕ್ತೇಶ್ವರದ ಧನಂಜಯ ಶೆಟ್ಟಿಯವರೇ, ವೇದಿಕೆಯಲ್ಲಿರುವ ಎಲ್ಲ ಅನುವಂಶೀಯ ಮುಕ್ತೇಶ್ವರಗಳೇ, ಹಾಗೆ ನಮ್ಮ ಈ ಸಂಭ್ರಮಕ್ಕೆ ಪ್ರಥಮವಾಗಿ ಭದ್ರ ಬುನಾದಿಯನ್ನು ಹಾಕಿ ಕೊಟ್ಟಂಥ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸಿದ GH ಪ್ರಭಾಕರ್ ಶೆಟ್ಟಿಯವರೇ, ಈಗಿನ ಪ್ರಾಂಶುಪಾಲರಾದ ಪ್ರವೀಣ್ ಶೆಟ್ಟಿಯವರೇ, ಮಂದರ್ತಿಯಲ್ಲಿ 12, 13, 14 ಜಾತ್ರೆ ನಡೀಲಿಕ್ಕಿದೆ. ಇಂದು ನಮ್ಮ ವಿದ್ಯಾಸಂಸ್ಥೆಗಳ ಹಬ್ಬ 3 ದಿವಸದಿಂದ ನಡೀತಾ ಇದೆ. ಸಹಸ್ರಾರು ಜನರು ಬಂದು ಕಣ್ತುಂಬಿಕೊಂಡಿದ್ದಾರೆ. ವಿದ್ಯಾಕ್ಷೇತ್ರ ಮಂದರ್ತಿಯಲ್ಲಿ 100 ವರ್ಷಗಳ ಹಿಂದೆ ಮರಿಯುಡುಪ ಕುಟುಂಬಿಕರು 100 ವರ್ಷ ಶಾಲೆಯನ್ನು ನಡೆಸಿ ಆ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಎಲ್ಲ ಅಧ್ಯಾಪಕ ಬಂಧುಗಳನ್ನು ಗೌರವಿಸಿದ ಒಂದು ಉತ್ತಮ ಕಾರ್ಯವನ್ನು ನಾವು ನೋಡಿದ್ದೇವೆ. ಎಲಿಮೆಂಟ್ರಿ ಶಾಲೆಯಿಂದಾಗಿ ಮಂದರ್ತಿ ವಿದ್ಯಾಕ್ಷೇತ್ರದಲ್ಲಿ ಭಾಳಷ್ಟು ಮಂದರ್ತಿಗೆ ಹೆಸರು ಬಂದಿದೆ. ಆ ನಿಟ್ಟಿನಲ್ಲಿ ಶ್ರಮಿಸಿದ ಎಲ್ಲ ಆಡಳಿತ ಮಂಡಳಿ ಹಾಗೂ ಎಲ್ಲ ಅಧ್ಯಾಪಕರನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಹಾಗೆ ನಿನ್ನೆ 50 ವರ್ಷಗಳ ಹಿಂದೆ ಇಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು, ಹೈಸ್ಕೂಲ್ ಇರಲಿಲ್ಲ ಇಲ್ಲಿ ಹತ್ತಿರದಲ್ಲಿ, ಬಾರ್ಕೋರ್ನಲ್ಲಿತ್ತು, ಕೊಕ್ಕರ್ಣೆಯಲ್ಲಿತ್ತು, ಗೋಳಿ ಅಂಗಡಿಯಲ್ಲಿತ್ತು. ಈ ಪರಿಸರದ ಜನ ವಿದ್ಯಾಭ್ಯಾಸ ಮಾಡಬೇಕೆನ್ನುವ ದೃಷ್ಟಿಯಲ್ಲಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಕೇಳಿದಾಗ ಅದಕ್ಕೆ ಆಗ ಸಾಕಷ್ಟು ಇಲಾಖೆಯ ಅನುಮತಿಗಾಗಿ ಹೋದಾಗ ಇಲಾಖೆಯಿಂದ 5 ವರ್ಷ ಅಧ್ಯಾಪಕರಿಗೆ ಸಂಬಳವನ್ನು ನೀಡಬೇಕು, ಶಾಲೆಗೆ ಬೇಕಾಗುವ ಕಟ್ಟಡವನ್ನು ಕಟ್ಟಿಕೊಡಬೇಕು ಅಂತ
ಒಂದು ಆದೇಶವನ್ನು ನೀಡಿದಾಗ ನಾವು ಊರಿನಲ್ಲಿ ಬಂದು ರಘುರಾಮಯ್ಯವರ ಅಧ್ಯಕ್ಷತೆಯಲ್ಲಿ KM ಉಡುಪರ ಮುಂದಾಳತನದಲ್ಲಿ ಹೈಸ್ಕೂಲ್ನಲ್ಲಿ ಸೇವೆಯನ್ನು ಸಲ್ಲಿಸಿದ ಅಧ್ಯಾಪಕರು ಮುಖ್ಯೋಪಾಧ್ಯಾಯರುಗಳನ್ನೆಲ್ಲ ನಿನ್ನೆ ಗೌರವಿಸಿದ್ದಾರೆ. ಅದು ಕೂಡ ಒಂದು ಒಳ್ಳೆಯ ಸಂಪ್ರದಾಯ. ಅದಕ್ಕೆ ಕಾರಣೀಭೂತರಾದ ಎಲ್ಲ ಹಳೆ ವಿದ್ಯಾರ್ಥಿಗಳನ್ನು, ಆಡಳಿತ ಮಂಡಳಿಯನ್ನು ನಾನು ಅಭಿನಂದಿಸ್ತೇನೆ. ಇಂದು ವಂದನೆಯನ್ನು ಸಲ್ಲಿಸಿ ಇನ್ನು ಮುಂದೆ ಕೂಡ ಈಗ ಏನು ಇಲ್ಲಿ ವಿದ್ಯಾರ್ಥಿಗಳಿದ್ದೀರಿ, ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು. ಮುಂದೆ ಈ ಸಂಸ್ಥೆಗಳಿಗೆ ಈಗ ಮುಖ್ಯವಾಗಿ ನೀವು ಕಲಿತ ಜೂನಿಯರ್ ಕಾಲೇಜಿಗೆ 50 ವರ್ಷವಾಗುವಾಗ ಹಳೆ ವಿದ್ಯಾರ್ಥಿಗಳೆಲ್ಲ ಬಂದು ಸಂಭ್ರಮದಿಂದ ಈ ಕಾರ್ಯಕ್ರಮವನ್ನು ಮಾಡುವಂಥ ಸದ್ಬುದ್ಧಿಯನ್ನು ದೇವರು ನಿಮಗೆ ಅನುಗ್ರಹಿಸಲಿ ಅಂತ ಹಾರೈಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. 2025-26ನೇ ಸಾಲಿನಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಡುಪಿ ಜಿಲ್ಲೆ ಇವರು ಸಂಘಟಿಸಿದ ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿ ಬಹುಮಾನವನ್ನು ಪಡೆದಿರುತ್ತಾರೆ. ಅವರನ್ನು ಗೌರವಿಸುವರೇ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀಯುತ ಪ್ರಭಾಕರ್ ಶೆಟ್ಟಿ ಇವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶಯನ್ ಸೆಕೆಂಡ್ PCMB ಇವರು ಮಂಡ್ಯದಲ್ಲಿ ನಡೆಸಲ್ಪಟ್ಟ ರಾಜ್ಯ ಮಟ್ಟದ ಖೋಖೋ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸ್ಪರ್ಧಿಸಿರುತ್ತಾರೆ. ನಡೆದ ರಾಜ್ಯ ಮಟ್ಟದ ಖೋಖೋ ಪಂದ್ಯಾಟದಲ್ಲಿ ಭಾಗವಹಿಸಿರುತ್ತಾರೆ. ಅನನ್ಯ ಫಸ್ಟ್ PCMB, ಅರ್ಪಿತಾ. ಅಕ್ಷತಾ ಸೆಕೆಂಡ್ HABS ಇವರು ಜಿಲ್ಲಾ ಪಡೆದಿರುತ್ತಾರೆ. ಅರ್ಪಿತಾ. ಮನಿಷಾ ಸೆಕೆಂಡ್ SCABS ಇವರು ಸಿಮಾನಿ ಸೆಕೆಂಡ್ SCABS ಇವರು 50 kg ಕುಸ್ತಿ ವಿಭಾಗದಲ್ಲಿ ತೃತೀಯ ಸ್ಥಾನ ಪಡೆದಿರುತ್ತಾರೆ. ಸಿಮಾನಿ. ಭರತ್ ಫಸ್ಟ್ PCMS ಇವರು 64 kg ಕುಸ್ತಿ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಪಡೆದಿರುತ್ತಾರೆ. ಭರತ್ ಫಸ್ಟ್ PCMS. ಮಂಜುನಾಥ್ ಫಸ್ಟ್ ಆರ್ಟ್ಸ್ ಇವರು 76 kg ಕುಸ್ತಿ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಪಡೆದಿರುತ್ತಾರೆ. ಮಂಜುನಾಥ್ ಫಸ್ಟ್ ಆರ್ಟ್ಸ್. ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಗೌರವಾನ್ವಿತ ಪ್ರಭಾಕರ್ ಶೆಟ್ಟಿ ಅವರಿಗೆ ವಂದಿಸಿಕೊಳ್ಳುತ್ತಾ ಮುಂದಿನ ಬಹುಮಾನ ವಿತರಣಾ ಕಾರ್ಯ CABS ಆಶೀಶ್ ಸೆಕೆಂಡ್ PCMS ಸ್ಪರ್ಧೆಯಲ್ಲಿ ಸ್ಪರ್ಧಿಸಿದವರು ಸಂಗೀತ್ CABS, ಮನಿಷಾ ಸೆಕೆಂಡ್ SCABS, ಸಿಂಚನಾ ಸೆಕೆಂಡ್ SCABS, ಫಸ್ಟ್ PCMB, ಪೃಥ್ವಿ ಫಸ್ಟ್ PCMS, ಸಿಂಚನಾ ಫಸ್ಟ್ PCMB, ಅರ್ಚನಾ ಫಸ್ಟ್ PCMB, ನಾಗಶ್ರೀ ಫಸ್ಟ್ HABS. ಮಟ್ಟದ ಥ್ರೋಬಾಲ್ ಸ್ಪರ್ಧೆಯಲ್ಲಿ ಬಾಲಕರ ತಂಡ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದವರು ಫಸ್ಟ್ ವಿಶ್ವಾಸ್ ಸೆಕೆಂಡ್ HABS, ಹರ್ಷಿತ್ ಸೆಕೆಂಡ್ HABS, ರೋಹಿತ್ ಸೆಕೆಂಡ್ ಆರ್ಟ್ಸ್, ರಂಜಿತ್ ಫಸ್ಟ್ HABS, ಪ್ರಜ್ವಲ ಸೆಕೆಂಡ್ PCMS, ಪುನೀತಾ ಫಸ್ಟ್ SCABS, ಮನೋಹರ ಸೆಕೆಂಡ್ PCMB.
ಇಲ್ಲಿಯವರೆಗೆ ಬಹುಮಾನವನ್ನು ವಿತರಿಸಿದ ಉದಯ್ ಸರ್ ಅವರಿಗೆ ವಂದಿಸಿಕೊಳ್ಳುತ್ತಾ ಮುಂದಿನ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಡುವರೆ ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರಾಗಿರುವಂತಹ ಗೌರವಾನ್ವಿತ ಶ್ರೀನಿವಾಸ್ ಶೆಟ್ಟರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಬಾಲಕರ ವಿಭಾಗದ ತಾಲೂಕು ಮಟ್ಟದ ಥ್ರೋಬಾಲ್ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದು ಜಿಲ್ಲಾ ಮಟ್ಟದ ವಾಲಿಬಾಲ್ ಸ್ಪರ್ಧೆಯಲ್ಲಿ ಭಾಗವಹಿಸಿದವರು ಉಲ್ಲಾಸ್ ಸೆಕೆಂಡ್ HABS, ಅಕ್ಷತಾ ಸೆಕೆಂಡ್ HABS, ಅಮೂಲ್ಯ ಫಸ್ಟ್ PCMB, ನಿರೀಕ್ಷಾ ಫಸ್ಟ್ PCMS, ಉಲ್ಲಾಸ್, ಅಕ್ಷತಾ, ಅಮೂಲ್ಯ, ನಿರೀಕ್ಷಾ. ತಾಲೂಕು ಮಟ್ಟದ ಖೋಖೋ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದ ಬಾಲಕ ಬಾಲಕಿಯರು ತಾಲೂಕು ಮಟ್ಟದ ಖೋಖೋದಲ್ಲಿ ದ್ವಿತೀಯ ಸ್ಥಾನ ರಂಜಿತ್ ಸೆಕೆಂಡ್ HABS, ಆದಿತ್ಯ ಸೆಕೆಂಡ್ ಆರ್ಟ್ಸ್, ಚರಣ ಫಸ್ಟ್ ಆರ್ಟ್ಸ್, ರಾಜೇಶ್ ಸೆಕೆಂಡ್ HABS, ವಿಜಯ್ ಸೆಕೆಂಡ್ HABS, ವಿಠಲ್ ಕಾಮತ್ ಫಸ್ಟ್ SCABS, ರಂಜಿತ್, ಆದಿತ್ಯ, ಚರಣ, ರಾಜೇಶ್, ವಿಜಯ್, ವಿಠಲ್ ಕಾಮತ್ ಫಸ್ಟ್ SCABS, ಸೃಜನಾ ಫಸ್ಟ್ SCABS, ಶ್ರಾವಂತ್ ಫಸ್ಟ್ PCMB, ಅನೀಶ್ ಫಸ್ಟ್ PCMS, ರಜತಾ ಫಸ್ಟ್, ಅಕ್ಷತಾ ಸೆಕೆಂಡ್ HABS, ಮಂಗಳ ಸೆಕೆಂಡ್ ಆರ್ಟ್ಸ್, ರಶ್ಮಿ ಸೆಕೆಂಡ್ ಆರ್ಟ್ಸ್, ರಕ್ಷಿತಾ ಅನಿಕೇತನ್ ಸೆಕೆಂಡ್ HABS, ವೈಭವ್ ಸೆಕೆಂಡ್ PCMB, ಸುಜಿತ್ ಸೆಕೆಂಡ್ PCM, ವೈಭವ್, ಸುಜಿತ್, ಆಕಾಶ್, ಪ್ರೀತಮ್, ಅರ್ಚನಾ. ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ ಪಡೆದ ಬಾಲಕರು ಸುಜನ್ ಸೆಕೆಂಡ್ PCMS, ಶ್ರೇಯಸ್ ಫಸ್ಟ್ SCABS, ಅಭಿಷೇಕ್ ಫಸ್ಟ್ ಆರ್ಟ್ಸ್, ಆದೇಶ್ ಫಸ್ಟ್ HS, ಅಭಿಷೇಕ್, ಆದೇಶ್, ನಿಧೀಶ್, ಗೌತಮ್, ಬೇಗ. ಧನ್ಯವಾದಗಳು ಸರ್. ಮುಂದಿನ ಬಹುಮಾನ ಕಾರ್ಯಕ್ರಮವನ್ನು ನಡೆಸಿಕೊಡುವರೆ ಡಬಲ್ ಜಂಪ್ ಫಸ್ಟ್ ಪ್ರತಾಪ್, ಕಾಲೇಜಿನ ಸ್ಪರ್ಧೆಗಳಲ್ಲಿ ವಿಜೇತರಾದವರು ಬಾಲಕರ ವಿಭಾಗದ ವಾಲಿಬಾಲ್ ಪಂದ್ಯಾಟದಲ್ಲಿ ಕ್ಯಾಪ್ಟನ್ ಉಲ್ಲಾಸ್ ಸೆಕೆಂಡ್ HABS, ಉಲ್ಲಾಸ್ ಸೆಕೆಂಡ್ HABS, ಫಸ್ಟ್ ಪ್ರೈಸ್ PCMS ಗ್ರೂಪ್, ಅನ್ವಿ ಸೆಕೆಂಡ್ PCMS, ಸೆಕೆಂಡ್ ಪ್ಲೇಸ್ PCMB ಗ್ರೂಪ್. Throwball boys, first prize HABS group, Captain Anikethan second HABS, second prize PCMB group, Captain Sujit. Coco boys, first prize arts group, Captain Charan second arts, second prize HABS group, Captain Naveen second HABS. Cricket first prize SABS group, Captain Sai Kiran second SCABS, second prize PCMB group, Captain Shayan second PCMB, Sai Kiran, second PCMB group, Shayan second PCMS. ವಿಭಾಗ ಥ್ರೋಬಾಲ್ ಫಸ್ಟ್ ಪ್ರೈಸ್ PCMB group, Captain Anusha second PCMB, second prize SCABS group, Captain Prajna second SCABS. Kabaddi first prize, Volleyball first prize HABS group, Captain Akshata second HABS, second prize PCMB group, Captain Viksha second PCMB. Volleyball first prize ಇಲ್ಲಿಯವರೆಗೆ ಬಹುಮಾನವನ್ನು ವಿತರಿಸಿದ ಎಲ್ಲ ಗಣ್ಯರಿಗೂ ಹಾಗೂ ಬಹುಮಾನವನ್ನು ಸ್ವೀಕರಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ನನ್ನ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್. ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳನ್ನು ಗುರುತಿಸುವ ಸಮಯ. ಇದರ ವಿವರದೊಂದಿಗೆ ನಮ್ಮ ಸಂಸ್ಥೆಯ ಜೀವಶಾಸ್ತ್ರ ಉಪನ್ಯಾಸಕರಾದ ಶ್ರೀಮತಿ ಮಾಲಿನಿ KN.
ಅಧ್ಯಯನ ಅಧ್ಯಾಪನದ ಸಾರ್ಥಕತೆ ಬರುವುದು ಯಶಸ್ಸಿನ ಗುರಿ ಸಾಧಿಸಿದ ಬಳಿಕ. 2024-25ನ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ 25%ಕ್ಕೂ ಅಧಿಕ ಅಂಕ ಗಳಿಸಿ ಶೇಕಡ 85ಕ್ಕಂತಲೂ ಅಧಿಕ ಅಂಕ ಗಳಿಸಿ ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ನಮ್ಮ ಈ ಸಂಸ್ಥೆಗೆ ಕೀರ್ತಿ ತಂದ ವಿದ್ಯಾರ್ಥಿಗಳನ್ನು ಗುರುತಿಸುವ ಹೊತ್ತು. ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಿರಲಿ ಎಂಬ ಶುಭ ಹಾರೈಕೆಯೊಂದಿಗೆ ಇದೀಗ ವಿದ್ಯಾರ್ಥಿಗಳ ಪಟ್ಟಿಯನ್ನು ವಾಚಿಸಲಿದ್ದೇನೆ. ವಿದ್ಯಾರ್ಥಿನಿಯ ಪೂಜಾರ್ತಿ ವಾಣಿಜ್ಯ ವಿಭಾಗ, ಅಂಕಿತಾ ವಾಣಿಜ್ಯ ವಿಭಾಗ, ಪ್ರತಿಭಾ ಪುರಸ್ಕೃತರು ವೇದಿಕೆ ಮುಂಭಾಗದಲ್ಲಿ ರೆಡಿಯಾಗಿ ಅಂತ ವಿನಂತಿಸಿಕೊಳ್ತಿದ್ದೇನೆ. ಪ್ರಶಸ್ತಿ ಸ್ವೀಕರಿಸಿದ ವಿದ್ಯಾರ್ಥಿಗಳು ಇಲ್ಲಿ ಸಹಿಯನ್ನು ಹಾಕಿ ಹೋಗಬೇಕಾಗಿ ವಿನಂತಿಸುತ್ತಿದ್ದೇವೆ. ಲಿಖಿತ ವಾಣಿಜ್ಯ ವಿಭಾಗ, ಜೋರಾದ ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿಗಳು. ಮೇಘ ವಾಣಿಜ್ಯ ವಿಭಾಗ, ದಿವ್ಯಾ ವಾಣಿಜ್ಯ ವಿಭಾಗ, ನಿಸರ್ಗ ವಾಣಿಜ್ಯ ವಿಭಾಗ, ಸ್ಮಿತಾ ವಾಣಿಜ್ಯ ವಿಭಾಗ, ಮುಂದಿನ ವಿದ್ಯಾರ್ಥಿಗಳನ್ನು ಬಹುಮಾನ ನೀಡಿ ಗೌರವ. ಸುಜಿತ್ ವಾಣಿಜ್ಯ ವಿಭಾಗ, ವಿದ್ಯಾರ್ಥಿನಿಯರೇ, ಸಮಯದ ಅಭಾವ ಅನ್ನೋದಕ್ಕಿಂತಲೂ ಕೇಳುಗರ ಅಭಾವದಿಂದ ಹೆಚ್ಚೊತ್ತು ಮಾತಾಡುವುದಿಲ್ಲ. ಇದು ಈ ದುರ್ಗಾ ಪರಮೇಶ್ವರಿ ಟೆಂಪಲ್ ಪದವಿ ಪೂರ್ವ ಕಾಲೇಜು ಮಂದಾರ್ತಿ 25ನೇ ವರ್ಷ ತುಂಬುವಂಥ ಈ ಸಂಭ್ರಮದ ದಿನದಲ್ಲಿ ಇದು ಧನಂಜಯ್ ಶೆಟ್ಟಿಯವರ ಕನಸಿನ ಕೂಸಾಗಿತ್ತು. ಯಾಕೆಂದರೆ ಆವಾಗ ನನಗಿನ್ನೂ ನೆನಪಿದೆ, 25 ವರ್ಷಗಳ ಹಿಂದೆ ಧನಂಜಯ್ ಶೆಟ್ಟಿಯವರು ಈ ಒಂದು ಕಾಲೇಜ್ ಆಗಬೇಕೆನ್ನುವುದಾಗಿ ಭಾಳಷ್ಟು ಹೋರಾಟಗಳನ್ನು ಮಾಡಿ ಈ ಕಾಲೇಜನ್ನು ಇಲ್ಲಿಗೆ ತಂದರು. ಅದಕ್ಕೆ ಅವರಿಗೆ ಆಗ ಹೆಗಲು ಕೊಟ್ಟವರು ನಮ್ಮ ಆಗಿನ ಮಂತ್ರಿಗಳಾಗಿರ್ತಕ್ಕಂಥ ಜಯಪ್ರಕಾಶ್ ಹೆಗಡೆ ಅವರು. ಮತ್ತು ಧನಂಜಯ್ ಶೆಟ್ಟಿಯವರು ಅತ್ಯುತ್ತಮ ಮತ್ತೊಂದು ಒಳ್ಳೆಯ ನಿರ್ಧಾರ ತೆಗೆದುಕೊಂಡರು. ಪ್ರಿನ್ಸಿಪಾಲ್ರಾಗಿ GH ಪ್ರಭಾಕರ್ ಶೆಟ್ಟಿ ಅವರನ್ನು ಹುಡುಕಿಕೊಂಡು ಇವರೇ ಹೋಗಿ ಅವರನ್ನು ಪ್ರಿನ್ಸಿಪಾಲ್ರಾಗಿ ಮಾಡಿದರು. ಅಲ್ಲಿಂದ ಈ ಒಂದು ದಕ್ಷ ಪ್ರಾಮಾಣಿಕ ಪ್ರಿನ್ಸಿಪಾಲ್ರ ನೇತೃತ್ವದಲ್ಲಿ ಕೇವಲ 70 ಜನರಿಂದ ಆರಂಭವಾದಂಥ ಈ ಶಾಲೆ ಇವತ್ತು 580 ಜನರಿಗೆ ಹೋಗಿದೆ ಅಂತ ಹೇಳಿದರೆ ಇದರಲ್ಲಿ ಆಡಳಿತ ಮಂಡಳಿ ಮತ್ತು ಪ್ರಿನ್ಸಿಪಾಲ್ರ ಮತ್ತು ಸಿಬ್ಬಂದಿ ವರ್ಗದವರ ಒಂದು ಹೋರಾಟ ಇದೆ. ಅವರಿಗೆ ಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲು ಸಹಕರಿಸಿದ ಸರ್ವರನ್ನು ವಂದಿಸುವುದಕ್ಕಾಗಿ ನಮ್ಮ ಕಾಲೇಜಿನ ಹಿಂದಿ ಉಪನ್ಯಾಸಕರಾದ ಶ್ರೀಮತಿ ರೇಷ್ಮಾ ಶೆಟ್ಟಿಯವರು. ಬೆಳಗಿನ ಸಭಾ ಕಾರ್ಯಕ್ರಮದ ಯಶಸ್ಸಿಗೆ ಪಾತ್ರರಾದವರನ್ನು ಸ್ಮರಿಸುತ್ತಾ ಮೊದಲಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯ ಆಡಳಿತ ಮಂಡಳಿ ಅಧ್ಯಕ್ಷರು ಆದ ಶ್ರೀ H. ಧನಂಜಯ ಶೆಟ್ಟಿ ಇವರಿಗೆ, ಉದ್ಘಾಟಕರಾದ ಮಾನ್ಯ ಶಾಸಕರು ಕುಂದಾಪುರ ಇವರಿಗೆ ಹಾಗೂ ಉಪನಿರ್ದೇಶಕರು ಶಿಕ್ಷಣ ಇಲಾಖೆ ಉಡುಪಿ ಶ್ರೀ ಮಾರುತಿ ಇವರಿಗೂ ಅವರ ಅನುಪಸ್ಥಿತಿಯಲ್ಲಿ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಸಹ ಮುಕ್ತೇಶ್ವರರು ಹಾಗೂ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀ ಪ್ರಭಾಕರ್ ಶೆಟ್ಟಿ, ಶ್ರೀ ಶಂಭು ಶೆಟ್ಟಿ, ಶ್ರೀ ಜಯರಾಮ್ ಶೆಟ್ಟಿ ಇವರಿಗೆ ಅನಂತ ಧನ್ಯವಾದಗಳು. ಪ್ರಗತಿಪರ ಕೃಷಿಕರು ಹಾಗೂ ಹಿರಿಯರು ಆದ ಶೇಡಿಕೊಡ್ಲು ವಿಠಲ್ ಶೆಟ್ಟಿ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀ ಡಾಕ್ಟರ್ ಪ್ರವೀಣ್ ಶೆಟ್ಟಿ ಇವರು ನಮ್ಮ ಸಹೋದ್ಯೋಗಿ ಮಿತ್ರರು ಹಾಗೂ ಉಪನ್ಯಾಸಕೇತರರು ಹಾಗೂ ಪೂರ್ವ ಸಹೋದ್ಯೋಗಿ ಮಿತ್ರರಿಗೂ ಹೃದಯ ಸ್ಪರ್ಶಿ ಕೃತಜ್ಞತೆಗಳು. ಅಧ್ಯಕ್ಷರು ಹಳೆ ವಿದ್ಯಾರ್ಥಿ ಸಂಘ ಶ್ರೀ ದುರ್ಗಾ ಪರಮೇಶ್ವರಿ ಪ್ರೌಢಶಾಲೆ ಮಂದಾರ್ತಿ ಶ್ರೀ ಉದಯ್ ಕುಮಾರ್ ಶೆಟ್ಟಿ ಇವರಿಗೂ ಹಾಗೂ ಉಪಾಧ್ಯಕ್ಷರಾದ ಶ್ರೀ ಕೃಷ್ಣರಾಜ ಶೆಟ್ಟಿ ಇವರಿಗೂ ಅನಂತ ಧನ್ಯವಾದಗಳು. ನಮ್ಮ ಸಂಸ್ಥೆಯ ಹಳೆ ವಿದ್ಯಾರ್ಥಿ ಸಂಘ ಅಧ್ಯಕ್ಷರಾದ ಶ್ರೀ ಪ್ರಿಯದರ್ಶನ್ ಶೆಟ್ಟಿ, ಕಾರ್ಯದರ್ಶಿಗಳಾದ ಶ್ರೀ ನಂದೀಶ್ ಶೆಟ್ಟಿ, ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ನಮ್ಮ ನೆಚ್ಚಿನ ಎಲ್ಲ ಹಳೆಯ ವಿದ್ಯಾರ್ಥಿಗಳು ನಿಮ್ಮ ಉಪಸ್ಥಿತಿ, ಬೆಂಬಲ ಹಾಗೂ ಉತ್ಸಾಹಕ್ಕೆ ನಿಮ್ಮ ಗುರು ವೃಂದದವರ ಪರವಾಗಿ ವಿಶೇಷ ಕೃತಜ್ಞತೆಗಳು. ನಮ್ಮ ಕಾರ್ಯಕ್ರಮದ ಯಶಸ್ಸು ಗೊಳಿಸುವಲ್ಲಿ ಸಹಕಾರಿಗಳಾದ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಸಭೆಯಲ್ಲಿ ನೆರೆದಿರುವಂತಹ ಹಿರಿಯರಿಗೂ ಹಾಗೂ ವಿದ್ಯಾಭಿಮಾನಿಗಳಿಗೂ, ತಾಂತ್ರಿಕ ನೆರವು ನೀಡಿದಂಥವರಿಗೂ, ಛಾಯಾಗ್ರಾಹಕರಿಗೂ, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಪ್ರತಿಯೊಬ್ಬರಿಗೂ ನನ್ನ ಪರವಾಗಿ ಅನಂತ ಧನ್ಯವಾದಗಳು. ಧನ್ಯವಾದ ಸಮರ್ಪಿಸಿ ಮಕ್ಕಳೆಲ್ಲ ಒಮ್ಮೆ ಗಮನಿಸಬೇಕು. 3:30ಕ್ಕೆ ಸರಿಯಾಗಿ